ತಮ್ಮೆಲ್ಲರ ಅನುಮತಿ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನಮ್ಮ ವಾಣಿ ವೆಂಕಟಕೃಷ್ಣ ಇವರು ನೆರವೇರಿಸಿಕೊಡ್ಬೇಕಾಗಿ ಕೋರ್ತಾ ಇದ್ದೇನೆ. ಮೇಡಮ್ ಅವರು. ರಂಗ ದಯ ಮಾಡೋ, ದಯ ಮಾಡೋ ರಂಗ ದಯ ಮಾಡೋ, ಕೃಷ್ಣ ದಯ ಮಾಡೋ, ನಿನ್ನ ದಾಸನು ನಾನೆಂದು ದಯ ಮಾಡೋ ರಂಗ ದಯ ಮಾಡೋ. ಹಲವು ಕಲದಿ ನಿನ್ನ, ಹಲವು ಕಲದಿ ನಿನ್ನ ಹಂಬಲ ಏನಗೆ, ಹಲವು ಕಲದಿ ನಿನ್ನ ಹಂಬಲ ಏನಗೆ, ಒಲಿದು ಫಲಿಸಬೇಕು ವಾರಿ ಜನಾಭ, ಒಲಿದು ಫಲಿಸಬೇಕು ವಾರಿ ಜನಾಭ. ದಯ ಮಾಡೋ ರಂಗ ದಯ ಮಾಡೋ, ಕೃಷ್ಣ ದಯ ಮಾಡೋ, ನಿನ್ನ ದಾಸನು ನಾನೆಂದು ದಯ ಮಾಡೋ ರಂಗ ದಯ ಮಾಡೋ. ಇಹ ಪರಗತಿ ನೀನೇ ಇಂದಿರಾ ರಮಣ, ಸಹಾಯ ನಿನ್ನದೇ ಸರ್ವದ ತೋರೆ ಕರುಣ, ಕರಿರಾಜವರದನೇ ಏ ಕರಿರಾಜವರದನೇ, ಕಾಮಿತ ಫಲದ ಕರಿರಾಜವರದನೇ, ಕಾಮಿತ ಫಲದ ಪುರಂದರ ವಿಠಲನೆ, ಹರಿ ಸಾರ್ವಭೌಮ ಪುರಂದರ ವಿಠಲನೆ, ಹರಿ ಸಾರ್ವಭೌಮ. ದಯ ಮಾಡೋ ರಂಗ ದಯ ಮಾಡೋ, ಕೃಷ್ಣ ದಯ ಮಾಡೋ, ನಿನ್ನ ದಾಸನು ನಾನೆಂದು ದಯ ಮಾಡೋ ರಂಗ ದಯ ಮಾಡೋ. ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀಮತಿ ವಾಣಿ ವೆಂಕಟಕೃಷ್ಣ ಅವರಿಗೆ ಧನ್ಯವಾದಗಳು. ಮುಂದೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನ್ನು ಹೇಳಲಿಕ್ಕಿದ್ದಾರೆ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣ ಪ್ರಕಾಶ್ ನೆಲ್ಲೆತ್ತಿಮಾರನವರು. ಗೋಮಾತೆಗೆ ವಂದಿಸುತ್ತಾ, ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘವು ಇವತ್ತು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. 1993ರಲ್ಲಿ ಅಮೂಲು ಮಾದರಿಯಲ್ಲಿ ಆರಂಭವಾದ ಸಂಘವು ಇವತ್ತು 25 ವರ್ಷ ವಸಂತವನ್ನು ಪೂರೈಸಿ ಇವತ್ತು ಸಮಾಜಕ್ಕೆ ಎಲ್ಲ ಕ್ಷೇತ್ರಕ್ಕೂ ತನ್ನ ಕೊಡುಗೆಯನ್ನು ನೀಡಿ ಇವತ್ತು ಶುಭ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಆಡದೆಲೆ ಮಾಡುವವನು ರೂಢಿಯೊಳಗೋತ್ತಮನ ಎಂಬ ಒಂದು ಗಾದೆ ಇದೆ. ಅದೇ ರೀತಿ ನಮ್ಮ ಈ ಒಂದು ಸಹಕಾರಿ ಸಂಘಕ್ಕೆ ಒಂದು ಶಂಕುಸ್ಥಾಪನೆಗೆ ನಾವು ನಮ್ಮ ಮಾನ್ಯ ಶಾಸಕರನ್ನು ಕರೆದಿದ್ದೆವು. ನಾವು ಯಾವುದೇ ಒಂದು ಫಲಾಫಲದ ನಿರೀಕ್ಷೆಯಲ್ಲಿ ನಾವು ಕರೆದಿರಲಿಲ್ಲ. ಬೆಳಿಗ್ಗೆ ಸುಮುಹೂರ್ತಕ್ಕೆ ಬಂದಿದ್ದಾರೆ, ಪ್ರಜ್ಞಾವಂತ ನಾಗರಿಕರು ಅಂತ ಉಲ್ಲೇಖ ಮಾಡಿದ್ದಾರೆ ನಮ್ಮನ್ನು. ಆಗ ನನಗೇನೋ ಸಣ್ಣ ವಾಸನೆ ಬಂತು. ಬಹುಶಃ ಪ್ರಜ್ಞಾವಂತ ನಾಗರಿಕರು ನಮ್ಮನ್ನು ಉಲ್ಲೇಖ ಮಾಡಿ ಮಧ್ಯಭಾಗಕ್ಕೆ ಎತ್ತುವಾಗ ನಾನು ಒಬ್ಬ ಹೈನುಗಾರ, ನನ್ನ ದುಡ್ಡಲ್ಲ, ಸರ್ಕಾರದಿಂದ ನಿಮಗೆ 5 ಲಕ್ಷದ ಅನುದಾನ ಒದಗಿಸ್ತೇನೆ ಅಂತ ಹೇಳಿ ನಮಗೆ ಸಡನ್ನಾಗಿ ವೇದಿಕೆಯಲ್ಲಿ ಘೋಷಣೆ ಮಾಡಿ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಒಬ್ಬ ಹಸನ್ಮುಖಿ, ಒಬ್ಬ 2 ಕೈಯಲ್ಲಿ ಹಾಲು ಗೊತ್ತಿದ್ದಂಥ ಒಬ್ಬ
MLA ಶಾಸಕ ಅಂದಿದ್ದರೆ ಅವರೊಬ್ಬರು ಅಂತೇಳಿ ನಾನು ಭಾವಿಸ್ತೇನೆ. ಭಾಳ ಹೆಮ್ಮೆ ಆಗ್ತಾ ಇದೆ ನಮಗೆ, ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ ನಾನು. ಅವರಿಗೆ ಈ ಒಂದು ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರು ನಾರಾಯಣ ಪ್ರಕಾಶ್ ಅವರೇ ಶಾಲು ಹೊದಿಸಿ ಹೂಗುಚ್ಛ ನೀಡುವ ಮೂಲಕ ಅವರನ್ನು ಗೌರವಯುತವಾಗಿ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಈ ಒಂದು ಶುಭ ಸಮಾರಂಭದ ಬೆಳ್ಳಿ ಹಬ್ಬಕ್ಕೆ ಒಕ್ಕೂಟದ ಅಧ್ಯಕ್ಷರು, ಹಿರಿಯ ಸಹಕಾರಿಗಳು ಬಹುಶಃ ನಮ್ಮೆಲ್ಲರನ್ನು ಮುನ್ನಡೆಸಿ ಹಾಲಿನ ಕೊರತೆ ಇದ್ದ ಒಂದು ಒಕ್ಕೂಟವನ್ನು ಬಹುಶಃ NDDB ಅವರು ಹೇಳಿದರು, ಈ ದಕ್ಷಿಣ ಕನ್ನಡ ಉಡುಪಿಯವರು ಹಾಲು ಉತ್ಪಾದನೆಗೆ ದಂಡ, ನೀವು ಮಾರಾಟ ಮಾಡಿ ವ್ಯಾಪಾರ ಮಾಡಲಿಕ್ಕೆ ಮಾತ್ರ ಫಿಟ್ ಅಂತೇಳಿ ಒಂದು ಏನು ಕೊಟ್ಟಿದ್ರು ಅದನ್ನೆಲ್ಲ ತಿರುಚು ಮುರುಚು ಮಾಡಿ ಇವತ್ತು ಹಾಲಲ್ಲಿ ಸರ್ಪ್ಲಸ್ ಆಗಿದೆ, ಹಾಲಿನ ಹೊಳೆ ಹರಿತಾ ಇದೆ 2 ಜಿಲ್ಲೆಯಲ್ಲಿ. ಇದಕ್ಕೆಲ್ಲ ಬೇರೆ ಬೇರೆ ಸ್ಕೀಮ್ಗಳನ್ನು ಹಾಕಿ ಆ ಒಂದು ರೈತರ ಹತ್ತಿರ ಹೋಗಿ ಅವರ ಹೃದಯ ಸ್ಪರ್ಶಿ ಕೆಲವು ಸ್ಕೀಮ್ಗಳನ್ನು ಹಾಕಿ ಇವತ್ತು ನಮ್ಮ ಒಕ್ಕೂಟವನ್ನು ಉತ್ತುಂಗ ಸ್ಥಿತಿಗೆ ತಲುಪಿಸಿದಂತಹ ರವಿರಾಜ ಹೆಗ್ಡೆ ಕೊಡಗೂರು ನಮ್ಮ ಅಧ್ಯಕ್ಷರು, ಇವರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಸಂಘದ ಉಪಾಧ್ಯಕ್ಷರಾದಂಥ ಕೃಪಾಶಂಕರ್ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಮ್ಮ ಕಾರ್ಯಕ್ರಮ ನಮ್ಮೊಟ್ಟಿಗೆ ಪ್ರೀತಿಯಿಂದ ಸೇರಿಕೊಂಡಿದ್ದಾರೆ, ಅವರಿಗೆ ಆಸನ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೆ. ಈ ಒಂದು ಬೆಳ್ಳಿ ಹಬ್ಬಕ್ಕೆ ಮೆರುಗು ಬಹುಶಃ ನಮಗೆ ಧೈರ್ಯವೇ ಇರಲಿಲ್ಲ. ಒಂದು ಮಂಗಳೂರಿಗೆ ಹೋಗಿ ಕರೀಲಿಕ್ಕೂ ನನಗೆ ನಿಜವಾಗಿ ನಮ್ಮ ಆಡು ಭಾಷೆಯಲ್ಲಿದ್ದರೆ ಬಿಟ್ಟರೆ ಇರಲಿಲ್ಲ ನನಗೆ. ಆದರೆ ನಮ್ಮ ಶಶಿಕುಮಾರ್ ನಮ್ಮ ನಿರ್ದೇಶಕರಿದ್ದಾರೆ ಇಲ್ಲಿ, SB ಜಯರಾಮರಿ ಅವರೆಲ್ಲ ಧೈರ್ಯ ಕೊಟ್ಟರು, ನೀವು ಕೇಳಿ ಬರ್ತಾರೆ ಅವರ ಗ್ಯಾರಂಟಿ, ಅವರಲ್ಲಿ ಮಾತಾಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಮೊದಲೊಮ್ಮೆ 20 ವರ್ಷದಿಂದ ಅವರ ಸತತ ಸಂಪರ್ಕದಲ್ಲಿ ನಾನಿದ್ದೆ. ಯಾಕೆಂದರೆ ಆಗ ನಾವು ಉಲ್ಲೇಖ ಮಾಡಬೇಕು, ಪಾಣಾಜೆ CA ಬ್ಯಾಂಕ್ ಒಮ್ಮೆ ಪ್ರವಾಹದಲ್ಲಿ ಆಯ್ತು, ಇನ್ನು ಇದರ ಇತಿಹಾಸ ಇಲ್ಲ, ಇದರ ಹೆಸರೆಲ್ಲ ನಾಮಾವಶೇಷ ಒಂದೊಂದು ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಪಾಣಾಜೆಯ ಒಂದು ಏನು ಸಹಕಾರಿಗಳನ್ನು ಕೈ ಎತ್ತಿ ನಡೆಸಿದಂಥ ಒಬ್ಬ ಧೀಮಂತ ರಾಜಕಾರಣಿ ನನಗೆ ಇವತ್ತು ನೆನಪಿದೆ. ಅವರ ಟೇಬಲಲ್ಲಿ ಕೂತದ್ದು, ನಾವು 1 ಗಂಟೆಗೆ ಹೋದು ಅವರ ಫ್ಲೈಟಿಗೆ ರೆಡಿಯಾಗಿದ್ದರು. ಈಗ 5 ನಿಮಿಷದಲ್ಲಿ ನಿಮ್ಮ ವಿಷಯ ಹೇಳಿ ಅಂತ ಹೇಳಿದರೆ 5 ನಿಮಿಷದಲ್ಲಿ ನಾವು ವಿಷಯ ಹೇಳಿದ್ದೇವೆ, ನಿಮ್ಮ ಮರದಿನ 10 ಗಂಟೆಗೆ ನಿಮಗೆ ವ್ಯವಸ್ಥೆ ಮಾಡ್ತೇನೆ, ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತೇಳಿ ಆ ಫ್ಲೈಟ್ ಹತ್ತಿ ಹೋದರು. 10 ಗಂಟೆಗೆ ಇಲ್ಲಿಗೆ ಫ್ಲೈಟ್ ಹೇಗೆ ಬಂದಿದ್ದು ಹಾಗೆ ಇಲ್ಲಿಗೆ ಅಧಿಕಾರಿಗಳೆಲ್ಲ ಬಂದು ಆ ಒಂದು ವೇಗ, ಆ ಒಂದು ನಿರ್ಧಾರ, ಅದು ನಾನು ಮೆಚ್ಚಿದ್ದೇನೆ. ಇದು ಬಹುಶಃ ಇವತ್ತು ಅವರ ಬೆಳವಣಿಗೆಗೆ ಆ ದೃಢ ನಿರ್ಧಾರಗಳೇ ಕಾರಣ ಅಂತಲೂ ನಾನು ಭಾವಿಸ್ತೇನೆ. ಅಂಥ ಒಬ್ಬ ಧೀಮಂತ ಉಭಯ ಜಿಲ್ಲೆಯ ನಮ್ಮ ಸಹಕಾರದ ನಾಯಕ ಮಾತ್ರ ಅಲ್ಲ, ಸಹಕಾರಿ ರಂಗ ಇವತ್ತು ರಾಜಕೀಯ ರಂಗ ಆಗಲಿ ಬೇರೆ ಬೇರೆ ರಂಗಗಳಲ್ಲಿ ನಮಗೆಲ್ಲ ಆಸೆ ಉಂಟು. MLA ಅವರು ಬಂದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ನಾವೆಲ್ಲ ನಿರೀಕ್ಷೆ ಮಾಡೋದು 50 ಸಿಕ್ಕಿತ್ತು, 1 ಲಕ್ಷ ಸಿಕ್ಕಿತ್ತು ಅಂತ, ಅವರಿಗೆ ಕೊಡುವ ತಾಕತ್ತು ಇತ್ತು. ಆದರೆ ಸಹಕಾರಿ ರಂಗ ಕೊಡಲಿಕ್ಕೆ ಆಗ್ತದೆ ಅಂತ ಹೇಳೋದನ್ನು ನಮ್ಮ ಇಡೀ ಒಂದು ಕರ್ನಾಟಕ ಒಂದು ರಾಜ್ಯಕ್ಕೆ ತೋರಿಸಿದ ಸಹಕಾರಿ ರಂಗ ಎಲ್ಲ ಕ್ಷೇತ್ರಕ್ಕೆ ಅನುದಾನ ಕೊಡಲಿಕ್ಕೆ ಆಗ್ತದೆ. ಅವರಂತೆ ನಾವು ಸಹ ಸಹಕಾರಿ ರಂಗದವರು ರಾಜಕಾರಣದ ಆ ವ್ಯವಸ್ಥೆಯಲ್ಲಿ ಸಹ ಅಷ್ಟೇ ತೂಕದಲ್ಲಿ ನಡ್ಕೊಳ್ಬೋದು, ಗೌರವ ಸಿಗ್ಬೋದು ಅಂತೇಳಿ ಆ ಸಹಕಾರಿ ರಂಗಕ್ಕೆ ಗೌರವ ಕೊಟ್ಟು ಇವತ್ತು CA ಬ್ಯಾಂಕು, ಹಾಲು ಉತ್ಪಾದಕ ಸಹಕಾರಿ ಸಂಘಗಳೆಲ್ಲ ಒಂದು ಅಧ್ಯಕ್ಷ ನಿರ್ದೇಶಕರ ಸ್ಥಾನಕ್ಕೆ ಪೈಪೋಟಿ ಬರಲಿಕ್ಕೆ ಅಂದರೆ ಆ ವ್ಯವಸ್ಥೆಯ ಮಟ್ಟ ಅಲ್ಲಿಗೆ ತಗೊಂಡೋದಂಥ ಉಭಯ ಜಿಲ್ಲೆಯ ಸಹಕಾರದ ಹರಿಕಾರ ನಮ್ಮೆಲ್ಲರ ಆತ್ಮೀಯರು ಶ್ರೀಯುತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರಿಗೆ ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಶ್ರೀಯುತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸಹಕಾರಿ ರತ್ನ ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಉಮೇಶ್ ಬಲ್ಲಾಯ ಇವರು ಹೂಗುಚ್ಛ ನೀಡುವುದರ ಮೂಲಕ ಗೌರವಯುತವಾಗಿ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದಾರೆ. ಈ ಒಂದು ಸಮಾರಂಭಕ್ಕೆ ದೂರದ ಉಡುಪಿಯ ಗಡಿ ಭಾಗದಿಂದ 150-200 ಕಿಲೋಮೀಟರ್ ದೂರದಿಂದ ಬೆಳಿಗ್ಗೆ 5 ಗಂಟೆಗೆ ಹಾಲುಗೆರೆದು ನಮ್ಮ ಉಪಾಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ಕರೆಗೆ ಹೋಗೊಟ್ಟು ಸ್ವತಃ 150 ಲೀಟರ್ ಹಾಲು ಹಾಕ್ತಾ ಸಮಾಜ ಕಾರ್ಯದಲ್ಲಿ CA ಬ್ಯಾಂಕ್ಗಳು ಎಲ್ಲದರಲ್ಲಿ ತೊಡಗಿಸಿಕೊಂಡು ಒಬ್ಬ ಪ್ರಾಮಾಣಿಕ ಸಹಕಾರಿಯಾಗಿ ನಮ್ಮ ಈ ಒಂದು ಗಡಿ ಪ್ರದೇಶ, ಇನ್ನು ನಾವು ಸುತ್ತ ಕೇರಳ ನಮಗೆ 2 ಕಿಲೋಮೀಟ್ರ್, 3 ಬದಿಯಲ್ಲಿ ನಾವು 2 ಕಿಲೋಮೀಟರ್ ಕೇರಳವನ್ನು ಗಡಿ ಪ್ರದೇಶದಿಂದ, ಆದರೂ ಈ ಒಂದು ದೂರದ ಭಾಗಕ್ಕೆ ಬಂದು ನಮ್ಮ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ಸಹಕಾರಿ ರಂಗದ
ಎಲ್ಲ ಹಿರಿಯರ ಕಿರಿಯರ ಹಾಗೂ ನಮ್ಮ ಈ ಒಂದು ಹಲವುತ್ತರ ಸಹಕಾರ ಸಂಘದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಒಕ್ಕೂಟದ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಚಂದ್ರ ಶೆಟ್ಟಿ ಅವರಿಗೆ ಶ್ರೀ ಶಂಕರನಾರಾಯಣ ಭಟ್ ಕೆ ಇವರು ಹೂಗುಚ್ಛ ನೀಡಿ ಶಾಲು ಅರ್ಪಿಸಿ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ನಮ್ಮ ಗಡಿ ಭಾಗದ ಪಣಾಜೆ ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಪ್ರತಿನಿಧಿಸಿ ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮುನ್ನಡೆಸಿಕೊಂಡು ಹೋದಂಥ ಶ್ರೀಯುತ ಮೀನಾಕ್ಷಿ ಶಾಂತಿಗೋಡಿ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಮತಿ ಮೀನಾಕ್ಷಿ ಶಾಂತಿಗೋಡು ಇವರಿಗೆ ಶ್ರೀಮತಿ ಗುಲಾಬಿಯವರು ಗುಲಾಬಿ ಹೂ ನೀಡುವುದರ ಮೂಲಕ ನೀಡಿ ಸ್ವಾಗತಿಸಲು ಕೋರ್ತಾ ಇದ್ದೇನೆ. ನಮ್ಮ ರಾಧಾಕೃಷ್ಣ ಬೋರ್ಕರ್ ನಮ್ಮ ಪ್ರೀತಿಯ ಮನೆಯ ಅಣ್ಣ ಬೆಳಿಗ್ಗೆ ಬಂದು ನಮ್ಮೊಟ್ಟಿಗೆ ಸೇರಿದ್ದಾರೆ. ಬಹುಶಃ ರಾಜಕಾರಣಿಗಳೆಲ್ಲ ನಾನು ಸಹಿತ ಸ್ವಲ್ಪ ತುಂಡು ರಾಜಕಾರಣಿಗಳು ಫೋನ್ ತೆಗೆದು ಕಡಿಮೆ, ಆದರೆ ಅವರು ಅದು ಇದ್ದಷ್ಟು ದಿವಸ ಅದು ಆನ್ ಆಗಿದ್ದರೆ ಅದನ್ನು ತೆಗೀತಾರೆ ಫೋನು. ಯಾರ ಇದಕ್ಕೂ ಸ್ಪಂದನೆ ಮಾಡ್ತಾರೆ. ಒಂದು ಸದಾ ಹಸನ್ಮುಖಿಯಾಗಿ ಎಲ್ಲರ ಸಮಸ್ಯೆಗೆ ತನ್ನ ಕೂಡಿದ ಸ್ಪಂದನೆಯನ್ನು ಕೊಟ್ಟು ಇವತ್ತು ರಾಜಕಾರಣದಲ್ಲಿ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಸ್ಥಳೀಯರು ಮತ್ತು ಪುತ್ತೂರು ತಾಲೂಕು ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಅವರಿಗೆ ಶ್ರೀ ವಿಶ್ವನಾಥ್ ರೈ ಕೆ ಇವರು ಹೂಗುಚ್ಛ ನೀಡುವುದರ ಮೂಲಕ ಗೌರವಯುತವಾಗಿ ಸ್ವಾಗತಿಸಲು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ಪದ್ಮನಾಭ್ ಶೆಟ್ಟಿ ಅರ್ಕಜೆ ನನ್ನ ಸಹೋದರ, ನನಗೆ ನನ್ನ ರೂಮ್ಮೇಟು ಅಂತ ಹೇಳ್ಬೋದು. ಎಲ್ಲಿಯಾದರೂ ಹೋದಾಗ ನನ್ನ ರೂಮ್ಮೇಟ್, ನಾವು ಭಟ್ರು ಶೆಟ್ರು ಒಟ್ಟಿಗೆ ಮಲಗುವವರು. ಬಹುಶಃ ಅಷ್ಟು ಆತ್ಮೀಯವಾಗಿ ನಾವಿದ್ದೇವೆ. ಹಾಗೆ ನಾನು ಎಲ್ಲಿ ಕರೆದು ಅವರು ಬರ್ತಾರೆ, ನನಗೆ ಎರಡು ಬುದ್ಧಿವಾದವೂ ಹೇಳ್ತಾರೆ. ಆಗಾಗ ಹಿರಿಯ ಸಹಕಾರಿಗಳವರು, ತುಂಬ ಸಹಕಾರದಲ್ಲಿ ಅನುಭವ ಇರುವವರು, ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಒಕ್ಕೂಟದ ನಿರ್ದೇಶಕರಾದಂಥ ಶ್ರೀ ಪದ್ಮನಾಭ ಶೆಟ್ಟಿ ಅರ್ಕಜೆ ಅವರಿಗೆ ಶ್ರೀ ವಿಶ್ವನಾಥ್ ರೈ ಎಸ್ ಇವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ನಿರ್ದೇಶಕರು ಹಾಗೂ DCC ಬ್ಯಾಂಕ್ನ ನಿರ್ದೇಶಕರು ಹಾಗೂ ರಾಜೇಂದ್ರ ಕುಮಾರ ಶಿಷ್ಯರು ಅಂತಲೇ ಹೇಳ್ತೇನೆ. ಯಾಕೆಂದರೆ ಅವರು ಕೈಯೂ ಸ್ವಲ್ಪ ಹಾಗೆ ಉದ್ದ, ಅವರ ಹಾಗೆ ಗುರುವನ್ನು ಬಿಟ್ಟು ಶಿಷ್ಯ ಇಲ್ಲ. ಯಾವುದೇ ಕಾರ್ಯಕ್ರಮಗಳಿಗೆ, ಸಾಮಾಜಿಕ ಕ್ಷೇತ್ರಕ್ಕಾಗಲಿ, ನೀವು ದೇವಸ್ಥಾನಕ್ಕೆ ಯಾವುದಾಗ ಕಲೆಕ್ಷನಿಗೆ ಹೋಗಲಿ, ಅವರು ಪ್ರೀತಿಪೂರ್ವಕವಾಗಿ ದಾರಿಯಲ್ಲಿ ಕಿಸೆಯಿಂದ ಕೈ ಹಾಕಿ ಕೊಡುವಂಥ ಒಬ್ಬ ಸಹಕಾರಿ ರಾಜಕಾರಣಿ ಅಂತ ಹೇಳ್ಬೋದು. ಬಹುಶಃ ಇಂಥವರು ಇದ್ದರೆ ಸಹಕಾರ ರಂಗದಿಂದ ಸ್ವಲ್ಪ ಏನಾದರೂ ನಾವು ಪಡಿಬೋದು ಬಡವರು. ಬಹುಶಃ ಇಂಥ ಒಬ್ಬ ನಮ್ಮ ಪ್ರೀತಿ ವಿಶ್ವಾಸದ ನಮ್ಮ ನಿರ್ದೇಶಕ ಮಿತ್ರರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಒಕ್ಕೂಟದ ನಿರ್ದೇಶಕರಾದಂಥ SB ಜಯರಾಮ್ ರೈ ಅವರಿಗೆ ಗಣಪತಿ ಬಲ್ಲೆಯ ಇವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಲು ಕೋರ್ತಾ ಇದ್ದೇನೆ. ನಮ್ಮ ಸಹೋದರಿ ದಕ್ಷಿಣ ಕನ್ನಡ ಹಲವು ಒಕ್ಕೂಟದ ನಿರ್ದೇಶಕಿ ಶ್ರೀಮತಿ ಸವಿತಾ ಎನ್ ಶೆಟ್ಟಿ ಅವರು ಸದಾ ಹಸನ್ಮುಖಿ. ಯಾವತ್ತೂ ಸಭೆಗಳಿಗೆ ಬಂದರೆ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿ, ಪ್ರೀತಿಯ ಆಶೀರ್ವಾದ ಕೊಡುವಂಥ ಒಂದು ತಾಯಿ ಅಂತಲೇ ನನಗೆ ಕರೆಯುತ್ತವರು. ಯಾವುದೇ ಸಮಾರಂಭಕ್ಕೂ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿಂದ ಹಾರೈಸುವಂಥ ಹಸನ್ಮುಖಿಯವರು, ಅವರಿಗೆ ನಮ್ಮ ಸಂಘದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಒಕ್ಕೂಟದ ನಿರ್ದೇಶಕಿ ಶ್ರೀಮತಿ ಸವಿತಾ ಎನ್ ಶೆಟ್ಟಿ ಅವರಿಗೆ ಶ್ರೀಮತಿ ಸೀತಾ ಅವರು ಹೂಗುಚ್ಛ ನೀಡುವುದರ ಮೂಲಕ ಗೌರವಯುತವಾಗಿ ಸ್ವಾಗತಿಸಬೇಕಾಗಿ ಕೋರ್ತೇನೆ. ಶ್ರೀಯುತ ಶಶಿಕುಮಾರ್ ಬಾಲಿವುಟ್ಟು, ಬಹುಶಃ ನಾವೆಲ್ಲ ಸಹಕಾರಿ ಸಾಮಾಜಿಕ ರಂಗದಲ್ಲಿ ಮೇಲೆ ಬರಬೇಕಿದ್ರೆ ನಮ್ಮನ್ನೆಲ್ಲ ಒಂದು ಕೈಯಿಂದ ಗಟ್ಟಿ ಇದ್ದಾರೆ. ಅವರು ನಮ್ಮನ್ನೆಲ್ಲ ಎತ್ತಿ ನಿಂತು, ಬಹುಶಃ ನಮ್ಮ ಬ್ರಹ್ಮ ಕಲಶದಲ್ಲೆಲ್ಲ ನಮ್ಮನ್ನೆಲ್ಲ ಒಂದು ನಾಡಿಗೆ ಗುರುತಿಸುವಂಥ ಒಂದು ಕೆಲಸ ಮಾಡಿ ಎಲ್ಲ ರಂಗದಲ್ಲಿಯೂ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಲ್ಲ ರಂಗದಲ್ಲಿ ಅವರ ಮುಟ್ಟದ ಬಹುಶಃ ಎಲ್ಲ ಕ್ಷೇತ್ರದಲ್ಲೇ ಇದ್ದಾರೆ ಅವರು. ಆ ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ವಿಯಾಗಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಅವರು ಒಂದು ಕಾರಣೀಭೂತರೆ ಅಂತಲೇ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. DCC ಬ್ಯಾಂಕಿನ ನಿರ್ದೇಶಕರು ಸ್ಥಳೀಯರೂ ಆದಂಥ ಶಶಿಕುಮಾರ್ ರೈ ಬಾಲ್ಯಟ್ಟು ಇವರಿಗೆ ರಮೇಶ್ ಕೆ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಲು ಕೋರ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಕರೆದೆವು ಪ್ರೀತಿಯಿಂದ ನನ್ನ ಅಕ್ಕ ಬಂದಿದ್ದಾರೆ, ಸುಭದ್ರಾ ರಾವ್ ಅಂತ ಬಂಟ್ವಾಳದಿಂದ. ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಇಬ್ಬರು ಸಹೋದರಿಯರು ಬಂದಿದ್ದಾರೆ. ಅವರಿಗೂ ಒಳ್ಳೆಯ ಒಂದು BMC ನಡೆಸ್ತಾ ಇದ್ದಾರೆ.
ಅವರಿಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿರುವಂತಹ ಸಹಕಾರಿಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಒಕ್ಕೂಟದ ನಿರ್ದೇಶಕಿಯಾದಂಥ ಸುಭದ್ರಾ ರಾವ್ ಇವರಿಗೆ ಸಂತೋಷ್ ರವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಎಸ್ ಟಿ ಸುರೇಶ್ ಅಂತ. ನಮಗೆಲ್ಲ ಹೊಸಬರು, ಬಹುಶಃ ಕೆಲಸ ಜಾಸ್ತಿ, ಮೌನವೂ ಜಾಸ್ತಿ, ಮೌನವಾಗಿ ಕೆಲಸ ಮಾಡುವವರು, ಗೊತ್ತಾಗಲಿ ಅವರ ಕೆಲಸ. ಅದಾದ ಮೇಲೆ ಗೊತ್ತಾಗ್ಬೋದು ಅವರ ಯಾವುದೇ ನಿರ್ಣಯಗಳು, ಅವರ ಹಾವಭಾವದಲ್ಲಿ ನೀವು ಅವ್ರನ್ನ ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಳ್ಳೆಯ ವ್ಯವಸ್ಥೆಯ ರೀತಿಯಲ್ಲಿ ಬೆಂಗಳೂರು ಒಕ್ಕೂಟವನ್ನು ನಡೆಸಿ ಇವತ್ತು ನಮ್ಮ ಒಕ್ಕೂಟದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. പക്ഷേ ನಮ್ಮ ಒಕ್ಕೂಟವನ್ನು ಭಾಳ ಕೋವಿಡ್ನ ಸಮಯದಲ್ಲಿ ಭಾಳ ಯಶಸ್ವಿಯಾಗಿ ನಡೆಸಿ ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಒಕ್ಕೂಟದ ನಿರ್ವಾಹಕ ನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಟಿ ಸುರೇಶ್ ಅವರಿಗೆ ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀ ಸತ್ಯನಾರಾಯಣ ಹಾಡಿಗೆ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿಗಳು ಶ್ರೀಕೃಷ್ಣ ಬಳಿಲ್ಲ ಅಂತ, ನನಗೆ ಸಹೋದರ ಸಮಾನರು. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವಂಥವರು. ಅವರ ಆಶೀರ್ವಾದ ಮುನ್ನಡೆದರೆ ಜಯ ಅಂತಲೇ ಲೆಕ್ಕ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಯಾವುದೇ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಾವು ಕೇಳಿದಾಗ ಇಲ್ಲ ಅಂತ ಹೇಳುವ ಕೈಯೇ ಅಲ್ಲ, ಅವರು ಸಹ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಕೃಷ್ಣ ಬಳ್ಳಿಲ್ಲ ಇವರಿಗೆ ಎಸ್ ವಿ ಸದಾಶಿವ ಭಟ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೋರುತ್ತೇನೆ. ಶ್ರೀಮತಿ ಮೀನಾಕ್ಷಿ ಮಂಜುನಾಥ್, ನಮ್ಮ ಮೀನಾಕ್ಷಿ ಅಕ್ಕ, ಎಲ್ಲ ಕಾರ್ಯಕ್ರಮಗಳಿಗೆ ಪಾಣಾಜಗ ಕರೆದಾಗ ಮನೆಯವರಾಗೆ ಬಂದು ನಮ್ಮೊಟ್ಟಿಗೆಲ್ಲ ಒಟ್ಟಿಗೆ ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮೊಟ್ಟಿಗೆ ಸದಾ ಸ್ಪಂದಿಸ್ತಾ ಇರುವವರು. ಅವರಿಗೆ ಎಲ್ಲ ಇವತ್ತಿನ ಸಹಕಾರಿಗಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಭಾಗದ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಮೀನಾಕ್ಷಿ ಮಂಜುನಾಥ್ ಇವರಿಗೆ ಸಂಘದ ಸಿಬ್ಬಂದಿಯವರಾದ ಶ್ರೀಮತಿ ವಿದ್ಯಾರವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೋರ್ತೇನೆ. ಶ್ರೀಯುತ ಪದ್ಮನಾಭ ಬೋರ್ಕರ್, ನಮ್ಮ ಹಣದ ಪೆಟ್ಟಿಗೆ ಅಂತ ಹೇಳ್ಬೋದು ಪಾಣಾಜೆಯ ಸಿ ಎ ಬ್ಯಾಂಕನ್ನು 2 ದಶಕದಿಂದ ಮೇಲೆ ಮುನ್ನಡೆಸಿ ಇವತ್ತು ನಾವೆಲ್ಲ DCC ಬ್ಯಾಂಕಿನಿಂದ ತಂದು ಮದುವೆಯೋ ಮುಂಜಿಯೋ ಮರಣವೋ ಎಲ್ಲ ಸುಖ ಎಲ್ಲ ಹುಟ್ಟಿನಿಂದ ಸಾವಿನ ತನಕ ನಮಗೆ ಸಹಕಾರ ನೀಡುವಂಥ ನಮ್ಮ ಸಿ ಎ ಬ್ಯಾಂಕಿನ ಅಧ್ಯಕ್ಷರು ಅವರು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಸಿ ಎ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರು ಪದ್ಮನಾಭ ಬೋರ್ಕರ್ ಅವರು ಇವರಿಗೆ ಕೃಷ್ಣನಾಯ್ಕ ಬಿ ಇವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಲು ಕೋರ್ತೇನೆ. ಶ್ರೀಮತಿ ಭಾರತಿ ಭಟ್ ಅವರು ನಮ್ಮ ಪಾಣಾಜೆಯ ಪ್ರಥಮ ಪ್ರಜೆ. ಬಹುಶಃ ಅವರು ಬಹಳ ಮುನ್ನಡೆಗೆ ಬರಲಿಲ್ಲ, ಹಿನ್ನೆಲೆಯಲ್ಲಿ ಕವನ ಬರೆದು ಬಹುಶಃ 1 ವರ್ಷದ ಕೋವಿಡಲ್ಲಿ ಬಹುಶಃ ಕರ್ನಾಟಕದಲ್ಲಿ ನಮ್ಮ ಒಂದು ಪಾಣಾಜೆಗೆ ಒಂದು ಹೆಸರು ತಂದಂಥ ಕವಿಗಳವರು. ಯಾರಿಗೂ ನನಗೂ ಗೊತ್ತಿರಲಿಲ್ಲ ಅವರ ಕವಿಗಳೊಂದು, ಬರೀ 1-2 ಮಕ್ಕಳನ್ನು ಸಾಕಿ ಒಂದು ಮೂಲೆಯಲ್ಲಿ ಮನೆಯಲ್ಲಿದ್ದರು ಅಂತ ಭಾವಿಸಿ ಇವತ್ತು ಸಮಾಜ ಕೆಲಸಕ್ಕೆ ಕವಿತೆಯ ಮೂಲಕ ಬಂದು ಇವತ್ತು ಪಾಣಾಜೆ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮತಿ ಭಾರತಿ ಭಟ್ ಅವರಿಗೆ ಹರೀಶ್ ಕುಮಾರ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಲು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಗೆ ಹೋಗೊಟ್ಟು ಡಾಕ್ಟರ್ NK ಶಿವಕುಮಾರ್ ಗೌಡ, ಪ್ರಧಾನ ವಿಜ್ಞಾನಿ NISC ಬೆಂಗಳೂರು. ಇವತ್ತು ಬಹುಶಃ ನಮ್ಮ ಇಡೀ ಪ್ರಪಂಚದಲ್ಲೇ ಪ್ರಥಮ ಬಾರಿಗೆ ಹಾಳೆಯ ಒಂದು ಬೈಹುಲಿನ ಬದಲಾಗಿ ಹಾಳೆಯನ್ನು ಉಪಯೋಗಿಸಬೇಕು ಅಂದರೆ ನಮ್ಮ ಈ ಒಂದು ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡದ ಹಾಲು ಒಕ್ಕೂಟದ ಅಧ್ಯಕ್ಷರಗೊಡುಗೂಡಿ ಇಲ್ಲಿ ಬಂದು ಒಂದು ಹೊಸ ಆವಿಷ್ಕಾರವನ್ನು ಪ್ರಪಂಚಕ್ಕೆ ಮೊದಲು ತೋರಿಸಿಕೊಡುವಂಥ ಶಿವಮೊಗ್ಗದ ಒಬ್ಬ ಅಡಿಕೆ ಹೆಕ್ಕುವ ವಿಜ್ಞಾನಿ ಅಂತ ಹೇಳಿದರೆ ಹೆಚ್ಚಾಗಲಿಕ್ಕಿಲ್ಲ. ಬಹುಶಃ ಸ್ವತಃ ಅಡಿಕೆ ಕೃಷಿಕರವರು ಇವತ್ತು ನಮ್ಮೊಂದಿಗಿದ್ದಾರೆ, ನಮ್ಮಿಂದ ಸನ್ಮಾನಿಸಲ್ಪಡುವರಿದ್ದಾರೆ. ಬಹುಶಃ ಇವತ್ತು ಸಹ ನಮಗೆ ಅವರನ್ನು ಕರೆದಾಗ ನಮಗೊಂದು ಬಾಂಬೆಯಿಂದ ಒಂದು ಹೋಡಿ ಮಾಡೋ ಮಿಷನ್ ಉಚಿತವಾಗಿ ನಮಗೆ ಕಳಿಸುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಂಥ ಪುಣ್ಯವಂತರು ನಮ್ಮ ಈ ಸಭೆಯಲ್ಲಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ CP ರೆಡ್ಡಿ ಅವರು, ಬಹುಶಃ ನಮಗೆ ಕೋಆಪರೇಟಿವ್ನ ಅಕ್ಷರ ಕಲಿಸಿದವರು ಅವರಂತಲೇ ನಾವು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. CA ಬ್ಯಾಂಕಿನ ಅವತ್ತಿನ ವ್ಯವಹಾರದಲ್ಲಿ ಅದರ ಬದಲಾವಣೆಗೂ ಒಂದು ನಮಗೆಲ್ಲವನ್ನು ಕೋಆಪರೇಟಿವ್ನ ಅಕ್ಷರವನ್ನು ಕಲಿಸಿದಂಥ ಒಬ್ಬರು ಮಹಾನುಭಾವ ನಮ್ಮ ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇವತ್ತು KMF ಅಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಬಂದಿದ್ದಾರೆ. ಅವರು ನಮ್ಮ ಸಭೆಯಲ್ಲಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಒಕ್ಕೂಟದ ಮ್ಯಾನೇಜರು ಬಂದಿದ್ದಾರೆ, ಪ್ರೀತಿ ಇಟ್ಟು ನಮ್ಮಲ್ಲಿಗೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮಾಧ್ಯಮದ ಮಿತ್ರರು ಬಂದಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಅನ್ಯಾನ್ಯ ಜವಾಬ್ದಾರಿ ಹೊತ್ತಂಥ ಎಲ್ಲ ಸಾಮಾಜಿಕ ಮುಖಂಡರು, ಎಲ್ಲ
ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಬಂದಿದ್ದೀರಿ. ಹಾಗೂ ವಿಶೇಷವಾಗಿ ಇವತ್ತು ನಮ್ಮಿಂದ ಪದೋನ್ನತಿ ಹೊಂದಿ KMFನ ಮ್ಯಾನೇಜರ್ ಆಗಿ ಪದೋನ್ನತಿ ಹೊಂದಿದ ರಾಮಕೃಷ್ಣರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೊಟ್ಟಿಗೆ ಸಹಕರಿಸಿರುವಂತಹ ಡಾಕ್ಟರ್ ಇದ್ದಾರೆ, ಶ್ರೀನಿವಾಸರಿದ್ದಾರೆ. ನಮ್ಮ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದು ಇವತ್ತು ನಮ್ಮೊಟ್ಟಿಗೆ ಕೈ ಜೋಡಿಸಿ ನಮಗೆ ಬೆಳ್ಳಿ ಹಬ್ಬದಂತಹ ಒಂದು ಸುವರ್ಣ ಸಂಭ್ರಮವನ್ನು ಆಚರಿಸಲಿಕ್ಕೆ ನಮಗೆ ಹಿನ್ನೆಲೆಯಿಂದ ಸಹಕಾರ ಕೊಟ್ಟಂಥ ಎಲ್ಲ ಮಹಾನುಭಾವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನನ್ನ ಸಿಬ್ಬಂದಿ ವರ್ಗದವರಿಗೆ, ನನ್ನ ಕಾರ್ಯದರ್ಶಿಯವರು, ನಾನು ಅವರನ್ನು ಕರೆಯಿದರೆ ನನ್ನ ದೊಡ್ಡ ತಪ್ಪಾದೀತು, ಅವರೆಲ್ಲರಿಗೂ ಸ್ವಾಗತ ಬಯಸ್ತಾ ಈ ಒಂದು ಸಣ್ಣ ಸ್ವಾಗತವನ್ನು ನಿಲ್ಲಿಸುವ ಮಧ್ಯದಲ್ಲಿ ಎಲ್ಲ ನನ್ನ ಹಾಲು ಉತ್ಪಾದಕರು ಹಾಗೂ ಎಲ್ಲ ನನ್ನ ಹಿತೈಷಿಗಳು, ನನಗೆ ಆಶೀರ್ವಾದ ಮಾಡಿದವರಿಗೆ ಎಲ್ಲರಿಗೂ ಪ್ರತ್ಯೇಕವಾಗಿ ಸ್ವಾಗತವನ್ನು ಹೇಳ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಸ್ವಾಗತ ಮಾಡಿದಂಥ ಸಂಘದ ಅಧ್ಯಕ್ಷರಾದ ನಾರಾಯಣ ಪ್ರಕಾಶ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮದಂತೆ ಸಂಘದ ಸಂಕ್ಷಿಪ್ತ ವರದಿಯನ್ನು ವಾಚನ ಮಾಡಲಿಕ್ಕಿದ್ದಾರೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀ ಸತ್ಯನಾರಾಯಣ ಅಡಿಗ ಅವರಿಂದ. ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘ 1978ರಲ್ಲಿ ನೋಂದಾವಣೆಯಾಗಿ ಕಾರ್ಯಾಚರಣೆ ಇರುತ್ತದೆ. ಮಧ್ಯದಲ್ಲಿ ವಿವಿಧ ಕಾರಣಗಳಿಂದ ಸಂಘವು ಹಲವು ವರ್ಷ ಸ್ಥಗಿತಗೊಂಡಿದ್ದು, ತದನಂತರ 1993ರಲ್ಲಿ ಅಮೂಲ್ ಮಾದರಿಯಲ್ಲಿ ಶ್ರೀ ಕೃಷ್ಣ ಪ್ರಕಾಶ್ ಅರ್ಧಮೂಲೆ ಇವರ ಮುಂದಾಳತ್ವದಲ್ಲಿ ಪುನಶ್ಚೇತನಗೊಂಡು ಪ್ರಾರಂಭದಲ್ಲಿ ಅಲ್ಪ ಪ್ರಮಾಣದ ಹಾಲು ಸಂಗ್ರಹಣೆಯೊಂದಿಗೆ ಪುನಃ ಪ್ರಾರಂಭಗೊಂಡಿರುತ್ತದೆ. ಸಂಘದ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸರ್ವ ಸದಸ್ಯರ ಪರಿಶ್ರಮದಿಂದ ಸಂಘವು ಹಂತ ಹಂತವಾಗಿ ಪ್ರಗತಿಗೊಳ್ಳತೊಡಗಿತು. ಪ್ರಗತಿಯ ಮಜಲುಗಳು ಈ ಕೆಳಗೆ ನಿಂತಿದೆ. ಹಾಲು ಉತ್ಪಾದನೆಯಲ್ಲಿ ಗಣನೀಯ ಹೆಚ್ಚಳ, ಗರಿಷ್ಠ 1200 2009ರಲ್ಲಿ, ಸ್ವಂತ ಕಟ್ಟಡ ನಿರ್ಮಾಣ 1996ರಲ್ಲಿ, ಸ್ವಯಂಚಾಲಿತ ಹಾಲು ಸಂಗ್ರಹಣಾ ಘಟಕ 2003ರಲ್ಲಿ, ಸಾಂದ್ರ ಶೀತಲೀಕರಣ ಅಳವಡಿಕೆ 2003 ನಮ್ಮ ಸಂಘದ ದಶಮಾನೋತ್ಸವ ಸಂದರ್ಭದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಪ್ರಥಮವಾಗಿ ದಾಖ ಹಾಲು ಒಕ್ಕೂಟದಿಂದ ಪಾರ್ಲರ್ ಉದ್ಘಾಟನೆ 2009, ವಿಶ್ವಮಟ್ಟದಲ್ಲಿ ಅಡಿಕೆ ಹಾಳೆ ಸಂಸ್ಕರಣಾ ಘಟಕ NIAMP ಹಾಗೂ ದಾಖ ಹಾಲು ಒಕ್ಕೂಟ ಇದರ ಸಹಯೋಗದೊಂದಿಗೆ ಒಣಹುಲ್ಲಿನ ಪರ್ಯಾಯವಾಗಿ ಅಡಿಕೆ ಹಾಳೆ ಬಳಕೆ, ಈ ಬಗ್ಗೆ ಒಂದು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿಕೊಂಡದ್ದು 2011. ಜಿಲ್ಲಾ ಮಟ್ಟದಲ್ಲಿ 1 ಸಲ ದ್ವಿತೀಯ ಸ್ಥಾನ, ತಾಲೂಕು ಮಟ್ಟದಲ್ಲಿ 5 ಸಲ ಪ್ರಥಮ ಸ್ಥಾನ. 2020ನೇ ವರ್ಷದಲ್ಲಿ SSC-DCC ಬ್ಯಾಂಕಿನಿಂದ ಸಾಧನಾ ಪ್ರಶಸ್ತಿಯನ್ನು ಪಡೆದಿರುತ್ತದೆ. ಸಂಘದಿಂದ ಸದಸ್ಯರಿಗೆ ಸಿಗುವಂತಹ ಸೌಲಭ್ಯ, ದಾಖ ಹಾಲು ಕೂಡ ನೀಡುವಂತಹ ಎಲ್ಲ ಯೋಜನೆಗಳನ್ನು ಅಳವಡಿಕೆಗೆ ಸಂಘದ ಎಲ್ಲ ಸದಸ್ಯರಿಗೆ ಮನವರಿಕೆ ಮಾಡುವುದು, ಜಾನುವಾರು ವಿಮೆ, ಅನಿಲ ಸ್ಥಾವರ ಮತ್ತು ಆಕಸ್ಮಿಕವಾಗಿ ಜಾನುವಾರುಗಳು ಮರಣ ಹೊಂದಿದಲ್ಲಿ ಪರಿಹಾರ ಧನವನ್ನು ಸಹ ವಿತರಣೆ ಮಾಡ್ತಾ ಇದೆ. ಒಕ್ಕೂಟದಿಂದ ಸಂಘದ ಸದಸ್ಯರಿಗೆ ದೊರೆಯುವ ಸೌಲಭ್ಯವನ್ನು ಒದಗಿಸಿಕೊಡುವುದು, ಸಮಾಜಮುಖಿ ಕಾರ್ಯಕ್ರಮಗಳಾದಂತಹ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ, ಕೋವಿಡ್-19 ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವವರಿಗೆ ಆಹಾರ ಕಿಟ್ ವಿತರಣೆ, ಹುಚ್ಚುನಾಯಿ ಲಸಿಕಾ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಪ್ರಸ್ತುತ ಸಂಘದಲ್ಲಿ 180 ಸದಸ್ಯರಿದ್ದು 93 ಸದಸ್ಯರು ಸಕ್ರಿಯವಾಗಿರ್ತಾರೆ. ದಿನಕ್ಕೆ ಸರಾಸರಿ 600 ಲೀಟರ್ ಹಾಲು ಶೇಖರಣೆ ಮಾಡ್ತಾ ಇದೆ. ಪ್ರತಿ ವರ್ಷ ಉತ್ತಮ ಲಾಭ ಗಳಿಸಿದ್ದು, ಸದಸ್ಯರಿಗೆ ಕಳೆದ ವರ್ಷ ₹1.72 ಬೋನಸನ್ನು ಹಾಗೂ 25% ಡಿವಿಡೆಂಡನ್ನು ವಿತರಣೆ ಮಾಡಿದೆ. ಸಂಘದ ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ ಹೊಸ ಕಟ್ಟಡ ಮತ್ತು ಸಭಾಭವನವನ್ನು ನಿರ್ಮಿಸಲಾಗಿದೆ. ಈ ಎಲ್ಲ ಕಾಮಗಾರಿಗೆ ಸುಮಾರು 20 ಲಕ್ಷ ಖರ್ಚಾಗಿರುತ್ತದೆ. ಈ ಕೆಳಗಂಡಂತೆ ಈ ಖರ್ಚನ್ನು ಕ್ರೋಢೀಕರಿಸಲಾಗಿದೆ. ಕರ್ನಾಟಕ ಸಹಕಾರಿ ಹಾಲು ಮಹಾಮಂಡಲ ಬೆಂಗಳೂರು ಇವರಿಂದ 3 ಲಕ್ಷ, ಶಾಸಕರ ಪ್ರಾದೇಶಿಕ ಅಭಿವೃದ್ಧಿ ಅನುದಾನ 5 ಲಕ್ಷ, ಸಂಘದ ಸ್ವಂತ ನಿಧಿಯಿಂದ 12,70,000, ಒಟ್ಟು 20,07,000 ಖರ್ಚಾಗಿರುತ್ತದೆ. ಈ ಎಲ್ಲ ಪ್ರಗತಿಯ ಕಾರಣೀಭೂತರಾದಂತಹ ಹಿಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು, ಅಲ್ಲದೆ ಪ್ರಕೃತ ಅಧ್ಯಕ್ಷರಾದಂತಹ ಶ್ರೀ ನಾರಾಯಣ ಪ್ರಕಾಶ್ ಕೆ ನಿಲಿತಿಮಾರು, ಉಪಾಧ್ಯಕ್ಷರಾದಂತಹ ಶ್ರೀ ಕೃಷ್ಣ ಪ್ರಕಾಶ್ ಪಿ, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸರ್ವ ಸದಸ್ಯರನ್ನು ಅಲ್ಲದೆ ಒಕ್ಕೂಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಯ ಸದಸ್ಯರು ಮತ್ತು ಅಧಿಕಾರಿಗಳಿಗೆ ಸಂಘವು ಆಭಾರಿಯಾಗಿದೆ. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯೊಂದಿಗೆ ಸೇವೆ ಸಲ್ಲಿಸುವ ಎಲ್ಲ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿಯೂ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.
ವರದಿ ವಾಚನವನ್ನು ಮಾಡಿದಂಥ ಸತ್ಯನಾರಾಯಣ ಅಡಿಗರಿಗೆ ಧನ್ಯವಾದಗಳು. ಮುಂದೆ ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸಭಾಧ್ಯಕ್ಷತೆ ವಹಿಸಿರುವಂಥ ಮತ್ತು ಇವತ್ತು ಉದ್ಘಾಟನೆಯನ್ನು ಸಹ ನೆರವೇರಿಸಿದಂಥ ನಮ್ಮ ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಯುತ ರವಿರಾಜ್ ಹೆಗಡೆ ಅವರು ಅತಿಥಿಗಳೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರು ರವಿರಾಜ್ ಹೆಗಡೆ ಅವರು, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಂಜೀವ ಮಠಂದೂರು, ಸಹಕಾರಿ ರತ್ನ DCC ಬ್ಯಾಂಕಿನ ಅಧ್ಯಕ್ಷರಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು, ಹಾಗೆ ಜಂಟಿಯಾಗಿ ನಮ್ಮ ಒಕ್ಕೂಟದ ನಿರ್ದೇಶಕರು, ನಿರ್ದೇಶಕಿಯರು ಎಲ್ಲರೂ ಒಟ್ಟು ಸೇರಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ವಿಷಯದಲ್ಲಿ. ಸರ್, ಮುಂದೆ ಉದ್ಘಾಟಕರ ಮಾತು. ಇದರಲ್ಲಿ ಪ್ರಪ್ರಥಮವಾಗಿ ನಮ್ಮ ಸಭಾಭವನವನ್ನು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಾನ್ಯ ಸಂಜೀವ ಮಠಂದೂರು ಇವರಿಂದ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸರ್, ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಈ ಒಂದು ಬೆಳ್ಳಿ ಹಬ್ಬದ ರಜತ ಅಮೃತ ಕಟ್ಟಡಗಳ ಉದ್ಘಾಟನೆ ಮತ್ತು ವಿವಿಧ ಕಾರ್ಯಕ್ರಮಗಳ ಈ ಒಂದು ಲೋಕಾರ್ಪಣೆಯ ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಿತ್ರರು, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಅಂತ ರವಿರಾಜ್ ಹೆಗಡೆ ಅವರೇ, ಈ ಒಂದು ರಜತಾಮೃತ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದಂಥ ನಮ್ಮ ಹಿರಿಯ ಸಹಕಾರಿಗಳು, ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಜಿಲ್ಲಾ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಂಥ ಮೀನಾಕ್ಷಿ ಶಾಂತಿಗೌಡ ಅವರೇ, ತಾಲೂಕು ಪಂಚಾಯತ್ ಅಧ್ಯಕ್ಷರಂಥ ರಾಧಾಕೃಷ್ಣ ಬೋರ್ಕರ್ ಅವರೇ, ಒಕ್ಕೂಟದ ಉಪಾಧ್ಯಕ್ಷರಂಥ ಪ್ರಕಾಶ್ ಚಂದ್ರ ಶೆಟ್ಟಿ ಅವರೇ, ಈ ಒಂದು ಒಕ್ಕೂಟದ ನಿರ್ದೇಶಕರಂಥ ನಮ್ಮ ಪದ್ಮನಾಭ ಶೆಟ್ಟಿ ಅರ್ಕಾಜಿ ಅವರೇ, SP ಜಯರಾಮ್ ರೈ ಅವರೇ, DC ಬ್ಯಾಂಕಿನ ನಿರ್ದೇಶಕರಂಥ ಶಶಿಕುಮಾರ್ ರೈ ಅವರೇ, ವ್ಯವಸ್ಥಾಪಕ ನಿರ್ದೇಶಕರು ದಕ್ಷಿಣ ಕನ್ನಡ ಸಹಕಾರಿ ಒಕ್ಕೂಟ ಡಾಕ್ಟರ್ ST ರಮೇಶ್ ಅವರೇ, ಸವಿತಾ N ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಶ್ರೀಕೃಷ್ಣ ಬೊಳ್ಳಿಲಾಯ, ತಾಲೂಕು ಪಂಚಾಯತ್ ಅಂತ ಮೀನಾಕ್ಷಿ ಮಂಜುನಾಥ್, ಪದ್ಮನಾಭ್ ಬೋರ್ಕರ್, ಭಾರತಿ ಭಟ್, ಈ ಒಂದು ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ನಾರಾಯಣ್ ಪ್ರಕಾಶ್ ಅವರೇ, ಕೃಪಾಶಂಕರ್ ಅವರೇ, ಎಲ್ಲ ಈ ಸಹಕಾರಿ ಸಂಘದ ನಿರ್ದೇಶಕರೇ, ಮಾಧ್ಯಮದ ಮಿತ್ರರೇ, ಎಲ್ಲ ಹಾಲು ಉತ್ಪಾದಕ ಬಂಧುಗಳೇ, ನಾಗರಿಕರೇ, ಎಲ್ಲ ಜನಪ್ರತಿನಿಧಿಗಳೇ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಕೃಷಿಕನಿಗೆ ಯಾವಾಗಲೂ ದುರ್ಭಿಕ್ಷೆ ಇಲ್ಲ, ಸುಭಿಕ್ಷೆ ಅಂತೇಳಿ. ಈ ಕೋವಿಡ್ ಬಂದಾಗ ನಮಗೆಲ್ಲ ಗೊತ್ತಾಗಿದೆ, ಕೃಷಿಕನಿಗೆ ಬದುಕಿರುವಂಥದ್ದು, ಹಳ್ಳಿಯಲ್ಲಿಯೇ ನಮ್ಮ ಬದುಕಿರುವಂಥದ್ದು, ಹಳ್ಳಿಯಿಂದಲೇ ಈ ದೇಶದ ಉದ್ಧಾರ ಆಗಬೇಕು ಅಂತೇಳಿ ಆ ದಿಸೆಯಿಂದ ಇವತ್ತು ಮಹಾಮಾರಿ ಕೊರೋನಾ ಬಂದಾಗ
ಇಡೀ ಜಗತ್ತು ತಲ್ಲಣಾದಾಗ ಹಳ್ಳಿಯ ಜನ ನೆಮ್ಮದಿಯಿಂದ ಇದ್ದರು. ಮಹಾಮಾರಿಯಿಂದ ರಕ್ಷಣೆ ಪಡೆಯಬೇಕು ಅಂತೇಳಿ ಸುಳ್ಯದಲ್ಲಿ ಒಬ್ಬರು ಕಾಡಿಗೆ ಹೋಗಿ ಮರದಲ್ಲಿ ಅಟ್ಟಳಿಗೆ ಹಾಕಿ ಕೂತರು. ಅಂದರೆ ಸುರಕ್ಷಿತವಾದಂಥ ಪ್ರದೇಶ ಹಳ್ಳಿ ಅಂತ ಹೇಳಿ. ಅಂತ ಹಳ್ಳಿ ಭಗವಂತನ ಸೃಷ್ಟಿ ಅಂತ ಹೇಳ್ತಾರೆ, ಪೇಟೆ ಮಾನವನ ಸೃಷ್ಟಿ ಅಂತ ಹೇಳ್ತಾರೆ. ಆ ಭಗವಂತನ ಸೃಷ್ಟಿ ಅಂತ ಹಳ್ಳಿಯಲ್ಲಿ ಇವತ್ತು ನೀವೆಲ್ಲ ಸಮೃದ್ಧಿ ನೆಮ್ಮದಿಯ ಆ ಬದುಕನ್ನು ಕಾಣ್ತಾ ಇರುವಂಥ ಈ ಸಂದರ್ಭದಲ್ಲಿ 25ರ ಆ ಚಿರ ಯೌವನದ ಮುಂದಿನ ಆ ಒಂದು 100 ವರ್ಷವನ್ನು ಪೂರೈಸುವಂಥ ಪ್ರೇರಣೆ ಪಡ್ಕೊಳ್ಳುವಂಥ ಈ ರಜತಾಮೃತ ಕಟ್ಟಡ, ಈ ಒಂದು ಹಾಲಿನ ಸೊಸೈಟಿಗೆ ಬಹುಶಃ ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ಒಂದು ವರದಾನವಾಗಿ ಪರಿಣಮಿಸಲಿ. ಎಲ್ಲ ನಮ್ಮ ಹಾಲು ಉತ್ಪಾದಕ ಬಂಧುಗಳಿಗೆ ಇದು ಏನು ಕ್ಷೀರದ ಹಾಗೆ ನಮ್ಮ ಬದುಕಿಗೂ ಆ ಒಂದು ಚೈತನ್ಯ ತುಂಬುವಂಥ ಕೆಲಸ ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಸಂತೋಷಪೂರ್ವಕವಾಗಿ ಈ ಕಟ್ಟಡವನ್ನು ನಾವೆಲ್ಲ ಸೇರಿ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಇವತ್ತು ಈ ದೇಶದ ಪ್ರಧಾನಿಯವರು ಹೇಳ್ತಾ ಇದ್ರು, ನಿಮಗೆಲ್ಲ ಅಚ್ಚೇ ದಿನ ಬರ್ತದೆ ಅಂತೇಳಿ. ಹಳ್ಳಿಯವರಿಗೆ ಅಚ್ಚೇ ದಿನ ಬಂದಿದೆ, ಅಡಿಕೆಗೆ 500 ರೂಪಾಯಿ ಆಗಿದೆ ಅಂತ ಹೇಳೋದಲ್ಲ. ಆದರೆ ಹಳ್ಳಿಯ ಬದುಕಲ್ಲಿ ಪರಿವರ್ತನೆ ಆಗಿದೆ. ಹಳ್ಳಿಯ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಸ್ವಾವಲಂಬಿ ಸ್ವಾಭಿಮಾನಿ ಜೀವನವನ್ನು ಮಾಡ್ತಾ ಇದ್ದಾನೆ. ಇದನ್ನೇ ಈ ದೇಶದ ಪ್ರಧಾನಿಯವರು ಆತ್ಮನಿರ್ಭರ ಭಾರತ ಅಂತ ಹೇಳ್ತಾರೆ. ಆತ್ಮನಿರ್ಭರ ಭಾರತ ಅಂದರೆ ಆ ಹಳ್ಳಿಯ ಕಟ್ಟಕಡೆಯ ವ್ಯಕ್ತಿ ಕೂಡ ತನ್ನ ಕಾಲ ಮೇಲೆ ತಾನು ನಿಂತು ಆ ಸ್ವಾಭಿಮಾನಿ ಸ್ವಾವಲಂಬಿ ಜೀವನ ಮಾಡುವಂಥದ್ದು. ಆ ಕೆಲಸ ಇವತ್ತು ಹಳ್ಳಿಯಿಂದ ಆಗಬೇಕಿದ್ರೆ 1942 ಗಾಂಧೀಜಿ ಏನು ಮತ್ತು ಜವಾಹರ್ಲಾಲ್ ನೆಹರು ಆಗಿನ ಪ್ರಧಾನಿ ಉಲ್ಲೇಖ ಮಾಡಿದ್ರು, ಒಂದು ಗ್ರಾಮದಲ್ಲಿ ಒಂದು ಶಾಲೆ ಇರಬೇಕು, ಒಂದು ಪಂಚಾಯತ್ ಇರಬೇಕು, ಒಂದು ಸಹಕಾರಿ ಸಂಘ ಇರಬೇಕು ಅಂತೇಳಿ. ಅದು ಸಾರ್ಥಕತೆಯನ್ನು ಪಡ್ಕೊಂಡು ಅದರ ಮುಖಾಂತರ ಇವತ್ತು ಆ ಗ್ರಾಮಾಭಿವೃದ್ಧಿಯ ಕೆಲಸ ಆಗಿದೆ. ಅಂಥ ಗ್ರಾಮಾಭಿವೃದ್ಧಿಗೆ ಇವತ್ತು ಸಹಕಾರಿ ರಂಗ ಸರ್ಕಾರಕ್ಕಿಂತ ಹೆಚ್ಚು ಕೊಡುಗೆಗಳನ್ನು ಕೊಡುವ ಮುಖಾಂತರ ಇಂಥ ಸಹಕಾರಿ ಸಂಘಗಳ ನಿರ್ಮಾಣ ಮಾಡುವಂಥ ಸಂಗತಿ ಆಗಿದೆ. ಒಂದು ಆರ್ಥಿಕ ಶಿಸ್ತು, ಆಡಳಿತದಲ್ಲಿ ಒಂದು ಆಡಳಿತದ ಸಮರ್ಥ ನಿರ್ವಹಣೆ ಇದ್ದಾಗ ಒಂದು ಹಾಲಿನ ಸೊಸೈಟಿ ಹೇಗೆ ಆಗ್ಬೋದು ಅಂತೇಳಿ ನಾನು ಉಪಾಧ್ಯಕ್ಷರಲ್ಲಿ ಕೇಳ್ತಾ ಇದ್ದೆ. 1 ಲೀಟ್ರಲ್ಲಿ 30 ಪೈಸೆ ಒಂದು ನಿರ್ವಹಣಾ ವೆಚ್ಚವನ್ನು ಒಂದು ಸೊಸೈಟಿಗೆ ಕೊಟ್ಟಾಗ ಆ ಸೊಸೈಟಿ ಇಂಥ ಲಕ್ಷಗಟ್ಟಲೆಯ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಅಂತೇಳಿ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಲು ಉತ್ಪಾದಕ ಸಹಕಾರ ಸಂಘಗಳು ತೋರಿಸಿಕೊಟ್ಟಿದೆ. ಖಾಲಿ 30 ಪೈಸೆ, 1 ರೂಪಾಯಿ ಇಲ್ಲ 1 ಲೀಟ್ರಲ್ಲಿ, ಸರಿಯಲ್ಲ ನಾರಾಯಣ ಪ್ರಕಾಶರೇ? ಆ 30 ಪೈಸೆಯನ್ನು ಯಾವ ರೀತಿಯಾಗಿ ಜನರಿಗೆ ಮತ್ತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ 80 ಪೈಸೆ ಬೇರೆ ಬೇರೆ ಸೇರಿದಾಗ ಆಗ್ತದೆ. 80 ಪೈಸೆ ಬೇರೆ ಬೇರೆ ನಿಮ್ಮ SNF 100 ಲೀಟ್ರ್ 50 ಲೀಟ್ರ್ ಮಾನದಂಡ ಸರಿಯಾಗಿದೆ. ಸರಿ, 80 ಪೈಸೆ ಆದರೂ 1 ರೂಪಾಯಿ ಒಳಗಡೆ ಇದೆ. 80 ಪೈಸೆಯಲ್ಲಿ ಇಷ್ಟು ದೊಡ್ಡ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಆದರೆ ಇನ್ನು ಬೇರೆ ಸಹಕಾರಿ ಸಂಘಗಳು ಏನು ಮಾಡ್ಬೋದು ಅಂತ ನಾನು ಕೂತಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಸಹಕಾರಿ ವ್ಯವಸ್ಥೆಯಲ್ಲಿ ಆ ಒಂದು ವಿಶ್ವಾಸ, ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ, ಎಲ್ಲರಿಗಾಗಿ ಎಲ್ಲರೂ ಎನ್ನುವಂಥ ಸಂದೇಶದ ಅಡಿಯಲ್ಲಿ ಇವತ್ತು ಸಹಕಾರಿ ಸಂಘಗಳು ಈ ರೀತಿಯಾಗಿ ಒಂದು ಗ್ರಾಮೀಣ ಭಾಗದಲ್ಲಿ ಜನೋಪಯೋಗಿ ಕಟ್ಟಡಗಳನ್ನು ಕಟ್ಟುವ ಮುಖಾಂತರ ಆ ಸಹಕಾರಿ ಸಂಘಗಳನ್ನು ಇವತ್ತು ಆರ್ಥಿಕತೆಯತ್ತ ಕೊಂಡೋಗುವಂಥ ಈ ಸಂದರ್ಭದಲ್ಲಿ ಜನರಿಗೆ ಆ ಬದುಕು ಕೊಡುವಂಥ ಕೆಲಸ ಮಾಡುವಂಥ ಈ ಸಂದರ್ಭದಲ್ಲಿ ಈ ಒಂದು ಸಂಘ ಸಾರ್ಥಕ 25 ವರ್ಷಗಳನ್ನು ಪೂರೈಸಿ ಮುಂದಿನ ಏನು ಆ ಒಂದು ಚಿನ್ನದ ಹಬ್ಬ ಗೋಲ್ಡನ್ ಜೂಬ್ಲಿಗೆ ಹೋಗುವಂಥ ಈ ಘಟ್ಟದಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮುಖಾಂತರ ಇನ್ನಷ್ಟು ಹಾಲು ಉತ್ಪಾದಕರು ಈ ಸಂಘದ ಆಸ್ತಿ ಆಗಬೇಕು, ಇನ್ನಷ್ಟು ಹಾಲು ಉತ್ಪಾದನೆ ಆಗಬೇಕು, ಹಾಲಿನ ವಿವಿಧ ಉತ್ಪನ್ನಗಳು ಹಾಲು ಉತ್ಪಾದಕರಿಗೆ ಬೇಕಾದಂಥ ಯಂತ್ರೋಪಕರಣದ ಮಾಹಿತಿ
ಸಲಕರಣೆಗಳ ಆ ಒಂದು ಒದಗಣೆ ಈ ಎಲ್ಲ ಕೆಲಸವನ್ನು ಇವತ್ತು ಮಾಡ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಹಾಲು ಉತ್ಪಾದಕರ ಪರವಾಗಿ ನಾವಿದ್ದೇವೆ ಎನ್ನುವ ಸಂದೇಶವನ್ನು ಕೊಡುವಂಥ ಸಂಗತಿಯನ್ನು ಮಾಡಿತ್ತು. ಇವತ್ತು ಆ ಗೋವಿನ ರಕ್ಷಣೆಗಾಗಿ ಗೋಹತ್ಯಾ ಮಸೂದೆಯನ್ನು ತರುವ ಮುಖಾಂತರ ಗೋವಿಗೆ ರಕ್ಷಣೆ ಕೊಡುವ ಜೊತೆಯಲ್ಲಿ ಮೊನ್ನೆ ಬಜೆಟಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಗೋಮಾಳವನ್ನು ಮಾಡಬೇಕು, ಗೋಶಾಲೆಯನ್ನು ಕೂಡ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ಮಾಡಿದೆ. ಆ ಮುಖಾಂತರ ಗೋಶಾಲೆಗೆ ನಮ್ಮೆಲ್ಲ ಆ ಏನು ವಯಸ್ಸಾದ ಜಾನುವಾರುಗಳನ್ನು ಕೊಡುವ ಮುಖಾಂತರ ಬಹುಶಃ ಅಲ್ಲಿ ಅದಕ್ಕೆ ರಕ್ಷಣೆ ಕೊಡುವಂಥ ಸಂಗತಿ, ಗೋಮಾಳಗಳ ರಕ್ಷಣೆ. ಇವತ್ತು ಸ್ವಾತಂತ್ರ್ಯ ಬರಬೇಕಿದ್ರೆ ಇಲ್ಲಿರುವಂಥ ಗೋವಿನ ರಕ್ಷಣೆಗಾಗಿ ಆ ಒಂದು ಏನು ನಮ್ಮ ಹಳ್ಳಿಕಾರು ದನಗಳಿರ್ಬೋದು, ಬೇರೆ ಬೇರೆ ನಮ್ಮ ಸ್ಥಳೀಯವಾಗಿ ಇರುವಂಥ ಆ ನಾಟಿ ದನಗಳೇನಿದ್ವು ಇವುಗಳ ರಕ್ಷಣೆಗಾಗಿ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಗೋಮಾಳಗಳನ್ನು ಆ ಒಂದು ಕಾಯ್ದಿಡುವಂಥ ಮಲೆನಾಡಿಗಿದ್ದ ಬೇರೆ ಬೇರೆ ತಳಿಗಳಿದೆ. ಅದಕ್ಕಾಗಿ ಆ ಗೋಮಾಳಗಳನ್ನು ಕಾಯ್ದಿರಿಸುವಂಥ ಸಂಗತಿಯನ್ನು ಮಾಡಿತ್ತು. ಇವತ್ತು ಮತ್ತೆ ನಾನು ಪುತ್ತೂರು ತಾಲೂಕಲ್ಲಿ ಎಲ್ಲೆಲ್ಲಿ ಗೋಮಾಳಗಳಿದೆಯೋ ಆ ಎಲ್ಲ ಗೋಮಾಳಗಳನ್ನು ಐಡೆಂಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಕೇಳ್ತಾವೋ ಅವರಿಗೆ ಅದನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಸಹಾಯಕ ಆಯುಕ್ತರಿಗೆ ತಹಸೀಲ್ದಾರಿಗೆ ನಾನು ಸೂಚನೆಯನ್ನು ಕೊಟ್ಟು ಬಹುಶಃ ಈಗಾಗಲೇ 40 ಎಕರೆ ಜಾಗ ನಾರಾಯಣ ಪ್ರಕಾಶ್ರೆ ಕೆದಂಬಾಡಿಯಲ್ಲಿ ನಿಮ್ಮ KMFನವರಿಗೂ ಕೊಡಲಿಕ್ಕೂ ನಾನು ರಿಸರ್ವೇಷನ್ ಮಾಡಿದ್ದೇನೆ. ರವಿರಾಜ ಹೆಗಡೆ ಅವರೇ, ಯಾಕೆ 40 ಎಕರೆಯನ್ನು ನಿಮಗೆ ಕೊಡ್ತೇವೆ ಅಂದರೆ ಇಲ್ಲಿ ಏನಾದರೂ ಒಂದು ಹಾಲು ಉತ್ಪಾದಕರಿಗೆ ಪೂರಕವಾದಂಥ ಫೀಡ್ ಫ್ಯಾಕ್ಟ್ರಿಯೋ ಇನ್ನೊಂದನ್ನು ನೀವು ಪುತ್ತೂರಿನಲ್ಲಿ ಮಾಡಬೇಕು. ಇದು ನಮ್ಮ ಸಬ್ ಡಿವಿಷನ್ 4 ತಾಲೂಕಿನ ಒಂದು ಕೇಂದ್ರ ಭಾಗ. ರಾಜೇಂದ್ರ ಕುಮಾರಿಗೆ ಹೆಚ್ಚು ಅಡಿಕೆ ಬೆಳೆಗಾರರು ಏನು ಆರ್ಥಿಕ ಚೈತನ್ಯವನ್ನು ತುಂಬಿದಂಥ ಒಂದು ಸಬ್ ಡಿವಿಷನ್. ಅದೇ ರೀತಿಯಲ್ಲಿ ಹಾಲು ಉತ್ಪಾದನೆಯಲ್ಲಿಯೂ ಒಂದು ಕ್ಷೀರ ಕ್ರಾಂತಿ ಆಗಬೇಕು. ಇಲ್ಲಿಯ ಎಲ್ಲ ನಮ್ಮ ಅಡಿಕೆ ಬೆಳೆಗಾರರು ಇನ್ನಷ್ಟು ಏನು ಹೈನುಗಾರಿಕೆಯನ್ನು ಮಾಡಬೇಕು. ಅದಕ್ಕೆ ಪೂರಕವಾದಂಥ ಅವರಿಗೆ ಬೇಕಾದಂಥ ಹಸುಗಳಿಗೆ ಬೇಕಾದಂಥ ಆಹಾರ ಮೇವು ಇಲ್ಲೇ ದೊರೆಯಬೇಕೆನ್ನುವ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ 1,000 ಎಕರೆ ಇರುವಂಥ ಕೊಯ್ಲ ಪಶು ಸಂವರ್ಧನಾ ಕೇಂದ್ರ ಒಂದು ಕಾಲದಲ್ಲಿ ಬಹುಶಃ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಒಂದು ಆ ಕೇಂದ್ರ ಆಗಿತ್ತದು. ಇವತ್ತು ಅಲ್ಲಿ ನಮ್ಮ ವೆಟರ್ನರಿ ಕಾಲೇಜ್ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಅಲ್ಲಿ ಇನ್ನೊಂದಷ್ಟು 500 ಎಕರೆ ಜಾಗ ಇದೆ. ಇದರ ಸದ್ಬಳಕೆ ಕೂಡ ಮುಂದಿನ ದಿನಗಳಲ್ಲಿ ಆಗಬೇಕು. ನಾನು ಸಂಬಂಧಪಟ್ಟಂಥ ಸಚಿವರಲ್ಲಿ ಹೇಳಿದ್ದೇನೆ, ಏನಾದರೂ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಗೋವುಗಳಿಗೆ ಸಂಬಂಧಪಟ್ಟಂಥ ಒಂದು ಕೇಂದ್ರವನ್ನಾಗಿ ಅದನ್ನು ಮಾಡಬೇಕು ಅಂತೇಳಿ ಈ ದಿಸೆಯಿಂದ ಬಹುಶಃ ನಮ್ಮ ಒಕ್ಕೂಟ ಉಡುಪಿಗೆ ಹೇಗೆ ಒಂದಷ್ಟು ಹೆಚ್ಚು ಗಮನ ಕೊಡ್ತೀರಾ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಭಾಗಕ್ಕೂ ಹೆಚ್ಚು ಗಮನವನ್ನು ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದೇನೆ. ನಾವು ನಿಮಗೆ ಏನೇನು ಸಹಕಾರ ಬೇಕೋ ಸರ್ಕಾರದ ವತಿಯಿಂದ ಜನಪ್ರತಿನಿಧಿಗಳ ವತಿಯಿಂದ ಆ ಎಲ್ಲವನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನೀವು ಹಿಂದೆ ಮುಂದೆ ನೋಡೋದು ಬೇಡ. ಆದ್ದರಿಂದ ಬಹುಶಃ ನಮ್ಮ ನಿರ್ದೇಶಕರು ಕೂಡ ಭಾಳಷ್ಟು ಹೋರಾಟ ಮಾಡ್ತಾರೆ ಒಕ್ಕೂಟದಲ್ಲಿ. ಆದರೆ ರವಿರಾಜ ಹೆಗಡೆ ಅವರ ಪ್ರಭಾವ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ನಾನು ಕೇಳಿದ್ದೇನೆ. ಬಹುಶಃ ನಿಮ್ಮ ಪ್ರಭಾವ ಈಚೆ ಬಿದ್ದಾಗ ನೀವು ಮುಂದಿನ ದಿನಗಳಲ್ಲಿ ಆ ಉಡುಪಿಯಲ್ಲಿ ಹೇಗೆ ಆಧುನಿಕತೆಯ ಏನು KMF ಡೈರಿ ಆಗ್ತದೋ ಅದೇ ರೀತಿಯಲ್ಲಿ ಪುತ್ತೂರಿನಲ್ಲಿ ಮಾಡಲಿಕ್ಕೆ ಸಾಧ್ಯ. ಆಗ ಬಹುಶಃ ನಮ್ಮೆಲ್ಲ ಹಾಲು ಉತ್ಪಾದಕರು ನೆಮ್ಮದಿಯನ್ನು ಕಾಣ್ಬೋದು. ನಿಮ್ಮನ್ನು ಬಹುಶಃ ಒಂದು ರೀತಿಯಲ್ಲಿ ಏನು ಆರಾಧಿಸುವಂಥ ಸಂಗತಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ರಾಜೇಂದ್ರ ಕುಮಾರನ್ನು ಇವತ್ತು ನಮ್ಮೆಲ್ಲ ಕೃಷಿಕರು ಬಹುಶಃ ದೇವರಂಥ ಮನುಷ್ಯ ಅಂತ ಹೇಳ್ತಾರೆ. ನಿಮ್ಮನ್ನು ಕೂಡ ಹಾಗೆ ಹೇಳಬೇಕು ಅಂತ ನಮ್ಮ ಅಪೇಕ್ಷೆ. ಆ ದೃಷ್ಟಿಯಿಂದ ಇವತ್ತು ಈ ಒಂದು ಪಾಣಾಜೆಯ ಹಾಲು ಉತ್ಪಾದಕರ ಸಹಕಾರಿ ಸಂಘ ಏನು 10 ಹಲವು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮೆಲ್ಲ ಬಂಧುಗಳಿಗೆ ಸ್ವರ ಸಿಂಧೂರಿ ಅಮೃತ ಆಡಿಗ ಅವರಿಂದ ಯಕ್ಷಗಾನ ನಾದ ವಾದ್ಯ ವೈವಿಧ್ಯ ಕಾರ್ಯಕ್ರಮವನ್ನು ಕೂಡ ಕೊಟ್ಟಿದ್ದೀರಿ. ಮನಸ್ಸಿಗೆ ಮುದವನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಹಾಲು ಉತ್ಪಾದಕ ಸಹಕಾರಿ ಸಂಘದ ವತಿಯಿಂದ
ಕೋವಿಡ್ ಬಂದಾಗ ನಾನು ಕಂಡುಕೊಂಡಾಗೆ ರಾಜೇಂದ್ರ ಕುಮಾರ್ರೆ ಪ್ರಥಮ ಬಾರಿಗೆ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘ ಕಿಟ್ಟು ಕೊಡುವ ಕೆಲಸವನ್ನು ಮಾಡಿತ್ತು. ಎಲ್ಲ ಹಾಲು ಉತ್ಪಾದಕರಿಗೆ ವಿಶೇಷ ಪ್ರೋತ್ಸಾಹಧನವನ್ನು ಕೂಡ ಮಾಡುವಂಥ ಸಂಗತಿ ಮಾಡಿತ್ತು. ಕೇವಲ ಹಾಲು ತೆಗೆಯುವುದು ಮಾತ್ರ ನಮ್ಮ ಉದ್ದೇಶ ಅಲ್ಲ, ಜನರ ಆ ಕಷ್ಟ ಸುಖದಲ್ಲಿಯೂ ಆರೋಗ್ಯದಲ್ಲಿ ನಾವು ಭಾಗಿಯಾಗಬೇಕು ಅಂತೇಳಿ ನಾರಾಯಣ್ ಪ್ರಕಾಶ್, ನಮ್ಮ ಕೃಪಾಶಂಕರ್, ಬಾಕಿ ಎಲ್ಲ ನಿರ್ದೇಶಕರು ಮಾಡಿದ್ದೀರಾ. ಇವತ್ತು ನಿಮ್ಮ ಆ ಒಂದು ಕಾರ್ಯವನ್ನು ಬಹುಶಃ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಕೊಂಡಾಡ್ತಾ ಬಹುಶಃ ಮುಂದಿನ ದಿನಗಳಲ್ಲಿ ಇದೊಂದು ಈ ಭಾಗದ ಜನರಿಗೆ ಅಮೃತ ಸಂಜೀವಿನಿಯಾಗಿ ಪರಿವರ್ತನೆ ಆಗಲಿ ಅಂತೇಳಿ ಆಶಿಸ್ತಾ ಸಂತೋಷಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಅಧ್ಯಕ್ಷರು, ನಿರ್ದೇಶಕರಿಗೆ ಮತ್ತೊಮ್ಮೆ ವಂದಿಸಿ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ಎಂಥದೇ ಕಷ್ಟದ ದಿನಗಳಲ್ಲಿ ಗ್ರಾಮಾಂತರದಲ್ಲಿರ್ತಕ್ಕಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಪೂರಕವಾಗಿವೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ನಮ್ಮ ಶಾಸಕರು. ಅದೇ ರೀತಿ ನಮ್ಮ ಶಾಸಕರು ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಅರ್ಹರು. ಯಾಕಂತೇಳಿದರೆ ಸುಮಾರು 20 ವರ್ಷಗಳ ಹಿಂದೆ ಅವರ ನೇತೃತ್ವದಲ್ಲಿ ಹಿರೇಬಂಡಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇವತ್ತು ಶಾಸಕರಾಗುವಂಥ ಹಂತಕ್ಕೆ ತಲುಪಿದ್ದಾರೆ. ತುಂಬ ಸಂತೋಷ ಸರ್. ಮುಂದೆ ನಮ್ಮನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ರಜತಾಮೃತ ಕಟ್ಟಡವನ್ನು ಉದ್ಘಾಟನೆ ಮಾಡಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಸಹಕಾರಿ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಂದ ಮಾತು. ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ರಜತ ಮಹೋತ್ಸವದ ಉದ್ಘಾಟನೆ ಸಮಾರಂಭದ ವೇದಿಕೆಯಲ್ಲಿರುವಂಥ ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಸಂಜೀವ್ ಮುಟ್ಟಂದೂರವರೇ, ಸಭೆಯ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡಂಥ ಮಂಗಳೂರು KMFನ ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ರವಿರಾಜ ಹೆಗ್ಡೆ ಅವರೇ, ಹಾಗೂ ಆ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಮಿತ್ರರಾದಂಥ ಪ್ರಕಾಶ್ ಚಂದ್ರ ಶೆಟ್ಟಿ ಅವರೇ, ದಾಖ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಅಂತ ಶ್ರೀಮತಿ ಮೀನಾಕ್ಷಿ ಶಾಂತಿಗೌಡರವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರಲ್ಲಿ ಸೇರಿರುವಂಥ ಈ ಸಂಸ್ಥೆಯ ಎಲ್ಲ ಬಂಧುಗಳೇ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ನಾರಾಯಣ್ ಪ್ರಕಾಶ್ ಅವರೇ, ನಾವೇನು ಹೇಳಬೇಕಂತ ಹೇಳಿದೆವೋ ಅದನ್ನೆಲ್ಲ ನಮ್ಮ ಶಾಸಕರು ಹೇಳಿ ಆಗಿದೆ. ಆದ್ದರಿಂದ ನಾವು ಸ್ವಲ್ಪ ಏನಾದರೂ ನಮ್ಮ ನಾರಾಯಣ್ ಪ್ರಕಾಶ್ ಅವರು ಕೇಳಿದ್ದಾರೆ, ಅದಕ್ಕೆ ನಾನು ಸಮಯದಾನವನ್ನೇ ಮೊದಲಿಗೆ ಮಾಡಿಬಿಡ್ತೇನೆ. ಎಲ್ಲ ದಾನಕ್ಕಿಂತ ದೊಡ್ಡ ದಾನ ಹೇಳಿದರೆ ಸಮಯದಾನ. ಜನರಿಗೆ ಸಂತೋಷ ಆಗ್ತದೆ ನೋಡಿ. ನಾವು ಎಷ್ಟು ಹೇಳೋದನ್ನೆಲ್ಲ ನಮ್ಮ ಮಠಂದೂರವ್ರು ಹೇಳಿರೋದ್ರಿಂದ ನಾನು ಹೇಳೋದು ಇಷ್ಟೇ, ಈ ಸಂಸ್ಥೆ ಬೆಳ್ಳಿ ಹಬ್ಬವನ್ನು ಭಾಳ ಒಂದು ಅರ್ಥಪೂರ್ಣವಾಗಿ ಜನರ ಮನಮುಟ್ಟುವ ರೀತಿಯಲ್ಲಿ ಆಚರಿಸ್ತಾ ಇದೆ. ಕೆಳಗೆ ಬರುವಾಗ ಯಕ್ಷಗಾನ ಇದ್ದರೆ ಮೇಲೆ ಸಭಾಂಗಣ ಉದ್ಘಾಟಿಸಿ ಇಲ್ಲೇ ಮೊದಲನೇ ಸಭೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ. ನನಗೆ ಅಧ್ಯಕ್ಷರು ಈಗಲೇ ಹೇಳಿದ್ದಾರೆ, ಏನಾದರೂ ಸಹಾಯ ಮಾಡಬೇಕು ಹೇಳಿ. ಸಹಾಯ ಮಾಡೋದಲ್ಲ, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾಯಿದ್ದೇವೆ ಹೊರತು ಸಹಾಯ ಮಾಡಲಿಕ್ಕೆ ನಾವು ಬಂದಿಲ್ಲ. ಆದರೂ ಸಂತೋಷ ಹೇಳಿದರೆ ಒಂದು ಗ್ರಾಮಾಂತರ ಮಟ್ಟದಲ್ಲಿರುವಂಥ ಒಂದು ಹಾಲಿನ ಸಂಸ್ಥೆ ಏನೇನು ಮಾಡ್ಬೋದು ತನ್ನ ಸದಸ್ಯರಿಗೆ ಅನ್ನುವಂಥದ್ದನ್ನು ಪಾಣಾಜೆ ಹಾಲು ಉತ್ಪಾದಕರ ಸಹಕಾರ ಸಂಸ್ಥೆ ಮಾಡಿ ತೋರಿಸಿದೆ. ಇವತ್ತೇನು 600 ಲೀಟ್ರ್ ಹಾಲು ಉತ್ಪಾದನೆ ಆಗುವಂಥ ಈ ಸಂಸ್ಥೆ ಮುಂದಕ್ಕೆ ಆದಷ್ಟು ಬೇಗನೆ 1000 ಲೀಟ್ರ್ ಹಾಲು ಉತ್ಪಾದನೆ ಆಗುವ ರೀತಿಯಲ್ಲಿ ಆಗಲಿ ಅನ್ನುವಂಥ ಮಾತನ್ನು ಹೇಳಿಕೊಂಡು ತಮಗೆ 5 ಲಕ್ಷ ರೂಪಾಯಿಯ ಕೊಡುಗೆಯನ್ನು ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅತ್ಯಂತ ಉದಾರತೆಯಿಂದ ಸಂಘಕ್ಕೆ 5 ಲಕ್ಷ ರೂಪಾಯಿಯ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ DCC ಬ್ಯಾಂಕಿನ ಅಧ್ಯಕ್ಷರು. ತುಂಬ ಧನ್ಯವಾದಗಳು ಸರ್. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಆಡಳಿತ ಕಚೇರಿಯನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಒಕ್ಕೂಟದ ಅಧ್ಯಕ್ಷರೂ ಆದಂಥ ಗೌರವಾನ್ವಿತ ರವಿರಾಜ ಹೆಗ್ಡೆ ಅವರು. ರವಿರಾಜ ಹೆಗ್ಡೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೋರ್ತೇನೆ.
ಪಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ನೇಮಿತ ಪಣಾಜೆ ಇದರ ರಜತ ಮಹೋತ್ಸವ ಮತ್ತು ರಜತಾಮೃತ ಕಟ್ಟಡ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ವಿವಿಧ ಕಾರ್ಯಗಳನ್ನು ಉದ್ಘಾಟನೆ ಮಾಡಿರುವಂತಹ ನಮ್ಮೆಲ್ಲ ಆತ್ಮೀಯರು, ನಮ್ಮ ಒಬ್ಬ ಸಹಕಾರಿ ಮತ್ತೊಬ್ಬ ನಿಜವಾಗಿ ಒಬ್ಬ ಹೈನುಗಾರ, ಶಾಸಕರಾದರೂ ಕೂಡ ಹೈನುಗಾರಿಕೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇರುವಂತಹ ನಮ್ಮೆಲ್ಲರ ಆತ್ಮೀಯ ಶಾಸಕರ ಸಂಜೀವ ಮಠಂದೂರವರೇ, ಹಾಗೆ ಬಹುಶಃ ನಮಗೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ನಮಗೆಲ್ಲ ಸ್ಫೂರ್ತಿದಾಯಕವಾಗಿ ನಮ್ಮನ್ನು ಮುನ್ನಡೆಸುತ್ತಿರುವಂತಹ ನಮಗೆ ಮಾರ್ಗದರ್ಶಕರು ಆಗಿರುವಂತಹ ಸಹಕಾರಿ ಕ್ಷೇತ್ರದ ದಿಗ್ಗಜ ಸಹಕಾರಿ ರತ್ನ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರೇ, ಉಪಾಧ್ಯಕ್ಷರಾದಂಥ ಪ್ರಕಾಶನ್ ಶೆಟ್ಟಿಯವರೇ, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾದಂಥ ಮೀನಾಕ್ಷಿ ಶಾಂತಿಗೌಡ ಅವರೇ, ಬಾಲಕೃಷ್ಣ ಬೋರ್ಕರ್ ಅವರೇ, ಪದ್ಮನಾಭ ಶೆಟ್ಟಿ ಅರ್ಖಜೆ ಅವರೇ, SP ಜಯರಾಮ್ ರೈ ಅವರೇ, ಸವಿತಾ ಎನ್ ಶೆಟ್ಟಿ ಮತ್ತು ಸುಭದ್ರ ರಾವ್ರವರೇ, ನಮ್ಮ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ST ಸುರೇಶ್ರವರೇ, ಶಶಿಕುಮಾರ್ ರೈ ಅವರೇ, ಶ್ರೀಕೃಷ್ಣ ಬೊಳ್ಳಿತಾಯರವರೇ, ಮೀನಾಕ್ಷಿ ಮಂಜುನಾಥ್ರವರೇ, ಪದ್ಮನಾಭ್ ಬೋರ್ಕರ್ ಅವರೇ, ಶ್ರೀಮತಿ ಭಟ್ರವರೇ ಮತ್ತು ಈ ಒಂದು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಸತ್ಯನಾರಾಯಣ ಅಡಿಗರ್ ಅವರೇ, ನಮ್ಮೆಲ್ಲ ಒಕ್ಕೂಟದ ಅಧಿಕಾರಿ ಮಿತ್ರರೇ, ನಿವೃತ್ತಿಯಾದಂತಹ ಅಧಿಕಾರಿಗಳೇ, ಬಂದಂಥ ಎಲ್ಲ ಪತ್ರಿಕಾ ಪ್ರತಿನಿಧಿಗಳೇ ಮತ್ತು ಈ ಎಲ್ಲ ಸಂಘದ ಆತ್ಮೀಯ ಗೌರವಾನ್ವಿತ ಸದಸ್ಯರೇ, ಭಾಳ ಸಂತೋಷ ಆಗ್ತಾ ಇದೆ. ಒಂದು ಸಹಕಾರಿ ಸಂಘ ಹುಟ್ಟಿ ಇಷ್ಟು ವರ್ಷ ಬಹಳ ಅರ್ಥಪೂರ್ಣವಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಹಂತ ಹಂತವಾಗಿ ಬೆಳವಣಿಗೆಯನ್ನು ಕಂಡುಕೊಂಡು ಸ್ವಂತ ಕಟ್ಟಡವನ್ನು ಹೊಂದ್ಕೊಂಡು AMCಯನ್ನು ಹೊಂದ್ಕೊಂಡು BMCಯನ್ನು ಹೊಂದ್ಕೊಂಡು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಸಾಕಷ್ಟು ಬಾರಿ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಪಡೆಸ್ಕೊಂಡು ಬಹುಶಃ ಒಂದು ಹೈನುಗಾರರಿಗೆ ದಾರಿದೀಪ ಆಗಿರುವಂತಹ ಈ ರೀತಿಯ ಸಂಘಗಳು ಪಣಾಜೆ ಸಹಕಾರಿ ಸಂಘವನ್ನು ನೋಡುವಾಗ ಭಾಳ ಸಂತೋಷ ಆಗ್ತಾ ಇದೆ. ಪ್ರಥಮತವಾಗಿ ಅವರ ಎಲ್ಲ ಸಾಧನೆಗೋಸ್ಕರ ನಾನು ಒಕ್ಕೂಟದ ವತಿಯಿಂದ ಅವರು ಅಭಿನಂದಿಸ್ತಾ ಇದ್ದೇನೆ. ಬಹುಶಃ ನಾನು 2011ರಲ್ಲಿ ಇಲ್ಲಿ ಒಂದು ಸಲ ಬಂದಿದ್ದೆ. ಆವಾಗ ನಮ್ಮ ಒಕ್ಕೂಟದ ಹಂತದಲ್ಲಿ ಆವಾಗ ಬೈ ಹುಲ್ಲಿನ ಬಹಳ ಕೊರತೆ ಇತ್ತು. ಎಲ್ಲಿ ನೋಡಿದರೆ ಬೈ ಹುಲ್ಲು ಸಿಗ್ತಾ ಇರಲಿಲ್ಲ. ಬೈ ಹುಲ್ಲನ್ನು ನಾವು ಹಾಸನದಿಂದ ಮತ್ತು ಬೇರೆ ಬೇರೆ ಶಿವಮೊಗ್ಗದಿಂದ ರೈತರಿಗೆ ನಾವೇ ಒಕ್ಕೂಟನೇ ಟೆಂಡರ್ ಮಾಡಿಕೊಂಡು ಬೈ ಹುಲ್ಲನ್ನು ಸರಬರಾಜು ಮಾಡುವಂಥ ಕೆಲಸ ಮಾಡ್ತಾಯಿತ್ತು. ಆವಾಗ ನಾವು ಇದಕ್ಕೆ ಒಂದು ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅಂತ ಹೇಳುವಾಗ ಇಲ್ಲಿ ಸಾಕಷ್ಟು ಅಡಿಕೆ ಬೆಳೆಗಾರರಿದ್ದಾರೆ. ಈ ಅಡಿಕೆಯಲ್ಲಿ ಬೆಳೆದಂಥ ಹಾಳೆಯನ್ನು ಬಹುಶಃ ಬೈ ಹುಲ್ಲಿನ ಬದಲಿಯಾಗಿ ಅದನ್ನು ಪರಿಪೂರ್ಣವಾಗಿ ಉಪಯೋಗ ಮಾಡ್ಕೊಳ್ಬೋದು. ಬಹುಶಃ ಆ ಅಡಿಕೆ ಹಾಳೆಯನ್ನು ಹುಡಿ ಮಾಡಿಕೊಟ್ರೆ ಬಹುಶಃ ಹಾಲಿನಲ್ಲಿರುವಂತಹ ಏನು ಹಾಲಿನ ಗುಣಮಟ್ಟ ಜಾಸ್ತಿ ಆಗುತ್ತೆ, ಅದರಲ್ಲಿಂದ ಫ್ಯಾಟ್ SNF ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳುವಂತಹ ನಮ್ಮ ವಿಜ್ಞಾನಿಗಳು ಇದರ ಪರಿಣಿತರು ನಮಗೆ ಈ ಗಮನಕ್ಕೆ ತಂದ ನಂತರ ನಾವು ಒಕ್ಕೂಟ ಹಂತದಲ್ಲಿ ಪ್ರಥಮ ಬಾರಿಗೆ ಪಣಾಜೆಯಲ್ಲಿ ಆ ಒಂದು ಯೂನಿಟನ್ನು ಅಳವಡಿಸಿಕೊಂಡು ಬಹುಶಃ ಆ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದಿದ್ದೆ. ಬಹುಶಃ ಅದನ್ನು ಬಹಳ ಪರಿಪೂರ್ಣವಾಗಿ ಇನ್ನೂ ಉನ್ನತ ದರ್ಜೆಗೆ ಅಳವಡಿಸಿಕೊಂಡು ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ. ಬಹುಶಃ ಈ ಸಾಧನೆಗೋಸ್ಕರ ಕೂಡ ನಾನು ಪಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನನ್ನ ಆತ್ಮೀಯ ಮಿತ್ರರು, ನಮ್ಮ ಸಂಘದ ಈ ಒಂದು ಒಕ್ಕೂಟದ ನಿರ್ದೇಶಕರಾದಂತಹ ಪಣಾಜೆ ನಾರಾಯಣ್ ಪ್ರಕಾಶ್ರವರನ್ನು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರು ನಾನು ಅಭಿನಂದಿಸ್ತಾ ಇದ್ದೇನೆ. ಬಹುಶಃ ಇವತ್ತು ಒಂದು ಮಾತಿದೆ, ಚಿನ್ನಕ್ಕಿಂತ ಅನ್ನ ಶ್ರೇಷ್ಠ. ಹೌದಾ? ಚಿನ್ನಕ್ಕಿಂತ ಅನ್ನ ಶ್ರೇಷ್ಠ ಅಲ್ಲ, ಕೆಲವರು ಒಪ್ಲಿಕ್ಕಿಲ್ಲ. ಚಿನ್ನವೇ ಶ್ರೇಷ್ಠ. ಅನ್ನ ಆದರೆ ತೊಂದರೆ ಇಲ್ಲ, ಆದರೆ ಚಿನ್ನ ಬಹಳ ವ್ಯಾಲ್ಯೂಯಬಲ್ ಅಲ್ಲ, ಅದರಿಂದ ಚಿನ್ನನೇ ಶ್ರೇಷ್ಠ ಅಂತ ಇರ್ಬೋದು. ಆದರೆ ಹಿರಿಯರು ಹೇಳಿದ್ದಾರೆ ಚಿನ್ನಕ್ಕಿಂತ ಅನ್ನ ಶ್ರೇಷ್ಠ ಅಂತ, ಅನ್ನಕ್ಕಿಂತ ಮಣ್ಣು ಶ್ರೇಷ್ಠ ಅಂತ ಹೇಳಿದ್ದಾರೆ. ಬಹುಶಃ ಈ ಬೆಳೆಯುವಂತಹ ಭೂಮಿ, ಆ ಅನ್ನವನ್ನು ಈ ಬೆಳೆಯನ್ನು ಬೆಳೆಯುವಂಥ ಭೂಮಿ ಶ್ರೇಷ್ಠತೆ ಇದ್ದರೆ ಅದರಲ್ಲಿ ಬೆಳೆಯುವಂಥ ಉತ್ಪನ್ನ ಕೂಡ ಬಹಳ ಚೆನ್ನಾಗಿ ಮೌಲ್ಯಯುತ ಸಾವಯುತವಾದ ಕೃಷಿಯನ್ನು ಮಾಡಬೇಕಂತ ಹೇಳುವ ಅರ್ಥದಲ್ಲಿ ಇರ್ಬೋದು. ಬಹುಶಃ ಅನ್ನಕ್ಕಿಂತ ಮಣ್ಣು ಶ್ರೇಷ್ಠ ಅಂತ ಹೇಳುವ ಅರ್ಥದಲ್ಲಿ ಹೇಳಿದರೆ, ಮಣ್ಣಿನ ಶ್ರೇಷ್ಠತೆ ಇದ್ದರೆ ಈ ಮಣ್ಣಿನಲ್ಲಿ ಬೆಳೆಯುವಂಥ ಎಲ್ಲ ಕೂಡ ವಸ್ತುಗಳು ಕೂಡ ಶ್ರೇಷ್ಠತೆ ಇರ್ತದೆ, ಒಳ್ಳೆಯದಿರ್ತದೆ ಅಂತ ಹೇಳುವಂಥ ಅರ್ಥದಲ್ಲಿ ಹೇಳಿರಬೇಕು.
ಬಹುಶಃ ಆ ಅರ್ಥದಲ್ಲಿ ಇವತ್ತು ನಾವು ಈ ಮಣ್ಣು ಶ್ರೇಷ್ಠ ಅಂತ ಹೇಳುವಾಗ ನಾವು ಇದುವರೆಗೆ ನಮ್ಮ ಅನುಭವದಲ್ಲಿ ನೋಡಿದ್ದು, ನಮ್ಮ ಬಹಳ ಹಿರಿಯರು ಹಿಂದೆ ಬಹಳ ಹಿಂದಿನಿಂದ ನಮ್ಮ ಸಂಪತ್ತು ಅಂತ ಹೇಳಿದರೆ ಗೋವುಗಳು. ಒಬ್ಬ ಆ ಸಂದರ್ಭದಲ್ಲಿ ರಾಜರುಗಳನ್ನು ನಾವು ಅವರ ಸಂಪನ್ಮೂಲ, ಅವರ ಒಂದು ಸಂಪತ್ತನ್ನು ಅಳೆಯುವುದಂತ ಹೇಳಿದರೆ ಅವರ ಹತ್ರ ಎಷ್ಟು ಆಕಳು ಇದೆ, ಎಷ್ಟು ಗೋವಿದೆ ಅಂತ ಹೇಳುವ ಒಂದು ರೀತಿ, ಅದನ್ನು ಇದರಲ್ಲಿ ಅವರನ್ನು ಮಾನದಂಡ ಮಾಡ್ತಾ ಇತ್ತು. ಬಹುಶಃ ಅದು ಹೋಗಿದೆ. ಅದು ಹೋದ ನಂತರ ನಾವು ನಮ್ಮ ಕೃಷಿಯ ಒಂದು ಅದನ್ನು ಕೃಷಿಯನ್ನು ಬೆಳೆಸುವಂತಹ ಒಂದು ವಿಧಿವಿಧಾನಗಳು ಬದಲಾವಣೆ ಆಗಿದೆ. ಅಂದರೆ ನಾವು ಆ ಗೋವುಗಳನ್ನು ಯಾವಾಗ ನಾವು ಗೋವುಗಳನ್ನು ಬಿಟ್ಟು ಈ ಕೃಷಿಯಲ್ಲಿ ಅದರ ಏನು ರಾಸಾಯನಿಕ ಗೊಬ್ಬರಕ್ಕೆ ನಾವು ಅಳವಡಿಸಿಕೊಂಡು ಬರ್ತಾ ಇದ್ದಾಗೆ ನಾವು ಎಚ್ಚೆತ್ತುಕೊಳ್ತಾ ಇದ್ದೇವೆ. ಬಹುಶಃ ಭೂಮಿಗೆ ಬೇಕಾದದು ರಾಸಾಯನಿಕ ಗೊಬ್ಬರ ಅಲ್ಲ, ಅದಕ್ಕೆ ಬೇಕಾದದು ಸಾವಯವ ಗೊಬ್ಬರ. ಆದ್ದರಿಂದ ಇವತ್ತು ಹೆಚ್ಚು ಹೆಚ್ಚು ಹಸುಗಳನ್ನು ಸಾಕುವ ಮೂಲಕ, ಹಸುಗಳ ಗಂಜಳ ಮತ್ತು ಗೊಬ್ಬರದ ಮೂಲಕ ಇವತ್ತು ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಳ್ಬೋದು. ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಹಸು ಬೇಕು. ಹಸುವನ್ನು ಬೆಳೆಸಿದರೆ ಅದರ ಹಾಲಿಗಿಂತಲೂ ಹೆಚ್ಚಿನ ಮೌಲ್ಯ ಅದರ ಗಂಜಳ ಮತ್ತು ಗೊಬ್ಬರ ಅಂತ ಹೇಳುವಂಥ ಅರ್ಥದಲ್ಲಿ ಭಾಳ ಹಿರಿಯರು ಹೇಳಿದ್ದಾರೆ. ಅದು ಪುನರಪಿ ನಮಗೆ ಈಗ ಮನವರಿಕೆ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಇವತ್ತು 2 ಜಿಲ್ಲೆಯಲ್ಲಿ ಕೂಡ ನಾನು ನೋಡ್ತಾ ಇದ್ದೆ. ನಾನು ಅಧ್ಯಕ್ಷನಾಗಿ ಬರುವಾಗ 1,00,000 ಸುಮಾರು ಹೆಚ್ಚು ಕಡಿಮೆ 40,000 ಸರಾಸರಿ ಹಾಲಿನ ಸಂಗ್ರಹಣೆ ಇದ್ದರೆ ಇವತ್ತು ಸುಮಾರು 5 ಲಕ್ಷದಷ್ಟು ಹಾಲಿನ ಸರಾಸರಿ ಸಂಗ್ರಹಣೆ ಇದೆ. ಬಹುಶಃ ಇವತ್ತು ಹೇಳಿದರು, ಹಳ್ಳಿಯೇ ನಮಗೆ ಪಟ್ಟಣಕ್ಕಿಂತ ಹಳ್ಳಿ ಮುಖ್ಯ ಅಂತ ಹೇಳುವಂಥದ್ದು. ಆದರೆ ಹಳ್ಳಿಗಳಲ್ಲಿ ನಮ್ಮ ಶಾಸಕರು ಹೇಳಿದರು, ಹೌದು, ಹಳ್ಳಿಗಳಲ್ಲಿ ಇವತ್ತು ಸ್ವಲ್ಪ ಬಹಳ ಮುಖ್ಯ ಆಗಬೇಕಾದ್ರೆ ಹಳ್ಳಿಗಳಲ್ಲಿ ಆರ್ಥಿಕ ಚಟುವಟಿಕೆ ಇರಬೇಕಾಗ್ತದೆ. ಬಹುಶಃ ಪುತ್ತೂರಲ್ಲಿ ಅಡಿಕೆ ಇದೆ. ಹಾಗೆ ಮತ್ತೊಂದು ಚಟುವಟಿಕೆ ಅಂದರೆ ಹೈನುಗಾರಿಕೆ. ಈ 2 ಚಟುವಟಿಕೆ ಮುಖ್ಯವಾಗಿ ಬಿಟ್ಟರೆ ಬೇರೆ ಯಾವುದು ಹಳ್ಳಿಯಲ್ಲಿ ಚಟುವಟಿಕೆ ಇಲ್ಲ. ಬಹುಶಃ ಹಳ್ಳಿಗಳಲ್ಲಿ ಆರ್ಥಿಕ ಚಟುವಟಿಕೆ ಮುಖ್ಯವಾಗಿ ಇದು ಬೆಳಿಬೇಕಾಗ್ತದೆ. ಏನು ಅಲ್ಲಿ ನಮ್ಮ ಚಟುವಟಿಕೆ ಬೆಳೆದ್ರೆ ಬಹುಶಃ ಪಟ್ಟಣದಿಂದ ಬಂದಂತಹ ಹಣದ ಚಾನಲೈಸ್ ಹಳ್ಳಿಗೆ ಆಗುತ್ತೆ. ಆದ್ದರಿಂದ ಹಳ್ಳಿಗಳಲ್ಲಿ ಹಳ್ಳಿಯನ್ನು ಉಳಿಸ್ಕೊಳ್ಳಿಕ್ಕಾಗ್ತದೆ, ಹಳ್ಳಿಯಲ್ಲಿದ್ದಂಥ ಯುವಕರನ್ನು ಉಳಿಸ್ಕೊಳ್ಳಿಕ್ಕಾಗ್ತದೆ. ಆ ದೃಷ್ಟಿಯಲ್ಲಿ ಬಹುಶಃ ಹೈನುಗಾರಿಕೆ ಇವತ್ತು ಬಹಳ ದೊಡ್ಡ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಹುಶಃ ನಾನು ಇವತ್ತಲ್ಲಿ ಇನ್ನು ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಜನ ಇವತ್ತು ಮಾತಾಡಲಿಕ್ಕಿದ್ದಾರೆ. ಅವರು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಬೋರ್ಕಾರ್ ಇದ್ದಾರೆ, ಇಲ್ಲಿಯವರೇ. ಬಹುಶಃ ನಾವು ಮಾತಾಡೋದು ನಾವು ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಂತೂ ಇವತ್ತು ನಾರಾಯಣ್ ಪ್ರಕಾಶ್ರವರು ಈ ಸಂಘದ ಅಧ್ಯಕ್ಷತೆಯನ್ನು ವಹಿಸಿದ ನಂತರ ಪ್ರಥಮ ಬಾರಿಗೆ ಬಹುಶಃ ಇಲ್ಲಿ ಸಂಘವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಪಾರ್ಲರ್ ಕೂಡ ಒಂದು ನಂದಿನಿಯ ಮಾರಾಟ ವಿಭಾಗ ಸ್ಟಾರ್ಟ್ ಮಾಡಿದ್ದು ಅವರೇ ಅಲ್ವಾ? ಒಕ್ಕೂಟದಲ್ಲಿ ಪ್ರಥಮ ಎಲ್ಲ ಪ್ರಥಮವರ ತಲೆಗೆ ಬರ್ತಾ ಇದೆ ಅಂತ ಕಾಣುತ್ತೆ. ಹೆಚ್ಚಿನ ಈ ರೀತಿ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಬಹುಶಃ ಇವತ್ತು ಕೂಡ ಸುಮಾರು 20 ಲಕ್ಷ ಖರ್ಚು ವೆಚ್ಚದಲ್ಲಿ ಇಷ್ಟು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಹಾಲು ಉತ್ಪಾದಕರ ಸಂಘಗಳು ಕೂಡ ಈ ರೀತಿಯ ವ್ಯವಸ್ಥೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ತೋರಿಸಿಕೊಟ್ಟವರು ನಾರಾಯಣ ಪ್ರಕಾಶ್ರವರು. ಬಹುಶಃ ಅವರ ಎಲ್ಲ ಸಾಧನೆಗೋಸ್ಕರ ನಮ್ಮ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ವೇದಿಕೆಯಲ್ಲೇ ಘೋಷಣೆ ಮಾಡಿದರು. ನನಗೆ ಆ ಘೋಷಣೆ ಮಾಡುವಂಥದ್ದು ನನಗೆ ಸುಮ್ಮನೆ ಎಲ್ಲ ಮಾತಾಡ್ಕೊಳ್ಬೇಕಾಗ್ತದೆ, ಆಗೋದಿಲ್ಲ. ಅಂತೂ ಅವರಿಗೆ ಕೂಡ ನಾನು ಬಹುಶಃ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ನಮಗೆ ಬೆನ್ನೆಲುಬಾಗಿ ಅವರ ಹೈನುಗಾರರಿಗೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಪ್ರೋತ್ಸಾಹ ನೀಡ್ತಾ ಬರುತ್ತಾ ಇರೋದ್ರಿಂದ, ಒಂದು DCC ಬ್ಯಾಂಕಿನವರು, ಮತ್ತೊಂದು ಧರ್ಮಸ್ಥಳ ಶ್ರೀ ಗ್ರಾಮಾಭಿವೃದ್ಧಿ ಯೋಜನೆಯಿಂದ, ಇವರೆಲ್ಲ ಸಹಕಾರದಿಂದ ಸರ್ಕಾರದ ಈಗ ಬರುವಂಥ ಅನುದಾನದ ಹಣ ಇದೆಲ್ಲ ಒಂದು ಕೋಡಿಗಳ ಒಂದಿಂದ ಹೈನುಗಾರಿಕೆಯ ಅಲ್ಲಿ ಹೆಚ್ಚೆಚ್ಚು ಯುವಕರು ಇವತ್ತು ಬರ್ತಾ ಇದ್ದಾರೆ. ಬರೀ ಯುವಕರು ಅಂತ ಹೇಳಿದರೆ ಇವತ್ತು ಬಹುಶಃ ಗೊತ್ತುಂಟು, ಉದ್ಯೋಗ ಎಲ್ಲಿಯೂ ಇಲ್ಲ. ಬೆಂಗಳೂರಲ್ಲಿ ಇವತ್ತು ಇಂಜಿನಿಯರಿಂಗ್ ಕೆಲಸ ಮಾಡಿಕೊಂಡು ಬಹಳ ಉತ್ತಮವಾದ ಸಂಪಾದನೆ ಹೊಂದಿದವರು ಹಳ್ಳಿ ಬರಲಿಕ್ಕೆ ಶುರುವಾಗಿದ್ದಾರೆ. ಬಹುಶಃ ಈ ರೀತಿ ಆಗಬೇಕಾಗಿದೆ. ಹಳ್ಳಿಯಲ್ಲಿ ಆರ್ಥಿಕ ಚೈತನ್ಯ ಇನ್ನೂ ಒಳ್ಳೆ ಮಾಡಬೇಕಾದ್ರೆ ವಿದ್ಯಾವಂತ ಯುವಕರು ಹಳ್ಳಿಯಲ್ಲಿ ಬಂದು ಈ ರೀತಿಯಲ್ಲಿ ಹೊಸತನವನ್ನು, ಹೈನುಗಾರಿಕೆ ಅಂತ ನಾನು ಹೇಳುವುದಿಲ್ಲ, ಹಳ್ಳಿಗಳಲ್ಲಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಬಹುಶಃ ಇವತ್ತು ನಮ್ಮ ಕರಾವಳಿಯಲ್ಲಿ ಇನ್ನು ತೆಂಗು ಇದೆ. ನಾನು ಹೇಳ್ತಾ ಇದ್ದೇನೆ, ಬಹುಶಃ ಅಡಿಕೆಗೆ ಒಂದು ವ್ಯವಸ್ಥೆ ಇದೆ, ಹಾಲಿಗೆ ಒಂದು ವ್ಯವಸ್ಥೆ ಇದೆ. ಇದೇ ಒಂದು ವ್ಯವಸ್ಥೆಯನ್ನು
ಅಡಿಕೆಗೂ ಬಂದರೂ ಕೂಡ ಅಡಿಕೆಯಲ್ಲಿ ಕೂಡ ಈ ವ್ಯವಸ್ಥೆಯನ್ನು ಹುಟ್ಟು ಹಾಕಿದರೆ ನಮ್ಮ ಸರ್ಕಾರ ಇದರ ಬಗ್ಗೆ ಗಮನ ಕೊಡಬೇಕು. ಬಹುಶಃ ಇವತ್ತೊಂದು ಅಡಿಕೆಯ ಒಂದು ಒಕ್ಕೂಟ ಅಥವಾ ಸಂಘವನ್ನು ಪ್ರಾರಂಭ ಮಾಡಿ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯವನ್ನು ಕೊಟ್ಟರೆ ಬಹುಶಃ ಅಡಿಕೆ ಕೂಡ ಒಂದು ಸ್ಥಿರತೆಯನ್ನು ಆ ತೆಂಗಿನ ದರದಲ್ಲಿ ಒಂದು ಸ್ಥಿರತೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಬಹುಶಃ ಇನ್ನೊಮ್ಮೆ ಈ ಸಂಘದ ರಜತೋತ್ಸವ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ನಾನು ಶುಭಾಶಯವನ್ನು ಹೇಳ್ತಾ, ಅವರೆಲ್ಲ ಮುಂದಿನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಂದುವರಿಯಲಿ. ಹಾಗೆ ನಮ್ಮದು ಏನಿದ್ರು ಸಣ್ಣದು ಕಿಂಚಿತ್ತು ರಜತ ಮಹೋತ್ಸವ ಕಾರ್ಯಕ್ರಮ ಸಂಘಗಳನ್ನು ಮಾಡುವಾಗ ಸಣ್ಣ ಮಟ್ಟದಲ್ಲಿ ನಾವು ಸಾಕಾರ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಆರ್ಥಿಕ ಮೊತ್ತವನ್ನು ನೀಡ್ತಾ ಇದ್ದೇವೆ. ಸೊ ಅದನ್ನು ಅಧ್ಯಕ್ಷರು ಪಡ್ಕೊಳ್ಬೇಕು. ಅದು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸೊನ್ನೆ ಸೇರಿಸಿ ಹೇಳ್ತೇನೆ. ಧನ್ಯವಾದಗಳು. ನಮಸ್ತೆ. ಎಲ್ಲ ಉದ್ಯಮ ಕ್ಷೇತ್ರಗಳಲ್ಲಿ ಹಳ್ಳಿಯಿಂದ ಪೇಟೆಗೆ ಹಣ ಹರಿವು ಆಗ್ತಾ ಇದ್ದರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಥವಾ ಹೈನುಗಾರಿಕೆಗೆ ಪೇಟೆಯಿಂದ ಹಳ್ಳಿಗೆ ಹಣದ ಹರಿವು ಆಗ್ತಾ ಇದೆ ಎನ್ನುವಂಥದ್ದು ಉಲ್ಲೇಖ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಅನ್ಯ ಈಗ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿದ್ದೇವೆ. ಪ್ರಪ್ರಥಮವಾಗಿ ಡಾಕ್ಟರ್ NK ಶಿವಕುಮಾರ್ ಗೌಡರು, CP ರೆಡ್ಡಿಯವರು, ಡಾಕ್ಟರ್ ರಾಮಕೃಷ್ಣ ಭಟ್ ಅವರು 3 ಜನ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡ್ತಕ್ಕಂಥವರು. ಈ ಸಂಘದ ಬೆಳವಣಿಗೆಗೆ ಇವರೆಲ್ಲರ ಕೊಡುಗೆ ಖಂಡಿತ ಇದೆ. ಆ ಒಂದು ನೆನಪಿಗೋಸ್ಕರ ಇವತ್ತಿನ ಕಾರ್ಯಕ್ರಮದ ನಮ್ಮೆಲ್ಲರ ಗೌರವಾನ್ವಿತ ಅತಿಥಿ ಅಭ್ಯಾಗತರ ಸಮಕ್ಷಮ ಅವರನ್ನು ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಶ್ರೀ ಡಾಕ್ಟರ್ NK ಶಿವಕುಮಾರ್ ಗೌಡರು ಹೇಳ್ತೀನಿ. ಅದೇ ರೀತಿ CP ರೆಡ್ಡಿಯವರು ಈ ಭಾಗದಲ್ಲಿ ಕ್ಷೇತ್ರಾಧಿಕಾರಿಯಾಗಿ ಕೆಲಸ ಮಾಡಿದಂಥವರು, ನಂತರ ಉನ್ನತ ಹುದ್ದೆಗೆ ಹೋಗಿ ನಿವೃತ್ತಿಯಾಗಿರ್ತಕ್ಕಂಥ ಶ್ರೀಯುತ CP ರೆಡ್ಡಿಯವರು, ಅದೇ ರೀತಿ ಡಾಕ್ಟರ್ ರಾಮಕೃಷ್ಣ ಭಟ್ ಅವರು. ಶ್ರೀಯುತ ಡಾಕ್ಟರ್ NK ಶಿವಕುಮಾರ್ ಗೌಡ ರವರ ಕಿರುಪರಿಚಯ. ಶ್ರೀಯುತ ಡಾಕ್ಟರ್ NK ಶಿವಕುಮಾರ್ ಗೌಡ ರವರು ದಿನಾಂಕ 12/2/1966ರಂದು ಶಿವಮೊಗ್ಗ ಜಿಲ್ಲೆಯ ನಿಸರಾಣಿ ಗ್ರಾಮದಲ್ಲಿ ಪಟೇಲ್ ಶ್ರೀ ಕೊಲ್ಲೂರಪ್ಪ ಗೌಡ ಮತ್ತು ಶ್ರೀಮತಿ ಭದ್ರಮ್ಮರವರ ಪುತ್ರನಾಗಿ ಜನಿಸಿದ್ದು, ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸ್ವಂತ ಊರಿನ ಸರ್ಕಾರಿ ಶಾಲೆಯಲ್ಲಿ ಪಡೆದಿರುತ್ತಾರೆ. ಶ್ರೀಯುತರು ತಮ್ಮ BVSc ಪದವಿಯನ್ನು ಬೆಂಗಳೂರು ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯದಿಂದ 1989ರಂದು ಪಡೆದಿದ್ದು, ಉನ್ನತ ಸ್ನಾತಕೋತ್ತರ ಪದವಿಗಳನ್ನು ಪ್ರಾಣಿ ಆಹಾರಶಾಸ್ತ್ರದಲ್ಲಿ ರಾಷ್ಟ್ರೀಯ ಪಶು ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಇಜತ್ ನಗರ ಉತ್ತರ ಪ್ರದೇಶದಿಂದ ಪಡೆದಿರುತ್ತಾರೆ. ಶ್ರೀಯುತರು 1994ರಲ್ಲಿ ರಾಷ್ಟ್ರೀಯ ಕೃಷಿ ಸಂಶೋಧನಾ ಸೇವೆಗೆ ಆಯ್ಕೆಯಾಗಿದ್ದು, ಪ್ರಸ್ತುತ ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಶ್ರೀಯುತರು ನುರಿತ ಪಶು ಆಹಾರ ತಜ್ಞರಾಗಿದ್ದು, 100ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು, 150ಕ್ಕೂ ಅಧಿಕ ತಾಂತ್ರಿಕ ಲೇಖನಗಳನ್ನು ಪ್ರಕಟಿಸಿರುತ್ತಾರೆ. ಶ್ರೀಯುತರು ರೈತ ಕುಟುಂಬದಿಂದ ಬಂದಿದ್ದು, ರೈತಪರ ಚಿಂತಕರಾಗಿದ್ದು, ವಿವಿಧ ಮಾಧ್ಯಮಗಳಲ್ಲಿ 200ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ನೀಡಿದ್ದಾರೆ. ಡಾಕ್ಟರ್ ಗೌಡರವರು ಪ್ರಮುಖ ಸಾಧನೆಗಳಲ್ಲಿ ಮುಖ್ಯವಾದವುಗಳೆಂದರೆ ಅಡಕೆ ಹಾಳೆಯನ್ನು ಒಣಮೇವಾಗಿ ಬಳಸುವ ತಂತ್ರಜ್ಞಾನ, ಸಾಕು ಪ್ರಾಣಿಗಳಿಗೆ ಖನಿಜ ಮಿಶ್ರಣಗಳ ಸೂತ್ರ, ಹಣ್ಣಿನ ತ್ಯಾಜ್ಯಗಳಿಂದ ರಸಮೇವಿನ ತಯಾರಿಕೆ,
ಮತ್ತು ಆಹಾರ ಸಮತೋಲನ ಮಾಡುವ ಪದ್ಧತಿಗಳು ಮೇಲ್ಕಂಡ ಸಂಶೋಧನೆಗಳಿಗೆ ಶ್ರೀಯುತರಿಗೆ 3 ರಾಷ್ಟ್ರೀಯ ಪೇಟೆಂಟ್ಗಳು ದೊರೆತಿದ್ದು ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರಗಳ ಮನ್ನಣೆ ಕೂಡ ಲಭಿಸಿದೆ. ಶ್ರೀಯುತರ ಪತ್ನಿ ಡಾಕ್ಟರ್ BG ರುದ್ರಮ್ಮನವರು ವೃತ್ತಿಯಲ್ಲಿ ಪಶು ವೈದ್ಯೆಯಾಗಿದ್ದು 2 ಪುತ್ರರೊಂದಿಗೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ಕಾಯಕವೇ ಕೈಲಾಸ ಮತ್ತು ಕೃಷಿಕನೇ ಪರಮಾತ್ಮ ಎಂಬ ಅಚಲ ನಂಬಿಕೆ ಹೊಂದಿರುವ ಡಾಕ್ಟರ್ NK ಶಿವಕುಮಾರ್ ಗೌಡರವರು ಮತ್ತು ಅವರ ಸಂಸ್ಥೆ ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಸಲ್ಲಿಸುತ್ತಿರುವ ಅಮೂಲ್ಯ ಸಹಕಾರ ಸ್ಮರಿಸುತ್ತಾ ಶ್ರೀಯುತರನ್ನು ಗೌರವದಿಂದ ಸನ್ಮಾನಿಸಲು ಹರ್ಷಪಡುತ್ತೇವೆ. ಧನ್ಯವಾದಗಳು ಸರ್. ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರವರು ಅನ್ಯ ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸ್ತಾ ಇದ್ದಾರೆ. ಅದೇ ರೀತಿ MLA ಅವರು ಸಹ ನಿರ್ಗಮಿಸ್ತಾ ಇದ್ದಾರೆ. ಸೊ ಅವರಿಗೆ ಎಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಂಘದ ಅಧ್ಯಕ್ಷರು ಮೊಮೆಂಟೋವನ್ನು ಅವರಿಗೆ ಕೊಟ್ಟು ಸಹಕರಿಸಲು ಕೋರ್ತಾ ಇದ್ದೇನೆ. ನಮಸ್ತೆ ಸರ್. ಒಳ್ಳೆ ಜಿಲ್ಲಾ ಶ್ರೀಯುತ ಪಂಚಾಯತ್ CP ಹೆಗ್ಡೆಯವರು ರೆಡ್ಡಿಯವರು ದಿನಾಂಕ 26/6/1959 ಜನಿಸಿದ್ದು ಗಣಿತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿ ಸಿಬ್ಬಂದಿ ನಿರ್ವಹಣೆ ಮತ್ತು ಕೈಗಾರಿಕಾ ಸಂಬಂಧಗಳಲ್ಲಿ ಡಿಪ್ಲೊಮಾ ಪಡೆದಿರುತ್ತಾರೆ. 1955ರಲ್ಲಿ ದಕ್ಷಿಣ ಕನ್ನಡ ಹಾಲು ಕರ್ತವ್ಯಕ್ಕೆ ಸೇರಿ ಖರೀದಿ ಮತ್ತು ಮಾರಾಟ ವಿಭಾಗದಲ್ಲಿ ಸಹಾಯಕ ವ್ಯವಸ್ಥಾಪಕರಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ತದನಂತರ ಬಡ್ತಿ ಹೊಂದಿ ಕರ್ನಾಟಕ ಹಾಲು ಮಹಾಮಂಡಲದಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಉತ್ತಮ ಸೇವೆ ಸಲ್ಲಿಸಿ 30/6/2019 ನಿವೃತ್ತಿಗೊಂಡಿರುತ್ತಾರೆ. ಪ್ರಕೃತ ಕರ್ನಾಟಕ ಹಾಲು ಮಹಾಮಂಡಲ ಮತ್ತು ಆಂಧ್ರ ಪ್ರದೇಶದ ಹಾಲು ಒಕ್ಕೂಟಗಳ ಸಂಯೋಜನಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾನ್ಯ ಶ್ರೀ CP ರೆಡ್ಡಿಯವರು ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಪ್ರಾರಂಭಿಸಲು ನಮ್ಮೆಲ್ಲರನ್ನು ಹುರಿದುಂಬಿಸಿ ತಾನೇ ಮುತುವರ್ಜಿ ವಹಿಸಿ ಸಂಘದ ಉದಯಕ್ಕೆ ಕಾರಣೀಭೂತರಾಗಿದ್ದಾರೆ. ಅಲ್ಲದೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಮಾರುಕಟ್ಟೆ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ನಮ್ಮ ಸಂಘಕ್ಕೆ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ತೆರೆಯಲು ಪ್ರೋತ್ಸಾಹಿಸಿ ನಮ್ಮ ಸಂಘದ ಆರ್ಥಿಕ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಅವರ ಸರ್ವ ಸಹಕಾರವನ್ನು ಸ್ಮರಿಸುತ್ತಾ ಶ್ರೀಯುತರನ್ನು ಗೌರವಪೂರ್ವವಾಗಿ ಸನ್ಮಾನಿಸಲು ಹರ್ಷಿಸುತ್ತೇವೆ. ಇನ್ನೊಬ್ಬ ಸನ್ಮಾನಿಸಲ್ಪಟ್ಟಂಥ ಅವರು ಸನ್ಮಾನವನ್ನು ಸ್ವೀಕರಿಸಿದಂಥವರು ಡಾಕ್ಟರ್ ರಾಮಕೃಷ್ಣ ಭಟ್ ಅವರು ಸುಮಾರು 32 ವರ್ಷಗಳಿಂದ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಸೇವೆಯನ್ನು ಪ್ರಾರಂಭಿಸಿ ನಂತರ ಪದೋನ್ನತಿಗೊಂಡು ಉಪವ್ಯವಸ್ಥಾಪಕರಾಗಿ ಸುಮಾರು 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈ ಭಾಗದ ಎಲ್ಲ ಸಂಘಗಳಿಗೂ ಅತ್ಯಂತ ಚಿರಪರಿಚಿತರಾಗಿರುವಂಥ ಡಾಕ್ಟರ್ ರಾಮಕೃಷ್ಣ ಭಟ್ ಅವರು ಇತ್ತೀಚೆಗೆ ಅಂದರೆ 1 ವಾರದ ಹಿಂದೆ ವ್ಯವಸ್ಥಾಪಕರಾಗಿ ಕರ್ನಾಟಕ ಹಾಲು ಮಹಾಮಂಡಳಿ ಬೆಂಗಳೂರು ಇಲ್ಲಿಗೆ ವರ್ಗಾವಣೆಗೊಂಡಿರ್ತಾರೆ. ಸೊ ಹಾಗೆ ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮ 3 ಜನ ಅಧಿಕಾರಿಗಳು ಮತ್ತು ಸನ್ಮಾನವನ್ನು ನೆರವೇರಿಸಿಕೊಟ್ಟಂಥ ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇಬ್ಬರಿಗೂ ಸಹ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸನ್ಮಾನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಸಂಘದ ಬೆಳವಣಿಗೆಗೆ ಕಾರಣೀಭೂತರಾದಂಥ ಇಂದಿನ ಅಧ್ಯಕ್ಷರುಗಳಿದ್ದಾರೆ, ಅದೇ ರೀತಿ ಮಾಜಿ ಕಾರ್ಯದರ್ಶಿಯವರಿದ್ದಾರೆ. ಸೊ ಅವರನ್ನು ಸಹ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸುವುದು ನಮ್ಮ ಕರ್ತವ್ಯವಾಗಿರ್ತದೆ. ಸಂಘದ ಮಾಜಿ ಅಧ್ಯಕ್ಷರು ಶ್ರೀ ಕೃಷ್ಣ ಪ್ರಕಾಶ್ P ಅವರು ವೇದಿಕೆಗೆ ಬರಬೇಕು. ಅದೇ ರೀತಿ ಶಿವಕುಮಾರ್ ಭಟ್ CH ಮಾಜಿ ಅಧ್ಯಕ್ಷರು ಅವರು ಸಹ ವೇದಿಕೆ ಬರಬೇಕು. ಶ್ರೀ ಶಂಕರನಾರಾಯಣ ಭಟ್ K ದಾನಿಗಳು ಸಂಘದ ಒಂದು ಅಮೃತ ಮಹೋತ್ಸವದ ಕಟ್ಟಡ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಟ್ಟಡಕ್ಕೆ ಬೇಕಾದಂಥ ಕೆಲ ವಸ್ತುಗಳನ್ನು ದಾನವಾಗಿ ನೀಡಿದ್ದಾರೆ. ಅದೇ ರೀತಿ ಹರೀಶ್ ಕುಮಾರ್ ಮಾಜಿ ಕಾರ್ಯದರ್ಶಿಯವರು ಅವರು ಸಹ ವೇದಿಕೆಗೆ ಬರಬೇಕು. ಇವರನ್ನು ಒಕ್ಕೂಟದ ಅಧ್ಯಕ್ಷರು, ಒಕ್ಕೂಟದ ಉಪಾಧ್ಯಕ್ಷರು, ನಿರ್ದೇಶಕರುಗಳು ಸೇರಿಕೊಂಡು
ಗೌರವಿಸಬೇಕು. ಅದೇ ರೀತಿ ಒಕ್ಕೂಟದ ನಿರ್ವಾಹಕ ನಿರ್ದೇಶಕರು ಸಹ ಸನ್ಮಾನಿಸುವಂಥ ವಿಷಯದಲ್ಲಿ ಸೇರಿಕೊಳ್ಳಬೇಕಾಗಿ ಕೋರ್ತಾ ಇದ್ದೇನೆ. ಶಾಲು ಹೊದಿಸಿ ಫಲಪುಷ್ಪಗಳನ್ನು ನೀಡಿ ಅದೇ ರೀತಿ ರಜತ ಮಹೋತ್ಸವದ ಮೊಮೆಂಟವನ್ನು ನೀಡುವ ಮೂಲಕ ಅವರನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸಿದ್ದೇವೆ. ಗೌರವವನ್ನು ಸ್ವೀಕರಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಸನ್ಮಾನವನ್ನು ಮಾಡಿದಂಥ ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸನ್ಮಾನ ಕಾರ್ಯಕ್ರಮ ಮುಂದುವರಿತಾ ಇದೆ. ಸಂಘ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಅಮೂಲ್ ಮಾದರಿಯ ಸಂಘವಾಗಿ ಪುನಶ್ಚೇತನಗೊಂಡಾಗ ಶ್ರೀ ಕೃಷ್ಣ ಪ್ರಕಾಶ್ ಅವರು ಇದರ ಸಾರಥ್ಯವನ್ನು ವಹಿಸಿಕೊಂಡಿದ್ದರು. ನಂತರದ ಹೆಚ್ಚಿನ ಅವಧಿಗಳಿಗೆ ಪ್ರಸಕ್ತ ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣ ಪ್ರಕಾಶ್ ನೆಲ್ಲೆತ್ಮಾರ್ರವರು ಅವರ ಸೇವೆ ಅತ್ಯಂತ ಸುದೀರ್ಘವಾದಂಥದ್ದು. ಅವರು ಸಂಘದ ಅಧ್ಯಕ್ಷರಾಗಿ ಬಹುಶಃ 6-7 ಅವಧಿಗೆ, ಸಹಕಾರಿ ವರ್ಷಗಳ ಚುನಾವಣಾ ಅವಧಿಗಳು ಅಂತ ಹೇಳ್ತೇವೆ, 6-7 ಚುನಾವಣಾ ಅವಧಿಗಳಿಗೆ ಅವರು ಆಯ್ಕೆಯಾಗಿ ಇವತ್ತಿಗೂ ಸಹ ಅಧ್ಯಕ್ಷರಾಗಿ ಪ್ರಸಕ್ತ ಮುಂದುವರಿತಾ ಇದ್ದಾರೆ. ಸೊ ಅವರನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸುವುದು, ಸನ್ಮಾನ ಮಾಡುವಂಥದ್ದು ಅತ್ಯಂತ ಉಚಿತ ಅಂತ ಕಾಣ್ತದೆ. ಹಾಗೆ ಅವರ ಶ್ರೀಮತಿ ಶೈಲಜಾ ಭಟ್ ಅವರು ಜೊತೆಗೆ ಬರಬೇಕಾಗಿ ಮೇಡಮ್ ಅವರನ್ನು ಕೇಳ್ಕೊಳ್ತಾ ಇದ್ದೇವೆ. ಇವರಿಗೆ ಒಕ್ಕೂಟದ ಅಧ್ಯಕ್ಷರು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅತ್ಯಂತ ಸಂತೋಷ, ಸುಯೋಗ. ಈ ಸಂದರ್ಭದಲ್ಲಿ ಗೌರವವನ್ನು ಸ್ವೀಕರಿಸಿದ್ದೀರಿ, ಧನ್ಯವಾದಗಳು ಸರ್. ಅದೇ ರೀತಿ ಈ ಸಂಘವನ್ನು ಭಾಳ ಶಿಸ್ತಿನಿಂದ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂಥ ಪ್ರಸಕ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಶ್ರೀಯುತ ಸತ್ಯನಾರಾಯಣ ಹಾಡಿಗವರು, ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಜೊತೆಗೆ ಅವರ ಶ್ರೀಮತಿಯವರು ಜಯಲಕ್ಷ್ಮಿ ಆಡಿಗ ಅವರು ಸಹ ವೇದಿಕೆಗೆ ಬರಬೇಕು.
ಸನ್ಮಾನವನ್ನು ಜೊತೆಯಲ್ಲಿ ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೇನೆ. ಅಮೃತ ಅಡಿಗ ಅವರು ವೇದಿಕೆಗೆ ಹೋಗಬೇಕಾಗಿ ವಿನಂತಿ. ಸಂಘದ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಶಿಸ್ತಿನಿಂದ ನಿರ್ವಹಣೆ ಮಾಡುವಂಥ ವಿಷಯದಲ್ಲಿ ಸತ್ಯನಾರಾಯಣ ಅಡಿಗರು ಎರಡು ಮಾತಿಲ್ಲ ಹೇಳುವಂಥ ವಿಷಯದಲ್ಲಿ. ಸೊ ಆ ಒಂದು ವಿಷಯದಲ್ಲಿ ಅವರಿಗೆ ಇವತ್ತಿನ ಸನ್ಮಾನ ಅತ್ಯಂತ ಪೂರಕ ಅನ್ನುವಂಥ ವಿಷಯ. ಜೊತೆಗೆ ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ 4 ಜನ ವೇದಿಕೆಗೆ ಬರಬೇಕು. ಅವರಿಗೆ ಮೊಮೆಂಟೋ ಕೊಡುವುದರ ಮೂಲಕ ಅವರನ್ನು ಗೌರವಿಸ್ತಾ ಇದ್ದೇವೆ. ಕಾರ್ಯದರ್ಶಿ ಮತ್ತು ಅವರ ಸಹ ಸಿಬ್ಬಂದಿಗೆ ಧನ್ಯವಾದಗಳು. ಮುಂದೆ ನಮ್ಮ ಡಾಕ್ಟರ್ NK ಶಿವಕುಮಾರ್ ಗೌಡ್ರು ಸೈಂಟಿಸ್ಟ್ ಅವರು, NIANP ಇದರ ಸೈಂಟಿಸ್ಟ್ ಅವರು ಹೇಳ್ತೀನಿ. ಇವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ 3 ಸ್ಟೀಲ್ ಕ್ಯಾನ್ಗಳನ್ನು ಉಚಿತವಾಗಿ ಕಳಿಸ್ಕೊಟ್ಟಿದ್ದಾರೆ. ಭಾಳ ಕಷ್ಟಪಟ್ಟು ಅಲ್ಲಿಂದ ಕೊರಿಯರಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ ನಿಮ್ಮ ಸದಸ್ಯರುಗಳಿಗೆ ಇದನ್ನು ವಿತರಣೆ ಮಾಡಬೇಕಂತೇಳಿ ಆ ಪ್ರಕಾರವಾಗಿ ಶ್ರೀಮತಿ ವಿದ್ಯಾ ಮಣ್ಣಂಗಳ, ಶಿವಕುಮಾರ್ ಭಟ್ CH, ಯತೀಶ್ ಕುಮಾರ್ ರೈ ಈ 3 ಜನ ಸದಸ್ಯರುಗಳು ವೇದಿಕೆಗೆ ಬಂದು ಸ್ಟೀಲ್ ಕ್ಯಾನನ್ನು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೇವೆ. ವಿದ್ಯಾ ಭಟ್ ಮಣ್ಣಂಗಳ ಇವರು ಸತತವಾಗಿ ನಿರಂತರವಾಗಿ ಸಂಘಕ್ಕೆ ಹಾಲಾಗ್ತಾ ಇರುವಂಥ ಅದೇ ರೀತಿ ಇಡೀ ವರ್ಷದಲ್ಲಿ ಹಾಲು ಹೆಚ್ಚು ಹಾಲಾಕಿದಂಥ ವಿಷಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥವರು ಶ್ರೀಮತಿ ವಿದ್ಯಾ ಮಣ್ಣಂಗಳ ಅವರು. ಅದೇ ರೀತಿ ಶಿವಶಂಕರ್ ಭಟ್, ಯತೀಶ್ ಕುಮಾರ್ ರೈ ಈ 3 ಜನ ವೇದಿಕೆಗೆ ಬಂದು ಆ ಕ್ಯಾನನ್ನು ಸ್ವೀಕಾರ ಮಾಡಬೇಕಾಗಿ ಕೋರ್ತಾ ಇದ್ದೇನೆ.
ಎಸ್ ವಿ ಸದಾಶಿವ್ ಭಟ್ ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಸ್ ವಿ ಸದಾಶಿವ್ ಭಟ್, ಅದೇ ರೀತಿ ಯತೀಶ್ ಕುಮಾರ್ ರೈ. ಎಸ್ ವಿ ಸದಾಶಿವ್ ಭಟ್ ವೇದಿಕೆಗೆ ಬರಬೇಕಾಗಿ ವಿನಂತಿ. ಇಲ್ಲಿಗೆ ಸನ್ಮಾನ ಕಾರ್ಯಕ್ರಮ ಮುಗಿದಿದೆ. ನಮ್ಮ ಒಕ್ಕೂಟದ ನಿರ್ದೇಶಕರಾದಂಥ ಬಿ ಸುಧಾಕರ್ ರೈ ಅವರು ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ, ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೂಗುಚ್ಛ ನೀಡಿ ಮೂಲಕ ಸ್ವಾಗತಿಸಲು ಕೋರ್ತಾ ಇದ್ದೇನೆ. ಸನ್ಮಾನಿತರ ಪರವಾಗಿ ಸಂಘದ ಅಧ್ಯಕ್ಷರು ಒಂದೆರಡು ಮಾತು. ವೇದಿಕೆಯ ಎಲ್ಲ ಹಿರಿಯ ಸಹಕಾರಿಗಳೇ, ಮುಂಭಾಗದಲ್ಲಿರುವ ಎಲ್ಲ ಹಾಲು ಉತ್ಪಾದಕ ಬಂಧುಗಳೇ, ನಾವೆಲ್ಲ ಸಹಕಾರಿ ರಂಗದಲ್ಲಿ ಇದ್ದು ಇಷ್ಟು ಮುಂದೆ ಬಂದು ಇವತ್ತು ಪಾಣಾಜೆ ಗ್ರಾಮದ ಹೆಸರನ್ನು ಒಂದು ಜಿಲ್ಲೆಯಾದ್ಯಂತ ಪಾಣಾಜೆ CA ಬ್ಯಾಂಕ್ ಮತ್ತು ಪಾಣಾಜೆ ಹಾಲು ಉತ್ಪಾದಕ ಸಹಕಾರ ಸಂಘ ಒಕ್ಕೂಟ ಮತ್ತು ದಕ್ಕ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಸಹಕಾರ ರಂಗದಲ್ಲಿ ನಾವೆಲ್ಲರೂ ಒಂದು ಗೌರವಯುತವಾದ ಜೀವನ ನಡೆಸ್ತಾ ಇದ್ದೇವೆ. ಬಹುಶಃ ಆ ದಿಸೆಯಲ್ಲಿ ಇವತ್ತು ನಾವು ಒಂದು ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಯೋಜನೆ ಮಾಡಿಕೊಂಡಿದ್ದೇವೆ. ಬಹುಶಃ ಎಲ್ಲ ಹಿರಿಯರು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಈ ಬೆಳ್ಳಿ ಹಬ್ಬದಲ್ಲಿ ನಾವು ಮಾಜಿ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಈ ಸಂಘದ ಬೆಳವಣಿಗೆಗೆ ಸಹಕಾರಿಗಳಾದಂಥ ಎಲ್ಲರನ್ನು, ಅದು ನನ್ನನ್ನು ಕೂಡ ಇವತ್ತು ಸನ್ಮಾನಿಸಿದರು. ಬಹುಶಃ ನಾನು ಪದೇ ಪದೇ ಸಣ್ಣ ಸಣ್ಣ ಸಮಾರಂಭ, ದೊಡ್ಡ ಭಾಷಣಕಾರ ನಾನಲ್ಲ, ಆದರೆ ಸಣ್ಣ ಸಣ್ಣ ಸಭೆಗಳಲ್ಲಿ ನಾನು ಉಲ್ಲೇಖ ಮಾಡ್ತಿದ್ದೆ. ಯಾವುದೇ ಒಂದು ಗ್ರಾಮದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅದನ್ನು ಒಂದು ಗೌರವಯುತವಾಗಿ ಅವರಿಗೆ ಒಂದು ಗೌರವ, ಏನು ದುಡ್ಡು ಕೊಡೋದು ಬೇಡ, ಪ್ರಶಸ್ತಿ ಕೊಡೋದು ಬೇಡ, ಒಂದು 4 ಜನರವರ ಹೆಸರನ್ನು ಹೇಳಿದಾಗ ಆ ಒಂದು ಆತ್ಮ ಆನಂದ ಅದು ಬಹುಶಃ ಅನುಭವಿಸುವವರಿಗೆ ಹೋಗುತ್ತೆ. ಇವತ್ತು ನಮ್ಮ ಮಾಜಿ ಅಧ್ಯಕ್ಷರು ಸತತವಾಗಿ, ನಾನು ಇಲ್ಲದಿರುವಾಗಲೂ ನನಗೊಂದು ಕಂಡೀಷನ್ ಇತ್ತು, ನನ್ನಿಂದ ಸಾಧ್ಯ ಇಲ್ಲ ಕೃಷ್ಣ ಪ್ರಕಾಶರೇ, ನೀವು ಫೈನಾನ್ಷಿಯಲ್ ವ್ಯವಹಾರವನ್ನು ನೀವು ನೋಡಿದ್ರೆ ಮಾತ್ರ ನಾನು ಅಧ್ಯಕ್ಷನಲ್ಲಿ ಕೂತ್ಕೊಳ್ತೇನೆ, ಇಲ್ಲ ನನ್ನಿಂದ ಆಗಲಿಕ್ಕಿಲ್ಲ ಅಂತ ಹೇಳಿದೆ. ಇಲ್ಲ ನೀನು ಕೂತ್ಕೊಂಡು ನಾನು ನೋಡ್ತೇನೆ ಅಂತ ಹೇಳಿದೆ. ಹಾಗೆ ಡೈಲಿ, ಆಗ ಮೊಬೈಲ್ ಫೋನ್ ಇರಲಿಲ್ಲ, ಲ್ಯಾಂಡ್ ಫೋನಲ್ಲಿ ನನ್ನ ಸಂಘದ ಎಲ್ಲ ವ್ಯವಹಾರವನ್ನು ಕಾರ್ಯದರ್ಶಿಯಲ್ಲಿ ಕೇಳಿಕೊಂಡು ಕ್ಯಾಶ್ ಬುಕ್ಕನ್ನು ಮನನ ಮಾಡಿ ಅಲ್ಲಿ ನಿರ್ದೇಶನ ಕೊಡ್ತಿದ್ರು. ತಪ್ಪಿದಾಗ ನನಗೆ ಫೋನು ಬರ್ತಿದ್ರು ರಾತ್ರಿ, ನಾನು ಪ್ರಕಾಶರೇ ಏನು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ. ಬಹುಶಃ ಈ ರೀತಿಯ ಸಹಭಾಗಿತ್ವ ಇದ್ದಾಗ ಯಾವುದೇ ಸಹಕಾರ ಸಂಘಗಳು ಬೆಳೀತದೆ. ಇಲ್ಲ ಇದ್ದರೆ 13 ಜನ ಡೈರೆಕ್ಟ್ರು, 18 ದಿಕ್ಕುಗಳು, ಆಗ ಯಾವ ಸಹಕಾರ ಸಂಘವು ಬೆಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೇ ಸಂಘ ಸಂಸ್ಥೆಗಳಾದರೂ ಹೆಚ್ಚು ಕಡಿಮೆ ನಮ್ಮಲ್ಲಿ ಎಲ್ಲರೂ ಇರ್ಬೋದು, ಯಾರೂ ಪರಿಪೂರ್ಣರಲ್ಲ. ಬಹುಶಃ ಯಾರೂ ಪರಿಪೂರ್ಣರಾಗಿ ಭೂಮಿಗೆ ಬರಲಿಲ್ಲ. ಸಾಕಷ್ಟು ತಪ್ಪುಗಳನ್ನು ಎಡವಿ ಮಕ್ಕಳಾಗಿ ನಾವು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೇವೆ. ನಾನು ಸಾಕಷ್ಟು ಜೀವನದಲ್ಲಿ ಎಡವಿದ್ದೇನೆ. ಸಾರ್ವಜನಿಕವಾಗಿ ನಾನು ಒಪ್ಪಿಕೊಳ್ಳಲಿಕ್ಕೂ ಏನು ನಾನು ಹೇಸುವುದೂ ಇಲ್ಲ, ನಾಚಿಕೆ ಪಡೋದೂ ಇಲ್ಲ. ಯಾಕೆಂದರೆ ಬದಲಾವಣೆ ಜಗದ ನಿಯಮ. ನಾವು ಅರಿವು ಮೂಡ್ತಾ ನಾವು ಬದಲಾವಣೆಯಾಗಿ ಸಮಾಜದಲ್ಲಿ ನಮ್ಮದೇ ಸ್ಥಾನಮಾನವನ್ನು ನಾವು ರೂಪಿಸಿಕೊಳ್ಳಬೇಕು. ನನ್ನ ಅಜ್ಜೆ ಹೇಳ್ತಿದ್ದರು, ನನಗೆ ತಂದೆ ದುಡ್ಡು ಕೊಡೋದಿಲ್ಲ ನಾನು ಹೇಳೋ, ನನ್ನ ಅಜ್ಜೆ ಹೇಳ್ತಿದ್ದರು, ಅಧಿಕಾರ ಕೇಳುವುದಲ್ಲ, ಅದು ಅದರ ಹಾಗೆ ನಾವು ತಗೊಳ್ಬೇಕು, ಅದಕ್ಕೊಂದು ನ್ಯಾಕ್ ಉಂಟು. ಆ ರೀತಿಯಲ್ಲಿ ನೀನು ಹೋಗಿ ನಿಮಗೆ 90 ವರ್ಷ ಆಯಿತು ತಂದೆಯವರೇ ನನಗೆ ಬೀಗದಗೆ ಕೊಡಿ ಅಂತ ಕೇಳುವುದಲ್ಲ, ಆ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ಆಗ
ನನ್ನ ಪ್ರಬುದ್ಧ ಆಗಿದ್ದಾನೆ ನನ್ನ ಮಗ ಹೀಕೊಳ್ಳಿ ನಿಮಗೆ ಈಗ ಮಗ ಬೀಗದ ಕೈ ಅಂತ. ಇಲ್ಲದಿದ್ದರೆ ಯಾವುದೇ ತಂದೆ ತಾಯಿಗಳು ಬೀಗದ ಕೈ, ಹಿರಿಯರಂತೂ ಈಗ ಸ್ವಲ್ಪ ಕೊಡ್ತಾರೆ. ನಮ್ಮ ಹಿರಿಯರ ಕಾಲದಲ್ಲಿ ಬೀಗದ ಕೈ ಸಿಗಬೇಕಿದ್ರೆ ಅವರು ಸಾಧಾರಣ ಶಯನಾವಸ್ಥೆಗೆ ಬರಬೇಕು. ಇದು ಸಹಜ ನಮ್ಮ ಊರಲ್ಲಿ. ಬೇರೆ ಊರಲ್ಲಿ ಉಡುಪಿಯಲ್ಲಿ ಗೊತ್ತಿಲ್ಲ ಅಧ್ಯಕ್ಷರ ನನಗೆ. ನಮ್ಮ ಊರಲ್ಲಿ ಸಾಧಾರಣ ಸಹಜವಾಗಿ ನಾವು ಅನುಭವಿಸಿದಂಥ ವ್ಯವಸ್ಥೆಗಳು. ಹಾಗಿರುವಾಗ ನಾವು ಆ ರೀತಿಯಲ್ಲಿ ಮುಂದೆ ಹೋದಾಗ ಒಂದು ಸಮಾಜದ ದೃಷ್ಟಿಯಲ್ಲೂ ಅಷ್ಟೇ, ಸಮಾಜದಲ್ಲಿ ಕೆಲಸ ಮಾಡುವಾಗಲೂ ನಾವು ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿಕೊಂಡು ಹೋಗ್ತಾ ಎಡವುತ್ತಾ ಇರ್ತವೆ, ಟೀಕೆಗಳು ಬರ್ತದೆ, ಸಾಕಷ್ಟು ನೋವುಗಳು ಬರ್ತದೆ, ಸಾಕಷ್ಟು ಒತ್ತಡಗಳು ಬರ್ತದೆ, ಸಾಕಷ್ಟು ಏನೊಂದು ಸಭೆ ಸಮಾರಂಭ ಮಾಡುವಾಗ ಇನ್ನಿಲ್ಲದ ಹಿಂಸೆಗಳು ಬರ್ತಾ ಇದೆ. ಅದನ್ನೆಲ್ಲ ಸಹಿಸಿ, ಯಾಕಂದರೆ ಒಂದು ಸಾರ್ವಜನಿಕ ಸಮಾರಂಭ ಮಾಡೋದು ಬಹಳ ಕಷ್ಟದ ಕೆಲಸ, ಎಲ್ರಿಗೂ ಗೊತ್ತಿದ್ದದ್ದು ಮಾಡಿದವರಿಗೆ. ಅದೇ ಶಾಲೆಯಲ್ಲಿ ಹಿಂದಿನ ಬೆಂಚಲ್ಲಿ ಕೂತವರಿಗೆ ಏನು ಕೆಲಸ? ಹಿಂದಿನ ಬೆಂಚಲ್ಲಿ ಒಂದು ಚೌಕ ಬೀಸಾಡೋದು, ಒಂದು ರಾಕೆಟ್ ಬೀಸಾಡೋದು, ಒಂದು ಟೀಕೆ ಮಾಡೋದು. ಇದು ಹಿಂದಿನ ಬೆಂಚಿನ ಒಂದು ಸತ್ಸಂಪ್ರದಾಯ ಅಂತ ಹೇಳಬೇಕಾಗ್ತದೆ ನಾನು. ಅಂದರೆ ಈಗಲೂ ಅದು ನಡೀತಾ ಇದೆ. ಅದರಲ್ಲೂ ನಾನು ಒಂದು ಕಾಲದಲ್ಲಿ ಭಾಗಿಯಾಗಿದ್ದೆ. ಹಾಗೆ ನನಗೆ ಅಲ್ಲಿಯೂ ಕೂತು ಗೊತ್ತುಂಟು, ಇಲ್ಲಿಯೂ ಕೂತು ಗೊತ್ತುಂಟು. ಹಾಗೆ ಮುಂದಿನ ಬೆಂಚಲ್ಲಿ ಕೂತುಕೊಳ್ಳೋದು ಸ್ವಲ್ಪ ಕಷ್ಟ, ವೇದಿಕೆಯಲ್ಲಿ ಕೂತುಕೊಳ್ಳೋದಂತೂ ಬಹಳ ಕಷ್ಟ, ಕೂತಾಗ ಮಾತಾಡೋದು ಅತ್ಯಂತ ಕಷ್ಟ. ಯಾಕೆಂದರೆ ನಾನು ನನ್ನ ದಶಮಾನೋತ್ಸವ ನೆನಪು ಬರ್ತಾ ಇದೆ ನನಗೊಂದು ಸ್ವಾಗತ ಮಾಡಲಿಕ್ಕೆ ಆಗಲಿಲ್ಲ. ಅದೆಲ್ಲ ಕಾರಣ ನನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಅವರು ನನ್ನನ್ನು ಆ ರೀತಿಯ ಬದಲಾವಣೆ ಮಾಡಿಕೊಟ್ಟಾಗ ನಾನು ಯಾವತ್ತೂ ಆ ಪೂಜೆ ಕಾವಂದರ ಆ ಒಂದು ವ್ಯವಸ್ಥೆಗೆ ನನ್ನ ನಮಸ್ಕಾರ ಇದೆ. ಯಾಕಂತೇಳಿ ನಾನು ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ನಿರರ್ಗಳವಾಗಿ 2 ಶಬ್ದ ಆದರೂ ನನಗೆ ಗೊತ್ತಿದ್ದದನ್ನು ಉಲ್ಲೇಖ ಮಾಡಲಿಕ್ಕೆ ಏನಾದರೂ ನಾನು ಕಲ್ತಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ. ಬಹುಶಃ ನಾವು ಹೊರಗಿಂದ ಅದು ಸರಿ ಇಲ್ಲ, ಅಲ್ಲಿ ಬಡ್ಡಿ ಇಲ್ಲ, ಅದು ಆ ವ್ಯವಸ್ಥೆ ಈ ವ್ಯವಸ್ಥೆ ಟೀಕೆ ಮಾಡಲಿಕ್ಕೆ ಅತ್ಯಂತ ಸುಲಭ. ಒಕ್ಕೂಟದಲ್ಲಿ ಹಾಗೆ ಉಂಟು, 40 ರೂಪಾಯಿಗೆ ಮಾರ್ತಾರೆ, 30 ಕಾಲ ತೆಗಿತಾರೆ, 10 ರೂಪಾಯಿ ತಿಂತಾರೆ. ಇದೆಲ್ಲ ಇಲ್ಲಿ ಕೂತು ನಮಗೆ ಮಾತಾಡೋದು. ವಾಟ್ಸಪ್ಪಲ್ಲಿ ತುಂಬ ಬರ್ತಾ ಇದೆ, ನಾನು ಯಾವುದಕ್ಕಾದರೆ ಕಮೆಂಟ್ ಮಾಡ್ತಾ ಇಲ್ಲ. ಅಧ್ಯಕ್ಷರು ಸುಮ್ಮನೆ ಗೊತ್ತಿದ್ದಾರೆ, ಯಾಕಂದರೆ ವಾಸ್ತವ ಗೊತ್ತಿದೆ. ಅಲ್ಲಿಗೆ ಬಂದಾಗ ನಾವು ನಿಮಗೆ ನಿರರ್ಗಳವಾಗಿ ನಮ್ಮ ಅಧ್ಯಕ್ಷರು ಅಥವಾ ನಮ್ಮ MD ಅವರು ಪೈಸಾ ಲೆಕ್ಕ ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ. ಈ ಹೊತ್ತಿನವರೆಗೂ ನಾವು ಬದ್ಧರಿದ್ದೇವೆ. ಬಹುಶಃ ಕೆಳಗೆ ಕೂತು ಟೀಕೆ ಮಾಡೋದು ನಾನು ಮಾಡಿದವನೇ, ಆದರೆ ಬಹಳ ಸುಲಭ, ಇದು ಅತ್ಯಂತ ಕಷ್ಟ. ಇಲ್ಲಿ ಏನಾದರೂ ಒಂದು ಮಾತಲ್ಲಿ ಎಡವಿದ್ರೆ ನಾಳೆ ಮಾಧ್ಯಮದಲ್ಲಿ ಬರ್ತದೆ, ಜಿಲ್ಲಾ ಮಟ್ಟದಲ್ಲಿ, ಮತ್ತು ನಮ್ಮ ಮೇಲೆ ಕೊಡಿ ಹಿಡಿದು ಪ್ರತಿಭಟನೆ ಮಾಡ್ತಾರೆ. ಬಹುಶಃ ನಾವು ಆ ಒಂದು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿ, ಎಷ್ಟೇ ಇರು ಒಂದು ಚಿಕ್ಕದು, ಒಂದು ಸಾರ್ವಜನಿಕ ಒಬ್ಬ ಬಡವ ದಿನ ಗುಡಿಸಿದ್ದಾನೆ ಒಂದು ರಸ್ತೆಯನ್ನು, ಅವನನ್ನೊಂದು ಗೌರವಿಸುವಂಥ ಪರಿಪಾಠ ಬರಬೇಕು ಈ ಸಮಾಜದಲ್ಲಿ. ಬಹುಶಃ ಪ್ರಧಾನಿ ಮೋದಿಯವರು ಅದನ್ನೇ ಹೇಳ್ತಾ ಇರೋದು, ತಾನೇ ಗುಡಿಸ್ತಾ ನಾವು ಸ್ವಚ್ಛ ಮಾಡೋ. ಮೊನ್ನೆ ನಮ್ಮ ಯುವಕರು ಇಲ್ಲೆಲ್ಲ ಗುಡಿಸಿ ಬಹಳ ಚಂದ ಮಾಡಿದ್ದು, ನನಗೆ ಬಹಳ ನಾನು ಧನ್ಯ. ಯಾಕಂದರೆ ಇಲ್ಲಿಯ ಒಂದು ಕೆಲವು ಸಂಘಟನೆಗಳು, ನಮ್ಮ ಪಂಚಾಯತಿನ ಕೆಲವು ಸದಸ್ಯರು, ನಾನು ಉಲ್ಲೇಖ ಹಾಗೆ ಮಾಡಬೇಕಾ, ಕೆಲವು ಸದಸ್ಯರು ಮತ್ತು ಅಧ್ಯಕ್ಷರಾದಿಯಾಗಿ ನಟ ಬಿಸಿಲಿಗೆ ಇಡೀ ನಮ್ಮ ಇವತ್ತಿನ ಫಂಕ್ಷನಿಗೋಸ್ಕರ ಇಡೀ ಸಭೆಯನ್ನು ಎಲ್ಲ ಪ್ಲಾಸ್ಟಿಕ್ ಮುಕ್ತ ಮಾಡಿದ್ದಾರೆ. ನಾನು ಅವರಿಗೆ ತುಂಬ ಆಭಾರಿ. ಅದರಲ್ಲಿ ನಮ್ಮ ಸಂಘ ಸಂಸ್ಥೆಯೂ ಇದೆ, ನಮ್ಮ ಎಂಥ ಫ್ರೆಂಡ್ಸ್ BB ಕ್ರಿಯೇಷನ್ಸ್, ಅವರು ಹತ್ರ ನೇತೃತ್ವ ತಗೊಂಡಿದ್ದರು. ಬಹುಶಃ ಇದು ಸಮಾಜಕ್ಕೆ ಕೊಡೋ BB ಕ್ರಿಯೇಷನ್ ಏನು ಕೋಟ್ಯಾಪತಿ ಮಕ್ಕಳಿಲ್ಲ, ಬಹಳ ಬಡವರು, ನಿತ್ಯ 3 ಹೊತ್ತು ಕೆಲಸಕ್ಕೆ ಮಾಡುವವರು. ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಅನನ್ಯ. ಇಲ್ಲಿ 10, 30 ಗಂಟೆ 20 ಗಂಟೆ ನನ್ನಂತ ತುಂಬ ರೈತರಿದ್ದು. ನಮಗೆ ಕಸ ಹಾಕಲಿ ಒಂಥರ ನಾಚಿಕೆ ಆಗ್ತದೆ, ಫೋಟೋಕ್ಕಾದರೆ ಬಹಳ ಬೇಗ ಬರ್ತೇವೆ. ನನಗೆ ಹಾಗೆ ಹೇಳಿದ್ದು, ನಾನು ಹೋಗಿದ್ದೆ ಕಸ ಹಾಕಲಿಕ್ಕೆ. ನನ್ನ ಪ್ರಕಾಶ, ನೀವು 5 ನಿಮಿಷಕ್ಕೆ ಮತ್ತು ಬಂದರೆ ನಿಮ್ಮ ಮೇಲೆ ಬರ್ತದೆ ಸರ್ಚಾರ್ಜ್ ಹಾಕ್ತಾರೆ, ಒಂದು ಅರ್ಧ ಗಂಟೆ ಅದರ ನಿಲ್ಲಿಂದ. ನಾನೊಂದು 3/4 ವರ್ಷ ಕೆಲಸ ಆಗೋವರೆಗೆ ನಿಂತಿದ್ದೆ. ಬಹುಶಃ ನಾವು ಅವರೊಟ್ಟಿಗೆ ತೊಡಗಿಸಿಕೊಂಡಾಗ, ಹಿರಿಯರು ಬಂದಾಗ ಕಿರಿಯರಿಗೆ ಒಂದು ಪ್ರೋತ್ಸಾಹ ಬರ್ತದೆ. ಇಲ್ಲಿಯೂ ಹಾಗೆ ನಮ್ಮ ಎಲ್ಲ ಹಿರಿಯರಿಂದ ನಾವು ಆ ಒಂದು ಬಹುಮಾನವನ್ನು ಒಂದು ಸನ್ಮಾನ ತಗೊಂಡಾಗ ನಮ್ಮ ಮೇಲೆ ಗುರುತರ ಜವಾಬ್ದಾರಿ ಬರ್ತದೆ. ನಾವು ಯಾರಿಗೆ ಸನ್ಮಾನ ಮಾಡಿದರೂ ಅದೇ ಒಳ್ಳೆಯದು. ಒಬ್ಬ ಮನುಷ್ಯನ ಮಾನಸಿಕ ಬದಲಾವಣೆಗೆ ಸನ್ಮಾನ ಬಹಳ ಒಳ್ಳೆಯದು. ಕೆಲವರು ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ಬೋದು, ಅದು ಬೇರೆ. ಆದರೆ ಸನ್ಮಾನ ಮಾಡಿದಾಗ ತುಂಬ ಜವಾಬ್ದಾರಿ. 10 ಸನ್ಮಾನ ಅಂದರೆ 10 ಲಕ್ಷ ನಾವು ಅನುದಾನ ಕೊಟ್ಟಷ್ಟು ನಮಗೆ ಜವಾಬ್ದಾರಿ ಇದೆ. ಹಾಗೆ ಎಲ್ಲರಿಗೂ ನಮ್ಮ ಒಕ್ಕೂಟದಿಂದ ಇವತ್ತು ನಮಗೆಲ್ಲ ಸಹಕಾರ ಮಾಡಿದೆ. NSK ಗೌಡರು ನಾನು ಉಲ್ಲೇಖ ಮಾಡಿದರೆ ತಪ್ಪಾದಿದ್ದು, CP ರೆಡ್ಡಿ ಅವರು ಬಹುಶಃ ಇವತ್ತು ಬೆಂಗಳೂರಿಂದ ನಮಗೆ ಆಗಿ ಕಾತರದಿಂದ ಒಂದು ಮಗು ತಾಯಿಯನ್ನು ಕಾಣಲಿಕ್ಕೆ ಬರುವಾಗ ಬಂದಿದ್ದಾರೆ. ಬಹುಶಃ ನಮಗೆ ಅತ್ಯಂತ ಪ್ರೀತಿ ಪಾತ್ರರು. ನಮ್ಮ ಎಲ್ಲ ಅಕ್ಷರಾಭ್ಯಾಸ ಕೋಆಪರೇಟಿವಲ್ಲಿ ಕಲಿಸಿದರವರು NSK ಗೌಡರು ಅಂತ ಹೇಳಿ ಇಲ್ಲಿ ಎಲ್ಲರೂ ಚಿರಪರಿಚಿತ. ಅವರು ಕೇಳಿದ್ರು, ಅವರು ಇಂಜಿನಿಯರ್ ಅಲ್ಲ, ಅವರು ವಿಜ್ಞಾನಿ ಅಂತ ಇಲ್ಲಿ ತುಂಬ ಜನ ಕೇಳಿದ್ರು. ಏರವು ಅಂತ ಇಲ್ಲಿ ತುಳುವಲ್ಲಿ ಏರವು ಅಂತ ಕೇಳೋದಿಲ್ಲ. ಅದೇ ರೀತಿ ಅವ್ರನ್ನ ಏರವು ಅಂತ ಕೇಳಿದೆ. ಯಾಕೋ ಒಬ್ಬ ಹೀಗೆ ಮುದುಕ ಒಬ್ಬ ಬಂದ ಪ್ಲಾಸ್ಟಿಕ್ ಚಪ್ಪಲಿ ಹಾಕಿ ಬರ್ತಿದ್ರು ಇಲ್ಲಿ ಒಂದು ಪುತ್ತೂರಿಂದ ಗಾಡಿಯಲ್ಲಿ. ಬಹುಶಃ ಬಹಳ ಒಂದು ರೈತರ ಏನಾದರೂ ಬದಲಾವಣೆ ಹರಿಕಾರ ಅಂದರೆ ಅವರೇ. ಬಹುಶಃ ಒಂದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ವ್ಯವಸ್ಥೆಯಲ್ಲಿ, ಒಂದು NAMP ದೊಡ್ಡ ಒಂದು ಸಂಸ್ಥೆಗಳಲ್ಲಿ ಇಂಥ ಅಧಿಕಾರಿಗಳು ಇದ್ದಾರೆ ಅಂತ ಹೇಳೋದು ನಮಗೆಲ್ಲ ಬಹಳ ಸಂತೋಷ, ಬಹಳ ಆಶ್ಚರ್ಯವಾಗ್ತಾ ಇದೆ. ಯಾಕಂದರೆ ನಾವು ವ್ಯವಸ್ಥೆಗಳನ್ನು ನೋಡಿ ಗೊತ್ತಿರೋರು ನಾವು. ಬಹುಶಃ ಅದರ ಆ ಒಂದು ಉಲ್ಲೇಖದಲ್ಲಿ ನಮ್ಮ ದಕ್ಕ ಜಿಲ್ಲಾ ಹಲ್ಲು ಕೂಡ ನಾನು ಉಲ್ಲೇಖ ಮಾಡಿದೆ. ನಮ್ಮ ಎಲ್ಲ ಅಧಿಕಾರಿಗಳು ಫೋನ್ ಮಾಡಿದೆ. ಮೊನ್ನೆ ಒಬ್ಬರು ಅನ್ನದಾತ ಅಂತ ನಮ್ಮ ಮ್ಯಾನೇಜರ್ನ ಕರೆದ್ರು. ನಮಗೆ ಬಹಳ ಖುಷಿ ಆಯಿತು. ಬಂದದಕ್ಕೆ ಅನ್ನ ಕೊಟ್ಟರು ನಮ್ಮ ಬಾಗಿಲಿಗೆ ಅಂತ. ಬಹುಶಃ ಇದು ನಮ್ಮ ಒಕ್ಕೂಟದ ಒಂದು ಹೆಮ್ಮೆ. ಬಹುಶಃ ಇದಕ್ಕೆ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ನಿರ್ದೇಶಕ ಮಿತ್ರರನ್ನು ಮತ್ತು ಅದನ್ನು ಅಭಿನಂದಿಸ್ತೇನೆ. ಹಾಗೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಸನ್ಮಾನ ಮಾಡಿದ್ದೀರಿ. ನಾವು ಸಹ ನಮ್ಮ ಉಪಕಾರ ಮಾಡಿದ ಸನ್ಮಾನ ಮಾಡಿದ್ದೇವೆ. ಇದರಿಂದಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಬಹುಶಃ ಇನ್ನು ಮುಂದೆಯೂ ತುಂಬ ಬಾಣಾಜಯ ಗ್ರಾಮದ
ಒಳ್ಳೆಯ ಸಜ್ಜನರಿಗೆ ಸನ್ಮಾನದ ಭಾಗ್ಯ ಲಭಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತನ್ನು ಎಲ್ಲ ಸನ್ಮಾನಿತರ ಪರವಾಗಿ ಚುಟುಕಾಗಿ ಹೇಳಿದಂಥ ನಾರಾಯಣ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಶ್ರೀ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು. ಸಮಾರಂಭದ ಅಲ್ಲಿ ಉಪಸ್ಥಿತರಿರುವಂಥ ನಮ್ಮ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಕೆ ರವಿರಾಜ ಹೆಗಡೆಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಸಾಕಷ್ಟು ಮಾತಾಡುವ ಸಮಯ ಅಲ್ಲ. ಬಹುಶಃ ನಮ್ಮ ಎಕ್ಸ್ಟೆನ್ಷನ್ ಆಫೀಸರ್ ಫೋನ್ ಮಾಡಿದರು ನಿನ್ನೆ, ಹೇಗೆ ಭಾರಿ ಸೆಕೆ ಎಲ್ಲ ಉಂಟು, ಹೇಗೆ ಮಳೆಗಿಳೆ ಉಂಟ ಕೇಳಿದೆ, ಮತ್ತು ಕಾರ್ಯಕ್ರಮ ಹೇಗೆ ಕೇಳಿದ್ರೆ, ಇಲ್ಲ ಸರ್ 1 ಗಂಟೆವರೆಗೆ ಅಲ್ವಾ, 1:15 ನಾವು ಮುಗಿಸ್ತೇವೆ ಅಂತ ಹೇಳಿದರು. 10:30 1:15 ಅಂತ ಹೇಳಿದರೆ ಭಾರಿ ಕಷ್ಟ. ಆದರೂ ಕೂಡ ಭಾಳ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಕ್ರಮ ಜರುಗಿದೆ. ಬಹುಶಃ ಪಾಣಾಜೆ ಅನ್ನು ನಾನು 2 ಕಾರಣದಿಂದ ನೆನಪಿಸಿಕೊಳಿಸ್ತಾ ಇದ್ದೇನೆ. ಒಂದು, 2011ರಲ್ಲಿ ಅಡಿಕೆ ಹಾಳೆ ಘಟಕ, ಬಹುಶಃ ಅದು ನನ್ನ ವೃತ್ತಿಯಲ್ಲಿ, ಕೃಷಿಕನಾಗಿ ನನ್ನ ವೃತ್ತಿಯಲ್ಲಿ ಭಾಳ ದೊಡ್ಡ ಒಂದು ಪರಿಣಾಮವನ್ನು ಬೀರಿದೆ. ಭಾಳ ವಿಶೇಷವಾಗಿ ಇವತ್ತು ನಮ್ಮ ವಿಜ್ಞಾನಿಗಳು ಡಾಕ್ಟರ್ KN ಶಿವಕುಮಾರ್ ಗೌಡ ಅವರನ್ನು ಸನ್ಮಾನಿಸ್ತಿದ್ದೇವೆ. ಬಹುಶಃ ಅದರ ದೊಡ್ಡ ಪ್ರಯೋಜನಾರ್ಥಿ ನಾನು. ಬಹುಶಃ 2011ರಲ್ಲಿ ಇದಾದಾಗ ನಾನು ಕೂಡ ಬೋರ್ಡಿನ ಡೈರೆಕ್ಟರ್ ಆಗಿದ್ದೆ. ಒಂದು ಇಲ್ಲಿ ಆರಂಭ ಆಯಿತು, ಮತ್ತೊಂದು ಸಿದ್ದಾಪುರದಲ್ಲಿ ಆರಂಭ ಆಗಬೇಕು ಅಂಥೇಳಿ ಅಲ್ಲಿ ಹೋರಾಟ ಮಾಡಿದರು. ನಾನು ಕೂಡ ನನ್ನ ಸಂಘಕ್ಕೆ ಬೇಕು ಅಂತ ಹೇಳಿದೆ. ಬಹುಶಃ ಅದು ದೊಡ್ಡ ಪ್ಲ್ಯಾಂಟು, 7-8 ಲಕ್ಷದ ಪ್ಲ್ಯಾಂಟು. ಬಹುಶಃ ಆದರೆ ಅದರ ಬದಲಾವಣೆಗಳನ್ನು ಮತ್ತು ಪ್ರಯೋಜನಾರ್ಥಿಗಳು, ಬಹುಶಃ ನಾನೊಬ್ಬ, ನನ್ನ ಪರಿಚಯವನ್ನು ಹೇಳಿದರು, ಉಪಾಧ್ಯಕ್ಷ ಅಂತ ಹೇಳಿದರು, ಆದರೆ ನಾನೊಬ್ಬ ರೈತ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಬಹುಶಃ ನಾನು ನನ್ನ ಡಿಗ್ರಿಯನ್ನು ಮುಗಿದ ಮೇಲೆ ತಂದೆಯಿಂದ ಬಂದ ಜಾಗದಲ್ಲಿ ಎಲ್ಲ ಬೆಳೆಗಳನ್ನು ಬೆಳೆದಿದ್ದೇನೆ. ಬಹುಶಃ ತರಕಾರಿ, ಗೊಂಬಳ, ನೆಲಗಡಲೆ, ಕರಗುಂಜಿ, ಭತ್ತ, ಆಮೇಲೆ ಸಕ್ಕರೆ ಕಾರ್ಖಾನೆ ನಿರ್ದೇಶನ ಆಗುವಂಥ ಸಂದರ್ಭದಲ್ಲಿ ವರ್ಷಕ್ಕೆ 800 ಟನ್ ಕಬ್ಬನ್ನು ನಾನು ಕೊಡ್ತಾ ಇದ್ದೆ. ಬಹುಶಃ ಇವತ್ತು ಕಳೆದ ವರ್ಷ 55,000 ಲೀಟರ್ ಹಾಲನ್ನು ನಾನು ಒಕ್ಕೂಟಕ್ಕೆ, ನಮ್ಮ ಸಂಘಕ್ಕೆ ಕೊಟ್ಟಿದ್ದೇನೆ. ನಾನು ಇದನ್ನು ಯಾಕೆ ಹೇಳ್ತೇನೆ ಪಾಣಾಜೆ ಅಂತ ಹೇಳಿದರೆ, ಬಹುದೊಡ್ಡ ಅಡಿಕೆಯ ಹಾಳೆಯ ಪ್ರಯೋಜನ, ನನ್ನ ಹತ್ರ 6,000 ಅಡಿಕೆಗಳು ಇದ್ದಾರೆ. ಬಹುಶಃ ಅದರ ಪ್ರಯೋಜನವನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಬಹುಶಃ ನನಗೆ ಮಠದವ್ರ ಹತ್ರ ಮಾತಾಡಿದೆ, ನಾನು ಭಟ್ಕಳದ ಸಮೀಪದಿಂದ ಬಂದಿದ್ದೇನೆ. ನಾನು ಕಂಡುಕೊಂಡಂಥ ಶಾಸಕರಲ್ಲಿ ಅತ್ಯಂತ ತಳಮಟ್ಟದಿಂದ ಎಲ್ಲ ಸಹಕಾರಿ, ಕೃಷಿ, ಪಂಚಾಯತ್ ರಾಜ್ ಎಲ್ಲ ವ್ಯವಸ್ಥೆಗಳಲ್ಲಿ ಅನುಭವ ಇರುವ ಕೆಲವೇ ಶಾಸಕರಲ್ಲಿ ಇಲ್ಲಿಯ ಶಾಸಕರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಬಹುಶಃ ಅಡಿಕೆ ಹಾಳೆ ಸಾಕಷ್ಟು ಪ್ರಯೋಜನವನ್ನು ಕೊಟ್ಟಿದ್ದಾನೆ. ಬಹುಶಃ ನಾನು ಅಡಿಕೆ, ರಬ್ಬರು ಮತ್ತು ಹೈನುಗಾರಿಕೆ ಎಲ್ಲ ಮಾಡ್ತಾ ಇದ್ದೇನೆ. ರೈತರಿಗೆ ಆಗಾಗ ಹೇಳ್ತಾ ಇರ್ತೇನೆ, ವೈಜ್ಞಾನಿಕ ಕೃಷಿಯನ್ನು ಮಾಡಿ ಅಂಥೇಳಿ. ಬಹುಶಃ ಕೃಷಿಯಲ್ಲಿ ಅನೇಕ ವಿಧಾನಗಳಿದ್ದಾವೆ. ಭಾಷಣಗಳನ್ನು ಕೇಳಿ ನಾವು ಪ್ರಭಾವಿತರಾಗ್ತೇವೆ, ಸಮಾಜದ ಮುಖಂಡರು ಕೇಳಿ ನಾವು ಪ್ರಭಾವಿತ, ಆದರೆ ವೈಜ್ಞಾನಿಕ ಚಿಂತನೆಯನ್ನು ನಾವು ಮಾಡೋದಿಲ್ಲ. ಸಾವಯವ ಕೃಷಿ, ಆಮೇಲೆ ಪುಕೋಕ ಮಾದರಿ, ಸಹಜ ಕೃಷಿ, ಪೇಪರ್ನಲ್ಲಿ ನಾವು ಓದ್ತೇವೆ, ನಾವು ಬಿಂದು ಹೊಡ್ಡಕ್ಕೆ ಸಾಯ್ತೇವೆ. ಬಹುಶಃ ಇವತ್ತು ಸ್ವಾತಂತ್ರ್ಯ ಬಂದು 74 ವರ್ಷ ಆಯಿತು. ಸಂಶೋಧನೆ ಕೇಂದ್ರಗಳು, ಅಭಿವೃದ್ಧಿ ಇಲಾಖೆಗಳು ಸಾಕಷ್ಟು, ಬಹುಶಃ ಗೌಡ ಅಂಥವರ ಫಲಶ್ರಮದ ಶ್ರುತಿಯಿಂದ ಇವತ್ತು ಈ ಮಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ. ಆದರೆ ಯಾರು ಕೂಡ ಬಹುತೇಕ ರೈತರ ಹಿಂದುಳುವಿಕೆಗೆ ಕಾರಣ ಏನು ಕೇಳಿದರೆ, ವೈಜ್ಞಾನಿಕ ಕೃಷಿಯನ್ನು ಮಾಡೋದಿಲ್ಲ. ಪೇಪರ್ ಪುಸ್ತಕ ಬದನೆಕಾಯಿ ಪದಾರ್ಥಕ್ಕೆ ಬರುವುದಿಲ್ಲ ಅಂಥೇಳಿ. ಬಹುಶಃ ನಮ್ಮ ಹಿಂದುಳುವಿಕೆಗೆ ಒಂದು ಕಾರಣ ವೈಜ್ಞಾನಿಕವಾದಂಥ ಕೃಷಿಯನ್ನು ಮಾಡದೇ ಇರುವಂಥದ್ದು. ಬಹುಶಃ ಡಾಕ್ಟರ್ ಗೌಡ ಅವರಿಂದ ಎಷ್ಟು ನಾರ್ತ್ ಕರ್ನಾಟಕ ಹೋದರೂ ಕೂಡ ಅದು ಪ್ರಯೋಜನ ಆಗಿದೆ. ಬಹುಶಃ ನಾನಿವತ್ತು 150-170 ಲೀಟ್ರ್ ಹಾಲನ್ನು ಕೊಡ್ತಾ ಇದ್ದೇನೆ. ಯಾವ ದಿವಸ ನಾನು ಅಡಿಕೆ ಹಾಳೆಯನ್ನು ಹಾಕಲಿಲ್ಲ, ಆ ದಿವಸ 6 ಲೀಟ್ರ್ ಹಾಲು ಕಡಿಮೆ ಆಗ್ತದೆ. ಬಹುಶಃ ಇವತ್ತು ನಾನು ಒಣ ಹುಲ್ಲನ್ನೇ ಉಪಯೋಗಿಸ್ತಾ ಇಲ್ಲ. ಬಹುಶಃ ಇವತ್ತು ನನ್ನ ಹತ್ರ 17 ದನದಿಂದ ನಾನು 55,000 ಲೀಟ್ರ್ ಕರೆದಿದ್ದೇನೆ. 30 ದನಕ್ಕೆ ಹೋಗಬೇಕು ಅಂತ ಚಿಂತನೆ ಮಾಡಿದ್ದೇನೆ.
ಯಾಕೆ ಅಂತೇಳಿ ಇನ್ನೂ 7,000 ಅಡಿಕೆ ಗಿಡ ಹಾಕಲಿಕ್ಕೆ ಹೊರಟಿದ್ದೇನೆ. ಬಹುಶಃ ಅಡಿಕೆ ಹಾಳೆಯಿಂದ ನನ್ನ ಇದು ಆಗಬಹುದು ಅಂತ ಹೇಳುವಂಥದ್ದು. ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪಣಾಜೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸತಕ್ಕಂತಹ ಒಂದು ಕೇಂದ್ರವಾಗಿ ಮಾರ್ಪಟ್ಟಿದೆ. ಯಾಕಂದರೆ ಸಂಶೋಧನೆ ಮತ್ತು ಆ ಯೂನಿಟ್ ಆರಂಭ ಆಗಿದ್ದೆ ಇಲ್ಲಿ. ಖಂಡಿತವಾಗಿಯೂ ಇವತ್ತು ನಾನು ಬಂದದಕ್ಕೆ ಸಾರ್ಥಕ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಅಂಥ ಒಂದು ವಿಜ್ಞಾನಿಯನ್ನು ಗೌರವಿಸುವಂಥ ಒಂದು ಕೆಲಸವನ್ನು ತಾವು ಮಾಡಿದ್ದೀರಿ. ಅದರ ಜೊತೆಯಲ್ಲಿ ನಾರಾಯಣ ಪ್ರಕಾಶರನ್ನು ತಾವೆಲ್ಲ ನೋಡಿದ್ದೀರಿ. ನಾನು ಕೂಡ ಕಳೆದ 6-7 ವರ್ಷದಿಂದ ನಮ್ಮ ಮೊದಲು ಬೋರ್ಡಲ್ಲಿ ಇರಲಿಲ್ಲ. ಇದು ಒಂದು ಪ್ರಾಡಕ್ಟ್, ಒಳ್ಳೆಯ ಪ್ರಾಡಕ್ಟೇ. ಯಾಕಂದರೆ ಈ ಪ್ರಾಡಕ್ಟ್ ಇಲ್ಲಿಯೇ ನಶಿಸಬಾರದು. ಬಹುಶಃ ಉಭಯ ಜಿಲ್ಲೆಗೆ ಕೊಟ್ಟಿದ್ದೀರಿ. ಯಾಕಂತ ಹೇಳಿದರೆ ನಾವು ನೋಡ್ತೇವೆ ಕೆಲವು ತಳಿಗಳು ವಿಟ್ಲ ತಳಿ, ನಮ್ಮಲ್ಲಿ ವಿಟ್ಲ ಉಳ್ಳಾಳ ಅಂತ ಹೇಳಿದ್ರೆ, ವಿಟ್ಲ ಅಂದರೆ ಅಡಿಕೆ ತಳಿಗೆ ನಮ್ಮ ಕಡೆ ಇದೆ, ಉಳ್ಳಾಳ 1, 2. ಈ ನಾರಾಯಣ ಪ್ರಕಾಶ್ ಏನು ಪಾಣಾಜೆ ಏನಿದೆ ಇದು ಉಭಯ ಜಿಲ್ಲೆಗಳಲ್ಲಿ ಗುರುತಿಸ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿದೆ. ಯಾಕಂತಂದರೆ ಅವರದೇ ಆದಂತಹ ಕೆಲವೊಂದು ಚಿಂತನೆಗಳು ಮತ್ತು ಅವರ ಕಾರ್ಯವೈಖರಿಗಳು, ಅವರ ತಿಳುವಳಿಕೆಗಳು ಬಹುಶಃ ಇಡೀ ಉಭಯ ಜಿಲ್ಲೆಯ ಮಟ್ಟಕ್ಕೆ ಈ ಒಕ್ಕೂಟದ ಮೂಲಕ ಕೊಡುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೀರಿ. ಬಹುಶಃ ಅನೇಕ ವಿಚಾರಗಳನ್ನು ಇಲ್ಲಿ ಹೇಳಿದರು, ಸಮುದಾಯ ಸಮಾಜ ಕೊಡುಗೆ ಅಂಥೇಳಿ. ಬಹುಶಃ ನಾವು ಸಮಾಜದಲ್ಲಿ ಕುಟುಂಬಕ್ಕೆ ಎಷ್ಟೇ ನಾವು ನೋಡ್ತೇವೆ. ಇವತ್ತು ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಏನಾದರೂ ಒಳ್ಳೆಯದಾದಿದ್ದರೆ ಕೆಲವೊಂದು ಹುಚ್ಚರಿಂದ ಹೊರತು ಒಳ್ಳೆಯವರಿಂದ ಅಲ್ಲ. ಅಂದರೆ ಈ ಹುಚ್ಚುಗಳನ್ನು ತೆಗೆಸ್ಕೊಂಡ ನಾರಾಯಣ ಪ್ರಕಾಶ್ ಇರ್ಬೋದು, ಹುಚ್ಚರಂತಾರೆ ಅವರು, ಮನೆಯಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಹುಚ್ಚ ಅನಿಸ್ಬೇಕಿದ್ರೆ ಒಳ್ಳೆಯ ಯೋಗ್ಯ ಯಾರು ಕೇಳಿದರೆ ಹೆಂಡತಿ ಮಕ್ಕಳು. ಹೆಚ್ಚಂದರೆ ಅವರು ನೋಡುವವರು ಮಹಾಯೋಗ್ಯ. ಸ್ವಲ್ಪ ತಂದೆ ತಾಯಿಯನ್ನು ಅಜ್ಜ ಅಜ್ಜ ನೋಡಿದರೆ ಸ್ವಲ್ಪ ಪಟ್ಟಿಂಗ್ ಅವ. ಇನ್ನೂ ಹೆಚ್ಚು ಪಟ್ಟಿಂಗ್ ಆಗಬೇಕಿದ್ರೆ ಜಾತಿಯವ್ರು ನೋಡಿದರೆ ಮತ್ತು ಪಟ್ಟಿಂಗ. ಮಹಾಪಟ್ಟಿಂಗ ಯಾರು ಕೇಳಿದರೆ ಎಲ್ಲರನ್ನು ಒಳ್ಳೆಯದಾಗಲಿ ಅಂತ ಬಯಸುವವನು ಅವ ಮಹಾಪಟ್ಟಿಂಗ. ಈ ಮಹಾಪಟ್ಟಿಂಗದ ಸಾಲಿಗೆ ಇವರು ಸೇರ್ತಾರೆ. ಯಾಕಂತಂದರೆ ಇವರು ಬರೇ ಹೆಂಡತಿ ಮಕ್ಕಳು ನೋಡಲಿಲ್ಲ. ಬಹುಶಃ ಒಂದು ಪಾಣಾಜೆ ಅಂತ ಹೇಳುವಂಥ ಈ ಒಂದು ಹಾಲಿನ ಸಂಘದಲ್ಲಿ ಹೇಳಿದರು. ಬೆಳಿಗ್ಗೆ ಬರುವಾಗ ಅಧ್ಯಕ್ಷರು ನಾನು ಮಾತಾಡ್ತಾ ಬಂತು. ನಾನು ಕೂಡ ಒಂದು ಬ್ಯಾಂಕನ್ನು ನಡೆಸ್ತೇನೆ 23 ವರ್ಷದಿಂದ, ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘ ಅಂತೇಳಿ. ವರ್ಷಕ್ಕೆ 5 ಕೋಟಿ ಲಾಭ ಇದೆ. ಈ ವರ್ಷವೂ ಕೂಡ 5.25 ಕೋಟಿ ಲಾಭ ಬಂದಿದೆ ನಮ್ಮ ಸಂಸ್ಥೆ. ಬಹುಶಃ ಮಠದವರು ಹೇಳಿದರು, ಹಾಲಿನ ಸಂಘ ಭಾರಿ ಕಷ್ಟದಲ್ಲಿ ನಡೆಸುವಂಥದ್ದು. ಅದನ್ನು ಮಾಡಿ ಇಷ್ಟು 10-20 ಲಕ್ಷವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಬಹುಶಃ ಅವರು ಹೆಂಡತಿ ಮಕ್ಕಳು ಯಾರೇ ಆಗಲಿ, ಹೆಂಡತಿ ಮಕ್ಕಳಿಗೆ ಹೆಚ್ಚು ಕೊಟ್ಟರೆ ಒಂದು 100 ಎಕರೆ ಜಾಗ ಮಾಡಿ 100 ಕೋಟಿ. ನಾನು ನಮ್ಮ ಊರಿನಲ್ಲಿ ಎಲ್ಲ ಸಣ್ಣ ಪುಟ್ಟ ಪಂಚಾಯತ್ಗೆ ಮಾಡ್ತೇನೆ. ಹೆಚ್ಚು ಸಂಪಾದನೆ ಮಾಡಿದವರು ಮನೆಯಲ್ಲೇ ದೊಡ್ಡ ಗಲಾಟೆ, ಅವರಿಗೆ 5 ಸೆಣಸಿರೋರಲ್ಲಿ ಗಲಾಟೆ ಇರೋದಿಲ್ಲ, 10 ಎಕರೆ ಇರೋಲ್ಲಿ ಗಲಾಟೆ. ಯಾಕಂದರೆ ಅವನಿಗೆ 3 ಎಕರೆ ಕೊಟ್ಟು ಇವರು ಎಕರೆಗಟ್ಟಲೆ ಗಲಾಟೆ ಇವರದ್ದು. ಕೋಟ್ಯಾಧೀಶರ ಮನೆಯಲ್ಲೂ ಕೋಟಿಗಟ್ಟಲೆ ಗಲಾಟೆ. ಆದರೆ ಸಮುದಾಯಕ್ಕೆ ಸಮಾಜಕ್ಕೆ ಮಾಡಿದರೆ ಅದು ಶಾಶ್ವತವಾಗಿ ಅವರ ಸತ್ತ ಮೇಲೂ ಕೂಡ ಇಂಥವರ ಕಾಲದಲ್ಲಿ ಇಂಥ ಆಗಿದೆ ಅಂತ ಹೇಳುವಂಥದ್ದು ಉಳಿತದೆ. ಬಹುಶಃ ನಾರಾಯಣ ಪ್ರಕಾಶರು ಅಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತ ಹೇಳುವಂಥ ವಿಚಾರ ಹೇಳ್ತಾ, ಬಹುಶಃ ಒಕ್ಕೂಟದ ಬಗ್ಗೆ ಅನೇಕ ವಿಚಾರಗಳು ಬಂದಿದೆ. ಆದರೂ ಕೂಡ ನಾನೊಬ್ಬ ರೈತನಾಗಿ ಈ ಒಂದು ಒಕ್ಕೂಟ ಸಾಕಷ್ಟು ದುಡಿಯುವ ಕೈಗಳಿಗೆ ಕೆಲಸ ಕೊಡತಕ್ಕ ಕೆಲಸಗಳನ್ನು ಮಾಡ್ತಾಯಿದೆ. ಇವತ್ತು ಸುಮಾರು 70,000 ಜನ ದಿನ ಬೆಳಗಾದರೆ ಇವತ್ತು ಈ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸರಿಸುಮಾರು 950ರಿಂದ 1,000 ಕೋಟಿ ರೂಪಾಯಿಯಷ್ಟು ವಾರ್ಷಿಕ ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ. ಉಭಯ ಜಿಲ್ಲೆಗಳಲ್ಲಿ ರೈತರ ಆರ್ಥಿಕ ಶಕ್ತಿಗೆ ಅಡಿಕೆ ಬಿಟ್ಟರೆ ಅತ್ಯಂತ ಹೆಚ್ಚು 625 ಕೋಟಿ ರೂಪಾಯಿ ವರ್ಷಕ್ಕೆ ರೈತರಿಗೆ ನೇರವಾಗಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. 500 ಚಿಲ್ಲರೆ ಕೋಟಿ ನಾವು ಕೊಟ್ಟರೆ 125 ಕೋಟಿ ರೂಪಾಯಿ ಸುಮಾರು 5 ರೂಪಾಯಿ ಅಂತ ರೈತರಿಗೆ ನೇರವಾಗಿ ಹೋಗ್ತಾ ಇದೆ. ಬಹುಶಃ ಇದು ಬಹುದೊಡ್ಡ ಕೆಲಸ ಆಗಿದೆ. ಬಹುಶಃ ಅದರ ಜೊತೆಯಲ್ಲಿ ನಮ್ಮಲ್ಲಿ ಅನೇಕ ಪ್ರಾದೇಶಿಕ ಚಿಂತನೆಗಳು ಇಲ್ಲಿ ಬಂತು. ಪುತ್ತೂರಿಗೂ ಕೂಡ ನಾವು ಸುಮಾರು 12 ಕೋಟಿ ವೆಚ್ಚದಲ್ಲಿ ಅಲ್ಲಿ CCಯನ್ನು ಇದು ಮಾಡುವಂಥದ್ದು, ಅದರ ಜೊತೆಯಲ್ಲಿ ಕ್ಯಾಂಪ್ ಆಫೀಸನ್ನು ಮಾಡುವಂಥದ್ದು, ಇದನ್ನು ಕೂಡ ಕೆಲಸವನ್ನು ಮಾಡಿದ್ದೇವೆ. ಆದರೂ ಕೂಡ ನಾನೊಬ್ಬ ರೈತನಾಗಿ ನಮಗೆ ಎಲ್ಲ ರೈತರು ಕೂಡ ಬಹುಶಃ ಭಟ್ಕಳದ ತುದಿಯಿಂದ ಬಂದಿದ್ದೇನೆ, ಶಿರೂರಿನಿಂದ ಸುಳ್ಯದ ತನಕ ಸಂಪಾಜೆ ತನಕ ನಮ್ಮ ರೈತರಿದ್ದಾರೆ. ನಮ್ಮ ಗುರಿ ನಮಗೆ ರೈತನಿಗೆ ಒಳ್ಳೆಯ ಹಾಲಿನ ಮೌಲ್ಯವನ್ನು ಕೊಡಬೇಕು. ಬಹುಶಃ ನಾವು ಎಷ್ಟು ಕೆಲಸ ಮಾಡ್ತೇವೆ ಅಂತ ಹೇಳುವಂಥ ತಿಳುವಳಿಕೆಗಳು
ಬಹುಶಃ ತಮಗೆ ಅನೇಕ ಜನರಿಗೆ ರೈತರಿಗೆ ಗೊತ್ತಿಲ್ಲ. ಬಹುಶಃ ನಾವು ಬರೀ ಹಾಲನ್ನು ಖರೀದಿ ಮಾಡೋದಲ್ಲ, ಒಂದು MNC ರೀತಿಯಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿ ರೀತಿಯಲ್ಲಿ ಈ ಒಕ್ಕೂಟ ಕೆಲಸ ಮಾಡ್ತಿದೆ. ನಾವು ದನ ಕರೆಯುವವರು, ಹುಲ್ಲು ಕಟ್ಟು ಲೆಕ್ಕ ಮಾಡುವಂಥ ನಿರ್ದೇಶಕರು ನಾವಿದ್ದೇವೆ. ಆದರೆ ನಾವು ಮಾಡತಕ್ಕಂಥ ಕೆಲಸ ಒಂದು MNCಯ ಬಾಡಿ ಏನು ಕೆಲಸ ಮಾಡ್ತಿದೆ ಅದನ್ನು ಮಾಡ್ತಿದೆ. ನಾವು ಹಾಲನ್ನು ಸಂಗ್ರಹಣೆ ಮಾಡುವಂಥದ್ದು, ಪ್ರೊಸೆಸ್ ಮಾಡುವಂಥದ್ದು, ಮಾರುಕಟ್ಟೆ ಮಾಡುವಂಥದ್ದು, ಮುಂದಿನ ಯೋಜನೆಯನ್ನು ರೂಪಿಸ್ತದಂಥದ್ದು ಬಹುದೊಡ್ಡ ಕೆಲಸವನ್ನು ಇವತ್ತು ಈ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ಜನ, ಬಹುಶಃ ಪ್ರತ್ಯಕ್ಷವಾಗಿ 70,000 ಜನ ಇದ್ದರೆ ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ಜನ ಇದರ ವ್ಯವಹಾರಗಳಿಂದ ಪರೋಕ್ಷ ಮತ್ತು ಪ್ರತ್ಯಕ್ಷವಾದಂಥ ಉದ್ಯೋಗವನ್ನು ಪಡೆದಿದ್ದಾರೆ. ಬಂಧುಗಳೇ, ಬಹುಶಃ ತಾವು ಬಹಳ ಸಂತೋಷ ಆಯ್ತು ನನಗೆ. ಯಾಕಂತ ಹೇಳಿದ್ರೆ 600 ಲೀಟ್ರ್ ಹಾಲಿನಲ್ಲಿ ಬಹುಶಃ ಈ ಮಟ್ಟಕ್ಕೆ ಈ ಸಂಘವನ್ನು ಕೊಂಡೊಯ್ಯುವುದು ಅಂತ ಹೇಳಿದರೆ ಭಾಳ ಒಂದು ಸಾಧನೆಯ ಕೆಲಸ. ಬಹುಶಃ ಅದಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನೂ ಕೂಡ ಹೆಚ್ಚಿನ ಅದರ ಜೊತೆಯಲ್ಲಿ ಆ ಒಂದು ಮನುಷ್ಯರ ಬಾಂಧವ್ಯವನ್ನು ಯಾವ ರೀತಿ ಈ ನಾರಾಯಣ ಪ್ರಕಾಶ್ ಅವರ ತಂಡ ಇಟ್ಕೊಂಡಿದೆ ಅಂತ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆ ನಿವೃತ್ತಿ ಆದವರು, ರೆಡ್ಡಿಯವರು, ಮತ್ತೊಬ್ಬರು ಇನ್ನೊಬ್ಬರು, ಅಂದರೆ ಮನುಷ್ಯನ ಒಳಗಿನ ಸಂಬಂಧವನ್ನು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳೋದ್ರ ಜೊತೆಯಲ್ಲಿ 2 ಕಾರಣಕ್ಕಾಗಿ ಅಂತ ಹೇಳಿದೆ ನಾನು. ಒಂದು ಹಾಳೆ, ಮತ್ತೊಂದು ಈ ಯಕ್ಷಗಾನ ಅಮೃತ ಅಡಿಗ ಅವರು. ಬಹುಶಃ ನಾನು ಶಾಲೆಗೆ ಹೋಗುವಾಗ ಯಕ್ಷಗಾನ ವೇಷ ಮಾಡ್ತಿದ್ದೆ. ಅದರ ನಂತರದಲ್ಲಿ ನಮ್ಮೂರಿನಲ್ಲಿ ರೈತನಾಗಿ ನೆಲೆಸಿದ ಮೇಲೆ ಯಕ್ಷಗಾನ ಸಂಘವನ್ನು ಕಟ್ಟಿದೆ, ಅಲ್ಲಿಯೂ ಕೂಡ ಕುಣಿತಿದ್ದೆ. ಈಗ ಈ ಅಡಿಗ ಅವರ ಒಂದು ಕಾರ್ಯಕ್ರಮದಲ್ಲಿ ನೋಡಿದೆ ನಾನು. ಎಲ್ಲಿ ಅಧ್ಯಕ್ಷರು ಇದ್ರಪ್ಪ ಆ ದಿವಸ, ಇಲ್ಲಿ ಮೂಲಿಕೆಯಲ್ಲೋ ಮೂಡುಬಿದ್ರಿಯಲ್ಲೋ, ಅಲ್ಲಿ ನೋಡಿದೆ. ಮತ್ತು ಆಮೇಲೆ ಎಲ್ಲೇ ಅವರ ನೇರ ಪರಿಚಯ ಮಾಡ್ಕೊಳ್ದಿದ್ರು ಕೂಡ ಆ ಕುಂದಾಪುರದ ಕಡೆಯಲ್ಲಿ ಕಾರ್ಯಕ್ರಮ ಆದರೆ ಹಿಂದಿನಿಂದ ಅವರ ಸ್ವರವನ್ನು ನಾನು ಕೇಳ್ತಾ ಇದ್ದೇನೆ. ಬಹುಶಃ ಇದೆಲ್ಲಕ್ಕೂ ಕೂಡ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಹುಶಃ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಾಲು ವೃದ್ಧಿಯಾಗಲಿ, ನಮಗೆ ನಿಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಸಂಘದ ಪ್ರಗತಿಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿ ಅಭಿನಂದಿಸಿದ್ದಾರೆ ಉಪಾಧ್ಯಕ್ಷರು. ಧನ್ಯವಾದಗಳು ಸರ್. ಮುಂದೆ ತಮ್ಮೆಲ್ಲರ ಗಮನಕ್ಕೆ, ನೀವೆಲ್ಲರೂ ಇವತ್ತು ನಂದಿನಿಯ ಲಸ್ಸಿಯ ಸವಿಯನ್ನು ಸೌದಿದ್ದೀರಿ, ಹೌದಲ್ವಾ? ಇದನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಒಕ್ಕೂಟದಿಂದ 500 ಸಂಖ್ಯೆಯ ನಂದಿನಿ ಲಸ್ಸಿಯನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಉಚಿತವಾಗಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, MD ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ನಂದಿನಿ ಆನ್ ವೀಲ್ಸ್ ಅಂಥೇಳಿ ನಮ್ಮ ಮೊಬೈಲ್ ನಂದಿನಿ ವೆಹಿಕಲ್ಲು ಬಂದು ನಮ್ಮ ಅಂಗಳದಲ್ಲಿ ನಿಂತಿದೆ. ಆ ವಾಹನದಲ್ಲಿ ಎಲ್ಲ ನಂದಿನಿಯ ಉತ್ಪನ್ನಗಳು ಲಭ್ಯ ಇದ್ದಾವೆ. ಸೊ ದಯವಿಟ್ಟು ಎಲ್ಲ ಸದಸ್ಯರು ತಮಗೆ ಬೇಕಾದಂತಹ ಸಿಹಿ ನಂದಿನಿ ಉತ್ಪನ್ನಗಳನ್ನು ಖರೀದಿಸಿ ಅದರ ರುಚಿ ಸವಿಯನ್ನು ಸವಿಬೋದು ಅನ್ನುವಂಥ ವಿಷಯವನ್ನು ಹೇಳ್ತೇನೆ. ಈ ಬಗ್ಗೆ ದಯವಿಟ್ಟು ಎಲ್ಲರೂ ಸಹಕರಿಸಿ. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಶ್ರೀಕೃಷ್ಣ ಬೋಳಿಲಾಯ ಅವರು, ಮುಕ್ತೇಶ್ವರು, ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಣಾಜೆ ಇವರಿಂದ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಎಲ್ಲ ಸಮಾಜ ಬಾಂಧವರೇ ಹಾಗೂ ಪತ್ರಕರ್ತ ಮಿತ್ರರೇ, ಬಾಣಾಜೆ ಹಾಲು ಉತ್ಪಾದಕರ ಸಂಘ ಈ ರಜತ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಮುಂದಕ್ಕೆ ಆ ಸ್ವರ್ಣ ಮಹೋತ್ಸವ ಆಚರಿಸುವಲ್ಲಿ ಈ ಸಂಘವು ಇದಕ್ಕಿಂತಲೂ ಒಂದು 10 ಪಟ್ಟು ಬೆಳೆದು ಈ ಗ್ರಾಮದ ಈ ಹಾಲೋತ್ಪಾದಕರ ಸಂಘವು ಕರ್ನಾಟಕ ರಾಜ್ಯದಲ್ಲಿ ಒಂದು ಶ್ರೇಷ್ಠ ಸಂಘ ಅಂತೇಳಿ ಪರಿಗಣಿಸುವಲ್ಲಿ ಸ್ವಾಮಿ ಸುಬ್ರಹ್ಮಣ್ಯ ದೇವರು ಹಾಗೂ ನಮ್ಮ ನಂಬಿದಂಥ ಪೂಮಾಣಿ ಕಿನ್ನಿಮಾಣಿ ದೈವಗಳು ರಾಜನ್ ದೈವ ಅನುಗ್ರಹ ಮಾಡಲಿ. ಹಾಗೂ ಸಂಘದ ಅಧ್ಯಕ್ಷರು ಹಾಗೂ ಸಮಿತಿ ಸದಸ್ಯರು ಹಾಗೂ ಹಾಲು ಹಾಕುವಂಥ ಎಲ್ಲ ಗ್ರಾಮಸ್ಥರಿಗೂ ಇಡೀ ಗ್ರಾಮಕ್ಕೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಈ ಗ್ರಾಮವನ್ನು ರಕ್ಷಣೆ ಮಾಡಿಕೊಂಡು ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ 2 ಮಾತುಗಳು. ಧನ್ಯವಾದಗಳು ಸರ್. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಒಕ್ಕೂಟದ ನಿರ್ದೇಶಕರಾದಂಥ ಶ್ರೀ ಪದ್ಮನಾಭ ಶೆಟ್ಟಿ ಅರ್ಕಜೆ ಅವರು.
ಪಾನಾಜೆ ಹಾಲೋತ್ಪಾದಕರ ಸಹಕಾರಿ ಸಂಘ ಇದರ ತುಲ್ಟ ಅರ್ಥ ಆಗ್ತದಲ್ಲ, ಬೈದ್ರು ಗೊತ್ತಾಗ್ತದೆ. ಹಾಗೆ ನೀವು ಮತ್ತು ಎಮ್ ಡಿ ಅವರು ಇದ್ದೀರಿ ಅಂತೇಳಿ ನಾನು ಕನ್ನಡದಲ್ಲೇ ಮಾತಾಡೋದು ಆಗ್ತದೆ. ಸಂಘದ ಈ ರಜತ ಮಹೋತ್ಸವ 25 ವರ್ಷದ ಈ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಉದ್ಘಾಟಕರು ಅಂಜನೆ ಎಂಗೆಲ್ಲ ಆತ್ಮೀಯರು ಸನ್ಮಾನಿತರು ಸಂಘಟನೆಗಳು ಒಟ್ಟಿಗೆ ಬೆಳೆಯನಂಚಿದ್ರ ಎಂಗೆಲ್ಲ ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಏನಂಚಿದ್ರ ಸಂಜಯ ಮಠಂದೂರು ಉದ್ಘಾಟನೆ ಮಲ್ತ್ಬೋತಾರೆ. ಅಂಜನೆ ಎಂಗೆಲ್ಲ ಹಿರಿಯ ಸಹಕಾರಿ ಸನ್ಮಾನಿತರು ಗೌರವಾನ್ವಿತರ ಏನಂಚಿದ್ರ ಒಕ್ಕೂಟದ ಅಧ್ಯಕ್ಷರ ಏನಂಚಿದ್ರ ರವಿರಾಜ ಹೆಗ್ಡೆರೆ, ಅಂಜನೆ ಸಹಕಾರಿ ರತ್ನ DCS ಬ್ಯಾಂಕಿದ ಅಧ್ಯಕ್ಷರು ಆತ್ಮೀಯರ ಏನಂಚಿತನ ರಾಜೇಂದ್ರ ಕುಮಾರ್ ಮಿರ್ಲಾ ತನ್ನ ಹಿತವಚನ ಪಂಡಿತ್ ಪೋತರು. ಅಂಜನೆ ಆತ್ಮೀಯ ಮಿತ್ರರು ಸಹಕಾರಿ ಧುರೀಣ್ಯರು ಆತ್ಮೀಯರ ಏನಂಚಿತನ ಒಕ್ಕೂಟದ ಉಪಾಧ್ಯಕ್ಷರ ಏನಂಚಿತನ ಪ್ರಕಾಶ್ ಚಂದ್ರ ಶೆಟ್ಟರೆ, ಆತ್ಮೀಯ ಮಿತ್ರರ ಏನಂಚಿತನ ರಾಧಾಕೃಷ್ಣ ಬೋರ್ಕರ್ರೆ, ಈ ಒಂಜಿ ವೇದಿಕೆಡು ಉಪಸ್ಥಿತರು ಪುಣಂಚಿತನ ಆತ್ಮೀಯ ಮಿತ್ರರು ಎಂಕಲ ಒಕ್ಕೂಟದ ನಿರ್ದೇಶಕರ ಏನಂಚಿತನ ಸುಧಾಕರ್ ರೆಕ್ಕಲೆ, ಅಂಜನೆ ಒಕ್ಕೂಟದ ನಿರ್ದೇಶಕರ ಏನಂಚಿತನ ಸುಭದ್ರರಾವರ ಅಂಜನೆ ಸವಿತಾ ಶೆಟ್ರಂಬೇರೆ, ಈ ಒಂದು ವೇದಿಕೆಡು ಪಂಚಾಯತದ ಅಧ್ಯಕ್ಷರ ಅಂಜನೆ ಒಕ್ಕೂಟನು ಸಮರ್ಥವಾದ ಮುನ್ನಡೆಸೇನಂಚಿತನ ಮುನ್ನಡೆಸೋದೊಂದು ಇತ್ತಿನಂಚಿತನ ಒಕ್ಕೂಟದ ನಿರ್ವಾಹಕ ನಿರ್ದೇಶಕರ ಏನಂಚನ MD ಆಯ್ನಂಚತನ ST ಸುರೇಶರ ಎನ್ನ ಆತ್ಮೀಯ ಮಿತ್ರರು ಈ ಒಂದು ಸಂಸ್ಥೆದ ಬೆಳವಣಿಗೆಗೆ ಆದ್ಯ ಕರ್ತರ ಏನಂಚಿತನ ಅಂಚನೆ ಒಕ್ಕೂಟದ ನಿರ್ದೇಶಕರ ಏನಂಚಿತನ ನಾರಾಯಣ ಪ್ರಕಾಶರೇ, ಈ ಸಂಘದ ಆಡಳಿತ ಮಂಡಳಿದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಅಂಜನೆ ಮಂಡಳದ ಸದಸ್ಯರೇ ಒಕ್ಕೂಟದ ಕಾರ್ಯದರ್ಶಿಗಳೇ ಸಿಬ್ಬಂದಿ ವರ್ಗಗಳೇ ಅಂಚನೆ ಈ ಒಂದು ಸಂಘ ಬುಳೆ ಹೊಡೆದಾಂಡ ಅವು ಹೆಚ್ಚು ಒಂಜಿ ತನ್ನ ಸೇವೆಯನ್ನು ಕೊರಡಂದಾಂಡ ಐಕ್ ಮೂಲ ಕಾರಣಕರ್ತರು ಹೈನುಗಾರರ ಮಿತ್ರರು. ಹೈನುಗಾರರಿಂದ ಒವೇ ಸಂಘ ಒಂಜಿ ಪೇರ್ದ ಸಂಘ ಬುಳೆಯರೆ ಸಾಧ್ಯ ಅಜ್ಜಿ ಯಾನು ಕರಿಣೊಂಜಿ ಸೊನ್ಪತ್ತ ಮೂಜನೆ ಇಸುವಿಡು ಈ ಒಂಜಿ ಊರಿಗೆ ಬತ್ತಿತ್ತೆ ಸಂಘದ ಕ್ಯಾಂಪ್ ಆರ್ಲಪದೌಡ ಆದಿಪ್ಪನಾಗ ಯಾನು 7 ದಿನ ಮೂಲು ಆರ್ಲಪದೌಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಲೆಡು ಸಂಘದ ಅಭ್ಯಾಸ ವರ್ಗವನ್ನು ಮಲ್ತಿತ್ತಾನು ಮಲ್ಪುಣಾಗಂಚ ಸಂದರ್ಭ ಅಭ್ಯಾಸ ವರ್ಗದ ಬೊಕ್ಕ ಪಥಸಂಚಲನ ಉಂಡು ಮೂಲು ಸಂಘದ ಸ್ವಯಂ ಸೇವಕರಿಗೆ ಗೊತ್ತಿಪ್ಪುಡು ಪಥಸಂಚಲನ ಉಂಡು ಒಲ್ಪಡ್ದು ಆರ್ಲಪದ ಹೊಡೆದು ಸ್ವರ್ಗೋಗು ಭೂಮಿಡು ಒಂಜಿ ಸ್ವರ್ಗ ಉಂಡು ಮಡುಗೋ ಇರ್ತಾನೆ ಹೆಂಗೆ ಕಾಪಗನೆ ಭೂಮಿಯಲ್ಲಿ ಸ್ವರ್ಗ ಉಂಟಂತೇಳಿ ನೋಡಿದ್ದೆ ಆವಾಗಲೇ ಆರ್ಲಪದದಿಂದ ಸ್ವರ್ಗಕ್ಕೆ ಪಥಸಂಚಲನ ಅಂಥೇಳಿ ಇತ್ತು. ಒಮ್ಮೆ ಸ್ವರ್ಗ ನೋಡಿದಾಗ ಆಗ್ತದೆ ಅಂತೇಳಿ ಪಥಸಂಚಲನ ಮಾಡಿದ್ದೇವೆ ನಾವು ಹಾಗೆ ಅಂಚ ಐಡ್ ಪಕ್ಕ 2019 ಇಸ್ವಿಡ್ ಮೂಲು ಪಾಲೆ ಘಟಕ ಮಲ್ಪನಂಚ ಸಂದರ್ಭ ಬತ್ತಿತ್ತೆ ಅಪಕ್ಕ ಮೂಲ ಒಂಜಿ ಪಾತೆರ ಇತ್ತನು ಬಾರಿ ಜೋರದ ಅಧ್ಯಕ್ಷರು ಏರ್ಲ ಬುಡ್ಪುಜರು ಬಾರಿ ಜೋರುದಾರಿಗೆ ಒಂದು ಪನ್ಮಣಂಚದ ಒಂಜಿ ಪಾತೆರ ಇತ್ತನು ಐಡ್ದೊಕ್ಕ ಒಂಜಿ 2013 ಇಸ್ವಿದ ಪಕ್ಕ BMCದ ಸ್ಟಾಕ್ ಚಕ್ಕ ಬತ್ತಿತ್ತೆ ಅಪಕ್ಕೇಂಡೆ ಅಧ್ಯಕ್ಷರು ಒಲ್ಪುಲ್ಲರು ಅರೆನರು ತೂಡತ್ತ ಅಂದು ಅಧ್ಯಕ್ಷರು ಆ ರೀತಿಯರು ಅವ್ರ ಓಡನ್ನು ಪೋತಿರವಂಡಿರು ಅಡಿಗೆರ ಪರಿಚಯ ಏನಪ್ಪಗ ಆ ಒತ್ತಿಡ ಆರು ಡೈರೆಕ್ಟರ್ ಆದಿಜ್ಜಾಂಡು ಎಂಗ್ಲ ನಾರಾಯಣ ಪ್ರಕಾಶರು ಬಾರಿ ಜೋರಿಪ್ಪಡು ತೂಕ ಎಂಚ ಉಳ್ಳಿರ್ದು ಅವರ ಯೋಚನೆ ಆಂಡು ಆಂಡ ಎಂಗ್ಲೊಟ್ಟಿಗೆ ಡೈರೆಕ್ಟರ್ ಆಯರು ಜೋರು ಗೊತ್ತಾತಜ್ಜಿ ಗೊತ್ತಾಪ ನಮ್ಮ ಜೋರಾರು ಅಮ್ಮಡಕ್ಕೇನೊಂದಿಲ್ಲ ಜೋರು ಗೊತ್ತಾಪುಜಿ ಅಂಚೆ ಆತ್ಮೀಯ ಮಿತ್ರರು ಎಂಕಲು ಓಡೆ ಪೋಂಡಲ ಇಂಚನೆ ತನ್ನಲ ಎಂಕಲು ಒಟ್ಟಿಗೆ ಪುವ ಕರಿಣ ಒಂಜಿ 7 ವರ್ಷದಿಂಚ ಆತ್ಮೀಯರು ಎಂಕಲು ಆತ್ಮೀಯರಿತ್ತನ ಅಂಚತನ ಏನ ಸಹೋದರಂದೇ ಪನೋಲಿ ఆయన ಅಂಚಿತನ ನಾರಾಯಣ ಪ್ರಕಾಶರೇ ಈ ಮಟ್ಟಗೂ ಒಂಜಿ ಸಂಘ ಸಂಸ್ಥೆ ಬೆಳೆ ಹೊಡೆದಾಂಡ
ಐಟ್ ಇತ ಉಪಾಧ್ಯಕ್ಷರು ಪಂಡೇರು ಎಂಕಲು ಮಾತ ಪಟ್ಟಿಂಗೇರು ಸಜ್ಜನರು ಮಾತ ಇಲ್ಲ ಅಲ್ವಾ ಉಪಾಧ್ಯಕ್ಷರೇ? ನಾವೆಲ್ಲ ಪಟ್ಟಿಂಗರಲ್ವ? ಹಾಂ, ಪಟ್ಟಿಂಗರಲ್ವ? ಹಾಂ, ನಾವೆಲ್ಲ ಪಟ್ಟಿಂಗರಲ್ವ? ಇಲ್ಲಿ ಇದ್ದವರೆಲ್ಲ ಸಜ್ಜನರಲ್ವ? ಹೌದಲ್ವ? ಹಾಂ, ಮನೆಯಲ್ಲಿದ್ದ ಒಂಜಿ ಹೊಸ ಬಿರುದು ಎಂಕ್ಲೆಗ್ ಮೂಲು ಎಂಗ್ಳು ಮಾತ ಈ ಪಬ್ಲಿಕ್ ಇಡ್ಪುನಕ್ಲು ಎಂಗ್ಳು ಮಾತೆಲ್ಲ ಪಟ್ಟಿಂಗೇರಿ ಇಲ್ಲಲ್ಲಿ ಏರು ಕುಲ್ಲುದೇರ ಅಕ್ಲು ಸಜ್ಜನೇರು ಹೊಸ ಭಾಷ್ಯ ಅಂಚ ಈ ಒಂಜಿ ಸಂದರ್ಭಡು ಮಸ್ತ್ ಪನ್ನೀರುಂಡು ಪೇರದ ಬಗ್ಗೆ ನಿಕ್ಲೆ ಮಾತಾಡಗಳು ಗೊತ್ತು ನಿಕ್ಲೆ ಎಂಗ್ಳು ಪನ್ನಡ ಹೆಚ್ಚಿನ ವಿಚಾರಜ್ಜಿ ಯಾಕಡೆ ಶಾಸಕರು ಉಲ್ಲೇಖ ಮಲ್ದೇರು ಎನ್ಪ ಪೈಸೆಡು ಒಂಜಿ ಈತ್ತು ಮಲ್ಲ ಸಂಘಗೋರಿವಿನಿ ಪೇರದ ನೆಟ್ಟು ಎನ್ಪ ಪೈಸೆಡ್ಲ 30 ಪೈಸೆ ಲಾಭ ಅಂತ ಹೇಳಿದರೆ ಉಳಿದ 50 ಪೈಸೆ ಇವರಿಗೆ ಯಾರಿಗೆ ಎಂಪ್ಲಾಯೀಸಿಗೆ ಅವರಿಗೆಲ್ಲ ಹೋಗ್ತದೆ, ಖರ್ಚಿಗೆ ಇತರೆ ಖರ್ಚುಗಳಿಗೆಲ್ಲ ಹೋಗ್ತದೆ. 30 ಪೈಸೆಡು ಒಂಜಿ ಈತ ಮಲ್ಲ ವ್ಯವಸ್ಥೆ ಮಲ್ಪೊಡ್ದಾಂಡ ಕೇವಲ DCS ಬ್ಯಾಂಕ್ ಅಂತ ಬೋರ್ಕರ್ ಇಜ್ಜಿರತ್ತ ರಾಧಾಕೃಷ್ಣ ಬೋರ್ಕರ್ ಬೇರೆ ಪದ್ಮನಾಭ ಬೋರ್ಕರ್ ಇಜ್ಜಿರತ್ತ ನೀವಿದ್ದೀರಿ. DCS ಬ್ಯಾಂಕ್ ತಕ್ಕಳು ಇಂಚಿನ ಒಂದು ಅಲ್ಲ ಅವರು CA ಬ್ಯಾಂಕಿನ ಉಪಾಧ್ಯಕ್ಷರು. CA ಬ್ಯಾಂಕ್ ತಕ್ಕಲಿಗೆ ಇಂಚಿನಲ್ಲ ಮಲ್ಪೋಲಿ ದಾದನ ಮಲ್ಪೋಲಿ ಊರಿನ ಅಡಿಮೇಲೆ ಮಲ್ಪೋಲಿ ಅಂಡ 30 ಪೈಸೆ ಲೀಟರ್ಡು 30 ಪೈಸೆ ಒರಿಪದು ಲಕ್ಷ ಕಟ್ಲದ ಒಂಜಿ ಬಿಲ್ಡಿಂಗ್ ವ್ಯವಹಾರ ಮಲ್ಪೊಡ್ದಾಂಡ ಅವು ಸಾಧ್ಯ ಖಾಲಿ ಪೇರ್ದ ಸೊಸೈಟಿಡ್ ಮಾತ್ರ 730 ಪೇರ್ದ ಸೊಸೈಟಿಡ್ ಮಾತ್ರ ನೇನು ಮಲ್ಪರೆ ಸಾಧ್ಯ ಉಳ್ಪುನು ಪನ್ಪಣಚದನ ನೇನು ಯಾನು ಹೃದಯ ಮುಟ್ಟದು ಯಾನು ಪನ್ನಿರ ಸಾಧ್ಯ ಉಂಟು ದಯಪಂಡ ಆಲೋಚನ ಸಂಘದ ಅಧ್ಯಕ್ಷ ಆದಿತ್ಯನೇ ಒಂಜಿ ಸೀಮಿತ ಲಾಭಡು ಇಂಚಿನೆಲ್ಲ ಸಾಧನೆ ಮಲ್ಪೋಲಿ ಎಂಚಲಾಕ್ ಮಲ್ಪೋಲಿ ಯಾರ ಒಂಜಿ ಒಕ್ಕೂಟ ಮುಕ್ಲಡ KMF ಅಧ್ಯಕ್ಷರ್ಲ ಅಂಚನೆ ಅಂಕಲ MDಲ ಅಪಗದ MDಲ ಅಕಲ ಕ್ರಪೆಟ್ ಎಂಗೊಂಜಿ 10 ಲಕ್ಷ ರೂಪಾಯಿ ತಿಕ್ಕದಿನಿ ಯಾನ ಒಂಜಿ 32 ಲಕ್ಷ ರೂಪಾಯಿ 32 ಒಬ್ಬ ಮನೆ ಬಡಿಸಿ ಜೋರು ಮೇಲೆ ಬಿಡಿ ಜೋರು ಅಪಗ ಇತ್ತತ್ತು ಕೋಡಬರಿ ಎತ್ತು 2-3 ವರ್ಷ ಅಂಡು ಒಂಜಿ 32 ಲಕ್ಷ ರೂಪಾಯಿದ ಬಿಲ್ಡಿಂಗ್ ಕಟ್ಟದೆ ಪಂಡ ಒಂಜಿ 30 ಪೈಸೆಡು ಇಂಚಿನ ಮಲ್ಪೋಲಿ ಹೊಡೆದು ನಮಕ್ಕೆಲ್ಲ ತೋಚಿಪಾಯರು ಆಪುಡು ಪಂಡ ಪ್ರಾಮಾಣಿಕತೆ ಬೋಡು ನೆಟ್ ಯಾನ್ ತೆರಿಯೋಣ ಅಂಚಂದ್ರೆ ಎಂತ ಸಾಧಾರಣ ಎಂಕ್ಲ ಬೆಳ್ತಂಗಡ ತಾಲೂಕು ಪುತ್ತೂರು ಸುಳ್ಯ ಈ ಏರಿಯಾಡು ವಾಮಾತ ಕಾರ್ಯದರ್ಶನಕಲು ಏರು ಅಧ್ಯಕ್ಷರನಕಲು ಏತ್ ಬೇಲ ಮಲ್ಪೇರು ಪನ್ಪಣ ಚಿಂತನೆ ಎಂಕ್ಲೆಗಳು ಉಂಡು. ಅಧ್ಯಕ್ಷರಿಡದಲ್ಲ ಹೆಚ್ಚ ಕಾರ್ಯದರ್ಶನಕಲು ಇನ್ವಾಲ್ವ್ ಆಂಡ ಎಂಚಿನಲ ಮಲ್ಪೇರ ಸಾಧ್ಯ ಉಂಡು ಎಂಚಲ ಮಲ್ಪೇರ ಸಾಧ್ಯ ಉಂಡು ಪನ್ಪುಣಂಚತನಕ್ಕೆ ಒಂಜಿ ದೃಢ ನಿಶ್ಚಯ ಪುಣಂಚತನ ಸಹಕಾರಿ ಸಂಘದ ಪೈಕಡು ಹಾಲು ಉತ್ಪಾದಕರ ಸಹಕಾರಿ ಸಂಘ ಮಾತ್ರ ಪನ್ಪುಣಂಚತನವು ಎನ್ನ ಮನಸ್ಸಿಗೆ ಪುಟ್ಟದನಂಚಿದನವು ಇನ್ನೇ ಕಾರ್ಯದರ್ಶಿ ಸಿಬ್ಬಂದಿನಕಲು ಅಕಲು ಮನಸ್ಪೂರ್ವಕವಾದ ತೊಡಗಿಸ ಇರ್ತಂಡ ವಾ ಸಾಧನ ಮಲ್ಪರ ಸಾಧ್ಯ ಉಂಡು ಪನ್ಪಣಂಚತನವು ಕರಿಣ ಪದ್ರಾಡು ಒಕ್ಷೋಡು ಎಂಕ್ ಅನುಭವತಿನೇ ಅನ್ನಕ್ಲೆ ಪರೊಂದಿಲ್ಲ ಅಂಚಾದು 10-12 ವರ್ಷೋಡು ತುಂಬು ಈ ಸಂಘಲನ ಸಹಕಾರಿ ಸಂಘಲನ ಸ್ಥಿತಿಗತಿ ಅಂಚೆತ್ತಂಡ ಎಂಚ ಉಂಡು ಒಂದು ಪನ್ಪಣಂಚತನ ಚಿಂತನೆ ಉಂಡು ಐನ ಈ ಸಂದರ್ಭಡು ಪನಿಯಾರ ಸಾಧ್ಯ ಆಪುಜಿ ದಯಮಂಡ ಪುರ್ಸೊತ್ತುಜ್ಜಿ ಒಣಸದ ಪುರ್ತು ಹೆಚ್ಚ ಜನಕ್ಕೆ ಬಡಾಪಣಂಚಿತನ ಸಂದರ್ಭ ಪನೋಲಿ ಅಪಕಡದಲ್ಲ ಇತ್ತಡ್ದಲ್ಲ ಮಸ್ತ್ ವ್ಯತ್ಯಾಸ ಉಂಡು ಮಸ್ತ್ ಬೆಳೆದಿನ ಮೂಲು ಒಂಜಿ ಐತೊಟ್ಟಿಗೆ ಒಕ್ಕೂಟದ ಒಂಜಿ ಆ ಪ್ರಯತ್ನ ಆ ಯೋಜನೆ ನಡೆದಾದ್ರ ಬೆಳೆದು ಬತ್ತಿನ ಅಂಚತನ ಒಂಜಿ ಬೆಳವಣಿಗೆ ಆ ಬೆಳವಣಿಗೆಗೆ ಪೂರಕವಾದ ಒಕ್ಕೂಟದ ಪ್ರತಿ ಒಂಜಿ MD ಬತ್ತಿನ ಅಂಚಿನ ಮ್ಯಾನೇಜರ್ನಗಳು ಬತ್ತಿನ ಅಂಚಿನ ಮಾರ್ಕೆಟ್ ಮ್ಯಾನೇಜರ್ ಮಾತ್ರ ಎಲ್ಲ ಆಯ್ತು ತೊಡಗಿಸಿ ನಡೆದಾವ್ರ ಈ ಒಂಜಿ ಸಂಘ ಈ ಒಂಜಿ ಒಕ್ಕೂಟದ ವ್ಯವಸ್ಥೆ ಹಿಡಿಪಿನ ಅಂಚಿನ 730 ಸಂಘಲು ಇನಿ ಅಭಿವೃದ್ಧಿ ಆವೊಂದುಂಡು ಒಂಜಿ ಗ್ರಾಮಗೂ ಒಂಜಿ ಪರಿಸರಗೂ ಒಂಜಿ ಆರ್ಥಿಕ ಶಕ್ತಿ ಆದುಂಡು ದಿನಕ್ಕೂ 500 ಲೀಟ್ರ್ ಬಂಡ 12,000 ರೂಪಾಯಿ 13,000 ರೂಪಾಯಿ ಟರ್ನ್ ಓವರ್ ಆಗ್ತದೆ ವರ್ಷಕ್ಕೆ. ಸುಮಾರು ನನ್ನ ಅಂದಾಜು ಒಂದು 1,25,00,000 ಟರ್ನ್ ಓವರ್ ಆಪಣಂಚಿತನ ಒಂಜಿ ವ್ಯವಸ್ಥೆ ಒಂದು ಜನಕ್ಕಲಿಗೆ ಸೀಮಿತವೇನ ಹೈನುಗಾರರಿಗೆ ಐನು ನಮ್ಮಿನಂಚಿತನ ಕೆಲಸದ ಕಲೆಗೆ ಮುಕ್ಕಲಿಗೆ ಒಂಜಿ ಕುಟುಂಬಗೂ ಸಂಬಂಧಪಟ್ಟನಂಚಿತನ ಒಂಜಿ ಇಲ್ಲಿಯ ಸಂಸ್ಥೆ ಆಂಡ ಇನ್ನೇ ಮರಳಿ ಕೊರೋನಾದ ಸಂದರ್ಭಡು ಆರ್ಥಿಕವಾದ ಒಂತೆ ಅಂಡಲ ಖರ್ಚು ಮಲ್ಪರೆ ಐಟ್ ಒವ್ವೇ ಒಂಜಿ ಸಮಸ್ಯೆ ಜಂದೆ ಐನ ನಿರ್ವಹಣೆ ಮಲ್ಪರೆ ಸಾಧ್ಯ ಐನ ಚಿತ್ರ ಒಂಜೇ ಒಂಜಿ
ಕೆಲಸ ಮಂಡ ಹೈನುಗಾರಿಕೆ ಇತ್ತು ನಡೆದಾದ್ರೆ ನಮ್ಮ ಕುಟುಂಬಗೂ ಭಾರಿ ಮಲ್ಲ ಗಂಟೆ ತಿಕ್ಕೊಂಡು ಆಂಡಲ ಒಂಜಿ ಸೀಮಿತವಾದ ನಿಯಮಿತವಾದ ಏಪಲ ದಿನನಿತ್ಯ ತಿಕ್ಕು ಚಿತ್ರ ಒಂಜಿ ಕಸಬು ಪನ್ಪಣ ಚಿತ್ರ ವಿಚಾರ ಪಣೊಂದು ಇನಿ ಒಂಜಿ ಪ್ರಸ್ತಾಪನೆ ಬರ್ತೇನೆ ಎಂಗ್ಲ ಶಾಸಕರು ಒಂಜಿ ಪ್ರಸ್ತಾಪನೆ ಇರ್ತಾನೆ ಉಡುಪಿ ಸೈಡ್ ಎಡ್ಡೆ ಬುಳೆದನು ಇಂಪ್ರೂವ್ಮೆಂಟ್ ಆತನು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಇಂಪ್ರೂವ್ಮೆಂಟ್ ಆವಡು ಪನ್ಪಣ ಚಿತ್ರ ಒಂಜಿ ಯೋಜನೆಲು ಇನಿ ಪುತ್ತೂರದ ಚೆಲ್ಲಿಂಗ್ ಸೆಂಟ್ರ್ ಅಂಚನೆ ಕ್ಯಾಂಪ್ ಆಫೀಸ್ ಸುಮಾರು 16 ಕೋಟಿ ರೂಪಾಯಿ ಆಯ್ತಾ ವ್ಯವಸ್ಥೆಲ ಒಂದುಂಡು ಬೊಕ್ಕ ಒಂಜಿ ಎಂಕಲೊಂಜಿ ಬೆಳ್ತಂಗಡಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂಜಿ ಮೆಗಾ ಡೈರಿ ಮಲ್ಪುಣ ಅಂಚಿನ ಒಂಜಿ ಯೋಜನೆ ಕಾರ್ಯಯೋಜನೆ ಐಲ ಒಂಜಿ ಎಂಕಲು ಯೋಚನೆ ಮಲ್ತೊಂದಿಲ್ಲ ಐಕ್ಯ ಪೂರಕವಾಯಿನ ಚಿತ್ರ ಸಾಕಾರ ನಮ್ಮ ಹೈನುಗಾರರದ್ದು ಸಂಘಡ್ದು ಅಂಚನೆ ಅಧಿಕಾರಿ ವರ್ಗದಕ್ಲಿಡ್ದು ಅಂಚನೆ ಜನಪ್ರತಿನಿಧಿ ತಿಕ್ಕಡ ಪನ್ಪಣ ಅಂಚಿನ ವಿಚಾರನ ಪಣಂದು ನಮ್ಮಿನ ಅಂಚಿನ ದೈವದೇವರ್ಲ ಈ ಒಂಜಿ ಸಂಘ ಉತ್ತರೋತ್ತರ ಅಭಿವೃದ್ಧಿ ಆವಡದ ಪನ್ಪಣ ಅಂಚಿನ ವಿಚಾರ ಪಣಂದು ಇಡಲೆತ್ತದ ಎನ್ನ ಆತ್ಮೀಯ ಮಿತ್ರರ ಅಂಚನ ನಾರಾಯಣ ಪ್ರಕಾಶರು ಇರಲೆತ್ತದು ಎರಡು ಪಾತ್ರ ಅವಕಾಶ ಮಲ್ತು ಕೊಡ್ತೀರು. ಧನ್ಯವಾದಗಳು ಅಧ್ಯಕ್ಷರೇ, ಆಡಳಿತ ಮಂಡಲದ ಉಪಾಧ್ಯಕ್ಷರು ಅಂಚನೆ ನಿರ್ದೇಶಕರ ಅಕ್ಕಲಿಗೆ ಅಂಚನೆ ಕಾರ್ಯದರ್ಶಿಗೆ ಸಿಬ್ಬಂದಿ ವರ್ಗದ ಅಕ್ಕಲಿಗೆ ಮಾತೆಲ್ಲ ಒಂದಿಸ ಎರಡು ಪಾತ್ರವನ್ನು ಮುಕ್ತಾಯ ಮಲ್ಪ. ಜೈ ಭಾರತ್ ಮಾತಾ. ಅಲ್ಪ ಪ್ರಮಾಣದ ಲಾಭಾಂಶದ ಮಾರ್ಜಿನ್ನಲ್ಲಿ ಏನನ್ನು ಸಾಧಿಸಬಹುದು ಅನ್ನುವಂಥಕ್ಕೆ ಇದು ನಿದರ್ಶನ ಅನ್ನುವಂಥ ಮಾತನ್ನು ಹೇಳ್ತಾ ಪದ್ಮನಾಭ ಶೆಟ್ಟಿ ಅರ್ಕಜ್ ಅವರು ಹೇಳಿದ್ದಾರೆ. ಧನ್ಯವಾದಗಳು ಸರ್. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಒಕ್ಕೂಟದ ನಿರ್ದೇಶಕಿ ಶ್ರೀಮತಿ ಸವಿತಾ ಎನ್ ಶೆಟ್ಟಿ ಅವರು. ಆಡಳಿತ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ನಿರ್ಗಮಿಸ್ತಾ ಇದ್ದಾರೆ ಅನ್ಯ ಕಾರ್ಯಕ್ರಮದ ನಿಮಿತ್ತ. ಸೊ ಅವರಿಗೆ ಮೂಮೆಂಟ್ ಕೊಡುವುದರ ಮೂಲಕ ಅವರನ್ನು ಬೀಳ್ಕೊಟ್ಟು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಸವಿತಾ ಮೇಡಮ್ ಅವರು. ಪಾಣಾಜೆ ಹಾಲೋತ್ಪಾದಕರ ಸಹಕಾರಿ ಸಂಘ ಇದರ ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಇಲ್ಲಿಯ ಆಡಳಿತ ಮಂಡಳಿ ಹಾಗೂ ಹಾಲು ಉತ್ಪಾದಕರನ್ನು ಅತ್ಯಂತ ಆತ್ಮೀಯತೆಯಿಂದ ನಾನು ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘ 600 ಲೀಟರ್ನಷ್ಟು ಹಾಲು ಉತ್ಪಾದನೆ ಮಾಡಿದ್ರು ಈ ರೀತಿಯಾಗಿ ಅಭಿವೃದ್ಧಿ ಹೊಂದಬಹುದು ಅಂತ ಇತರರಿಗೂ ಮಾದರಿಯಾಗಿದ್ದಾರೆ. ಇದಕ್ಕೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆಡಳಿತ ಮಂಡಳಿ ಹಾಗೂ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಹಾಗೂ ನಮ್ಮ ಹೈನುಗಾರ ಮಿತ್ರರಿಗೆ ಇಚ್ಛಾಶಕ್ತಿಯೊಂದು ಇದ್ದರೆ ಎದ್ದು ನಾವು ಬರೆದು ಸಮಾಜದಲ್ಲಿ ಸಮಾಜಮುಖಿಯಾಗಿ ಹೇಗೆ ಕೆಲಸ ಮಾಡಬಹುದು ಅಂತ ಈ ಊರಿನಲ್ಲಿ ಎಲ್ಲರೂ ತೋರಿಸಿಕೊಟ್ಟಿದ್ದೀರಾ. ತಾನು ಬೆಳೆದು ಇತರರನ್ನು ಹೇಗೆ ಬೆಳಿಬೇಕು ಹಾಗೂ ಹೇಗೆ ಅವಕಾಶ ಮಾಡಿಕೊಡಬೇಕು ಎನ್ನುವುದನ್ನು ಅಧ್ಯಕ್ಷರು ಹೇಳಿದರು. ಅವರಿಗೂ ಇಂತಹ ಒಂದು ಒಳ್ಳೆಯ ಮನಸ್ಸು ಇದ್ದದ್ರಿಂದ ಈ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮ ಒಗ್ಗಟ್ಟು ಹೀಗೆ ಮುಂದುವರಿದು ಈ ಸಂಘವು ಇನ್ನಷ್ಟು ಪ್ರಗತಿಯ ಪಥದಂತ ಸಾಗಲಿ ಹಾಗೂ ನಮ್ಮನ್ನು ಇನ್ನಷ್ಟು ಮಾದರಿ ಸಂಘಗಳಾಗಿ ರೂಪುಗೊಳ್ಳಲಿಕ್ಕೆ ಇದೊಂದು ಪ್ರೇರಕವಾಗಲಿ ಅಂತ ನಾನು ಹಾರೈಸ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶುಭ ಹಾರೈಸಿದ್ದಾರೆ ಮೇಡಮ್ ಅವರು. ಧನ್ಯವಾದಗಳು ಮೇಡಮ್. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಒಕ್ಕೂಟದ ನಿರ್ದೇಶಕರಾದಂಥ ಬಿ ಸುಧಾಕರ್ ರೈ ಅವರು. ಪಾನಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಪಾನಾಜೆ ಇದರ ಈ ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ವೇದಿಕೆಡುಪ್ಪನ ಮಾತಗಣ್ಯರೇ ಇಂಚೆ ಎದುರುಗೊಳ್ಳೋದೆ ನೆಂಚಿನ ಪೂರ ಹೈನುಗಾರರೇ. ಈ ಪಾನಾಜೆ ಮಿಲ್ಕ್ ಸೊಸೈಟಿ ಒಂಜಿ ರಾಜ್ಯ ಮಟ್ಟಡು ಗುರುತಿಸುವಂಥ ಚಾವಡು ಪನ್ನೊಂದು ಶುಭ ಹಾರೈಸೊಂದು ಅವಕಾಶ 2 ಪಾತ್ರ ಪನ್ನೀರು ಅವಕಾಶ ಒಂದು 2 ಪಾತ್ರ ಮುಂತವೇ. ಜೈ ಹಿಂದ್.
ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು ಸರ್. ಮತ್ತೋರ್ವ ನಿರ್ದೇಶಕ ಸುಭದ್ರಾ ರಾವ್ ಅವರು, ಒಕ್ಕೂಟದ ನಿರ್ದೇಶಕಿ, ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವಂತಹ ಪ್ರತಿಯೊಬ್ಬ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಹೈನುಗಾರಿಗೂ ನನ್ನ ನಮಸ್ಕಾರಗಳು. ಇವತ್ತು ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ರಜತ ಮಹೋತ್ಸವ ಅಂತ ಹೇಳಿದರೆ, ಅದು ರಜತ ಮಹೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿದರೆ ಇಲ್ಲಿ ಹೈನುಗಾರಿಕೆಯನ್ನು ಒಂದು ವೃತ್ತಿಯಾಗಿ ಕೈ ತಗೊಂಡು ಅದನ್ನು ಮುಂದುವರಿಸಿಕೊಂಡು ಬಂದಂತಹ ಪ್ರತಿಯೊಬ್ಬ ಹೈನುಗಾರರ ಜೀವನವು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿಕ್ಕೆ ಶುರುವಾಗಿ ಇವತ್ತು 25 ವರ್ಷ ಆಯಿತು ಅಂತ ಹೇಳುವಂಥ ಒಂದು ವಿಚಾರ ಇದು. ಹಾಗಾಗಿ ಇವತ್ತಿನ ದಿವಸ ತಮ್ಮ ಪ್ರತಿಯೊಬ್ಬ ಹೈನುಗಾರಿಗೂ ಈ ರಜತ ಮಹೋತ್ಸವ ಸಂಭ್ರಮದ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಒಂದು ಹೈನುಗಾರರ ಈ ಸಂಘ ಇಷ್ಟು ಒಳ್ಳೆದರಲ್ಲಿ ಮುಂದುವರಿಕೊಂಡು ಹೋಗಬೇಕಾದ್ರೆ ಅದರ ಯಜಮಾನ ಸೂರ್ಯನ ಥರ ಕೆಲಸ ಮಾಡಬೇಕಂತೆ. ಸೂರ್ಯ ಅಂತ ಹೇಳಿದರೆ ಅವನಿಗೆ ಇವ ಒಳ್ಳೆಯವನು, ಇವನು ಕೆಟ್ಟವನು, ಅವನು ಶ್ರೀಮಂತ, ಇವ ಬಡವ ಅಂತ ಹೇಳುವಂಥ ಭೇದ ಭಾವ ಇಲ್ಲ. ಒಂದೇ ಥರ ಎಲ್ಲರಿಗೂ ಪ್ರಕಾಶವನ್ನು ಕೊಡ್ತಾ ಇರ್ತಾನೆ. ಅದೇ ಥರ ನಮ್ಮ ನಾರಾಯಣ್ ಪ್ರಕಾಶ್ ಅವರು ಅಥವಾ ಅದಕ್ಕಿಂತ ಹಿಂದಿಗೆ ಬಂದಂತಹ ಎಲ್ಲ ಅಧ್ಯಕ್ಷರು, ಪ್ರಸ್ತುತ ಇರುವಂತಹ ನಾರಾಯಣ್ ಪ್ರಕಾಶ್ ಅವರು ಸೂರ್ಯನ ಥರ ಕೆಲಸವನ್ನು ಮಾಡಿ ಪ್ರತಿಯೊಬ್ಬರಿಗೂ ಈ ಸಂಘ ಅತ್ಯುತ್ತಮ ರೀತಿಯಲ್ಲಿ ಮುಂದುವರ್ಕೊಂಡು ಬರಲಿಕ್ಕೆ ಪ್ರೇರಕರಾಗಿ ಇದ್ರು ಅಂತ ಹೇಳ್ತಾ, ಇನ್ನು ಮುಂದಕ್ಕೂ ನಿಮ್ಮ ಜೊತೆ ಅವರು ಇರ್ತಾರೆ, ನಮ್ಮ ಒಕ್ಕೂಟ ಜೊತೆ ಇರ್ತಾರೆ. ಅದರಿಂದ ನಮ್ಮ ಈ ಪಾಣಾಜೆ ಸಂಘವು ಇನ್ನೂ ಅತ್ಯುತ್ತಮವಾಗಿ ಮುಂದುವರಿತಾ ಹೋಗಲಿ. 100ನೇ ನೀವು ಸುವರ್ಣ ಸಂಭ್ರಮವನ್ನು ಕಾಣಲಿ, ಶತಮಾನೋತ್ಸವವನ್ನು ಕಾಣಲಿ ಅಂತ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ವಂದಿಸ್ತಾ ವಿರಮಿಸ್ತೇನೆ. ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು ಮೇಡಮ್. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಒಕ್ಕೂಟದ ನಿರ್ವಾಹಕ ನಿರ್ದೇಶಕರಾದಂಥ ಡಾಕ್ಟರ್ ST ಸುರೇಶ್ ರವರು. ಈ ಸಭೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಒಕ್ಕೂಟ ಅಧ್ಯಕ್ಷರು, ಎಲ್ಲ ನಿರ್ದೇಶಕ ಮಿತ್ರರು, ಎಲ್ಲ ಗೌರವಾನ್ವಿತರು ಮತ್ತು ಇಲ್ಲಿ ನೆರೆದ ಹೈನುಗಾರ ಮಿತ್ರರೇ, ಈ ಸಂಘದ ಏಳಿಗೆ ಕಂಡು ತುಂಬ ಸಂತೋಷ ಆಗಿದೆ. ಏನು ಕಳೆದ 25 ವರ್ಷಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ರಚಿಸಿ ಅದನ್ನು ಅಭಿವೃದ್ಧಿಪಡಿಸಿ ನಾವು ಏನು ಸಾಧನೆ ಮಾಡುವ ಅನ್ನೋದು ಇವತ್ತು ನಮ್ಮ ಕಣ್ಮುಂದೆ ಇದೆ. ಇದು ಬೇರೆ ಸಂಘಗಳಿಗೆ ಮಾದರಿಯಾಗಬೇಕು. ಈ ರೀತಿ ಎಲ್ಲ ಸಂಘಗಳು ಅಭಿವೃದ್ಧಿ ಹೊಂದಿದಲ್ಲಿ ಒಕ್ಕೂಟವು ಸಹ ಅಭಿವೃದ್ಧಿ ಹೊಂದುತ್ತೆ. ನಮ್ಮ ಆಡಳಿತ ಮಂಡಳಿ ಮತ್ತು ಎಲ್ಲ ಅಧ್ಯಕ್ಷ ನಿರ್ದೇಶಕ ಮಿತ್ರರು ಈ ಒಕ್ಕೂಟವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಒಕ್ಕೂಟವೂ ಸಹ ಅಭಿವೃದ್ಧಿ ಹೊಂದುತ್ತಿದೆ, ಸಂಘಗಳು ಸಹ ಅಭಿವೃದ್ಧಿ ಹೊಂದುತ್ತದೆ. ಎರಡರ ಮಧ್ಯೆ ಸಹಕಾರ ಇದ್ದರಲ್ಲಿ ನಾವು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅತ್ಯುನ್ನತ ಹಾಲು ಒಕ್ಕೂಟ ಮತ್ತು ಅತ್ಯುನ್ನತ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಈ ದಕ್ಷಿಣ ದೇವಿ ಅಂತ ಇರುವಂಥದ್ದು ಆಗಿದೆ. ಹಲವು ಒಳ್ಳೆಯ ತೀರ್ಮಾನಗಳಿಂದ ಈ ಒಂದು ಒಕ್ಕೂಟ ಮುಂಚೂಣಿಯಲ್ಲಿದೆ. ಮುಂದೆಯೂ ಸಹ ಈ ಒಂದು ಆಡಳಿತ ಮಂಡಳಿ, ನಿಮ್ಮ ಪ್ರತಿನಿಧಿಗಳು ಇಲ್ಲಿ ಒಂದು ಒಳ್ಳೆಯ ತೀರ್ಮಾನ ತಗೊಂಡು ಈ ಒಕ್ಕೂಟ ಮತ್ತು ಈ ಸಂಘಗಳನ್ನು ಮೇಲ್ದರ್ಜೆಗೆ ಏರಿಸ್ಕೊಂಡು ಅಭಿವೃದ್ಧಿಗೆ ಒಪ್ಪಂದೆ ಕೊಂಡೊಯ್ತಾ ಇದ್ದಾರೆ. ನಾನು ಅದರಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶನಾಗಿ ನನ್ನ ಅವಧಿಯಲ್ಲಿ ಏನು ಸೇವೆ ಮಾಡಬೇಕು ಆ ಸೇವೆಗೆ ನಾನು ಬದ್ಧನಾಗಿದ್ದೇನೆ ಅಂತೇಳಿ ತಮ್ಮೆಲ್ಲರ ಈ ಒಂದು ಸಹಕಾರಕ್ಕೆ ನಾನು ವಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಭಾರತಿ ಭಟ್ ರವರಿಂದ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೇತರ ಬಂಧುಗಳೇ, ಪಾಣಾಜೆ ಹಾಲು ಉತ್ಪಾದಕರ ಸಂಘವು ಇವತ್ತು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ. ಈ ಒಂದು ಬೆಳ್ಳಿ ಹಬ್ಬ ಆಚರಿಸಬೇಕಾದ್ರೆ ಇದರ ಸದಸ್ಯರಾಗಿರುವಂತಹ ಎಲ್ಲ ಹೈನುಗಾರರು ಹಾಗೂ ಈ ಸಂಘವನ್ನು ಮುನ್ನಡೆಸ್ತಾ ಇರುವಂತಹ ಪ್ರಕಾಶಣ್ಣ ಹಾಗೂ ಅವರ ತಂಡದವರು ಇಷ್ಟೊಂದು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೋವು ಹೇಗೆ ನಮಗೆಲ್ಲರಿಗೂ ಕಾಮಧೇನುವೋ ಅದೇ ರೀತಿ ಈ ಒಂದು ಹಾಲಿನ ಡೈರಿ ಈ ಎಲ್ಲ ಹೈನುಗಾರರಿಗೂ, ಪಾಣಾಜೆ ಗ್ರಾಮಸ್ಥರಿಗೂ ಅಮೃತ ವಾಹಿನಿ ಆಗಲಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮದ ಅಂತ್ಯಕ್ಕೆ ಅಧ್ಯಕ್ಷರ ಭಾಷಣ ಅಂತೇಳಿ ಉಂಟು ಸರ್. ಸರ್ ಮುಂದುವರಿಸ್ತಾ ಇದ್ದೇವೆ. ಈಗ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷರು ಎಲ್ಲ ಅಧಿಕಾರಿ ವರ್ಗದವರಿಗೆ ಮೊಮೆಂಟೋ ಕೊಡುವುದನ್ನು ಕಾರ್ಯಕ್ರಮವನ್ನು ಮಾಡಬೇಕಾಗಿ ಕೋರ್ತಾ ಇದ್ದೇನೆ. ಸಂಘದ ಒಕ್ಕೂಟದ ವ್ಯವಸ್ಥಾಪಕರು, ಒಕ್ಕೂಟದ ಅಧಿಕಾರಿ ವರ್ಗದವರು, ಅದೇ ರೀತಿ ಕಾರ್ಯಕ್ರಮದಕ್ಕೆ ಬಂದಂಥ ಎಲ್ಲ ಅತಿಥಿಗಳಿಗೆ ಮೊಮೆಂಟೋ ಕೊಡಬೇಕು ಅಂತೇಳಿ ಕೋರ್ತಾ ಇದ್ದೇನೆ.
ನಂದು ಫೋಟೋ ಇಲ್ಲ, ನನ್ನ ಹೆಸರಿರಲಿಲ್ಲ. ಅಲ್ಲ, ನಾನು ಗೆಸ್ಟ್ ಲಿಸ್ಟ್ ಅಲ್ಲಿ ಇರಲಿಲ್ಲ. ಕಾರ್ಯಕ್ರಮದ ಅಂತ್ಯಕ್ಕೆ ಧನ್ಯವಾದ ಸಮರ್ಪಣೆ ಸಂಘದ ಕಾರ್ಯದರ್ಶಿಯವರಿಂದ. ಆತ್ಮೀಯ ಎಲ್ಲ ಸಹಕಾರಿ ಬಂಧುಗಳೇ, ಈಗಾಗಲೇ ರಜತ ಮಹೋತ್ಸವ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂತಹ ರವಿರಾಜ ಹೆಗಡೆ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಒಕ್ಕೂಟದ ಉಪವ್ಯವಸ್ಥಾಪಕರಾದಂತಹ ಪ್ರಕಾಶ್ ಚಂದ್ರ ಶೆಟ್ಟಿಯವರಿಗೂ, ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ದಾಖಹಾಲು ಒಕ್ಕೂಟದ ನಿರ್ದೇಶಕರಿಗೂ, ಅದೇ ರೀತಿ ಅಧಿಕಾರಿ ವರ್ಗದವರಿಗೂ, ಸಂಘದ ಆತ್ಮೀಯ ಕ್ಲಸ್ಟರ್ ಸಂಘಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ನಮ್ಮ ಸಂಘದ ಸಹಕಾರಿ ಬಂಧುಗಳಿಗೂ, ಅಲ್ಲದೆ ಈ ದಿವಸ ಇಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿ ನಡೆಸಿಕೊಟ್ಟಂತಹ ಮಹಾಲಿಂಗೇಶ್ವರ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಇವರ ಮಾಲೀಕರಿಗೂ, ಮಾಧ್ಯಮದ ಪ್ರತಿನಿಧಿಗಳಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮವನ್ನು ಕಹಳೆ ನ್ಯೂಸ್ ಇದರಲ್ಲಿ ಬಿತ್ತರಿಸಲಿಕ್ಕಿದ್ದಾರೆ, ಅವರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದೆ ಈ ಕಾರ್ಯಕ್ರಮ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ಧನ್ಯವಾದವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಊಟವನ್ನು ಸ್ವೀಕರಿಸಿ